ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಯಾರಿದ್ದೀರಪ್ಪ? ಯಾರು ಮಾತಾಡೋದೆ ನೋಡ್ತಾರೆ? ಹಾಯ್ ಹಾಯ್ ಹಾಯ್, ವೆಲ್ಕಮ್ ಟು ಲೈವ್. ಪ್ರಿಯಾಂಕರ್ ಅವರು ಬಂದರು. ಹಾಯ್ ಪ್ರಿಯಾಂಕರ್ ಅವರೇ, ಹೇಗಿದ್ದೀರಾ? ವೆಲ್ಕಮ್ ಟು ಲೈವ್. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕೋಸ್ಟಲ್ ಸ್ಪೈಸ್ ಬಂದರು. ಹಾಯ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತು ಪ್ರಿಯಾಂಕರ್ ಅವರು, ಅಣ್ಣ ಬಂದ್ರಾ ಕೇನೂಲ್ಲರು? ಹೌದೌದು, ನಾನು ಬಂದಿದ್ದೇನೆ. ಹೇಗಿದ್ದೀರಾ? ಮತ್ತೆ ಲೈಕ್ ಕೊಡೋದವ್ರು ಲೈಕ್ ಕೊಡಿ. ನಾವು ಫೈನ್ ಅಂತಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕೋಸ್ಟಲ್ ಸ್ಪೈಸ್ ಹಾಯ್ ಪ್ರಿಯಾಂಕಕ್ಕ ಅಂತಿದ್ದಾರೆ. ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇರಿ ಕೋಸ್ಟಲ್ ಸ್ಪೈಸ್ರವರೇ. ಪ್ರಿಯಾಂಕಾ ಹಾಯ್ ಅಂತಿದ್ದಾರೆ. ಹಾಯ್ ಪ್ರಿಯಾಂಕರವರೇ, ಹೇಗಿದ್ದೀರಿ? ಪ್ರಮೋದ್ ಕುಲಾಲ್ ಬರ್ತೀರಿ. ಹಾಯ್ ಪ್ರಮೋದ್ ಕುಲಾಲ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಇವತ್ತಿನ ದಿವಸ ಹೇಗಿತ್ತು ನಿಮಗೆ? ಪ್ರಿಯಾಂಕರ್ ಅವರು, ಅಣ್ಣ ದಿನ ಬೇಗ ಬರ್ತೀನಿಲ್ಲ. ಐ ಆಮ್ ಸೋ ಹ್ಯಾಪಿ. ಬರ್ತಿಲ್ಲ ಅಣ್ಣ, ದಿನ ಬೇಗ ಬರ್ತೀನಲ್ಲ. ಐ ಆಮ್ ಸೋ ಹ್ಯಾಪಿ. ಹೌದಾ? ಮತ್ತೆ ನೆನ್ನೆ ಹುಷಾರಿಲ್ಲ ಅಂತಿದ್ರೆ ಇವತ್ತು ಸರಿ ಆಯ್ತಲ್ಲ? ಸುಸ್ತೆಲ್ಲ ಹೋಯ್ತಾ ನಿಮ್ಮದು? ಯಾರೋ ಕಿನ್ನ ದಿನ ಬೇಕು. ಪ್ರಮೋದ್ ಕುಲಾಲ್ ಆಂಡೆ ವನಸ್ ದಾದೆ ಕಚ್ಪು ಎನ್ನ ವನಸ್ ಆಂಡ್ ಬಾವ ಇರೇಗು ದಾದೆ ಕಚ್ಪು ಎಂಕ್ ಪುಂಡಿ ಗಸಿ ಬೊಕ್ಕ ಬಾಯ್ಲ್ಡ್ ಎಗ್ ಪುರೆತ್ತಂಡು. ಹೌದನ್ನ, ಇವತ್ತು ಸೇಮ್ ಸಿಚುವೇಶನ್. ಲೈವ್ ಮಿಸ್ ಮಾಡಬಾರ್ದು ಅಂತ ಬಂದಿದ್ದೇನೆ. ಹೌದಾ? ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನಮಗೆ ಬೇಕು, ನಿಮ್ಮ ಸಪೋರ್ಟ್ ನಮಗೆ ಬೇಕು ಆಲ್ವೇಸ್. ಏನು ವಿಶೇಷ? ಊಟ ಆಯ್ತಾ ನಿಮ್ಮದು? ಎಂಥ ಪದಾರ್ಥ ಇವತ್ತು? ಅಲ್ಲ ಇನ್ನೂ ಊಟ ಆಗಬೇಕಾ? ಉಮೇಶ್ ಅಣ್ಣನವರಿಗೆ ನಮಸ್ತೆ, ಹೇಗಿದ್ದೀರಿ? ಈ ಮೂವಿ ನೇಮ್ ಗೊತ್ತಿಲ್ಲ ಅವನು. ತೊಂದರೆ ಇಲ್ಲ, ಗೊತ್ತಿದ್ದಷ್ಟು ಸಾಕು. ಲೈಕ್ ಕೊಡೋದವರು ಲೈಕ್ ಕೊಡಿ ಅಪ್ಪ, ಲೈಕ್ ಕೊಡೋದವ್ರು ಲೈಕ್ ಕೊಡಿ. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ರಿಯಾಂಕರ್ ಅವ್ರು ನಗ್ತಾ ಇದ್ದಾರೆ. ಬನ್ನಿ ಜನರೇ, ಬನ್ನಿ ಲೈವ್ಗೆ. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಜಾಯ್ನ್ ಆಗಿ. ಇವತ್ತು ಗಣೇಶ ಚತುರ್ದಶಿ, ಕೆಲವು ಕಡೆ ಎಲ್ಲ ಇದು ಮಾಡ್ತಾರಲ್ಲ,
ಅದಕ್ಕೋಸ್ಕರ ಜನ ಕಮ್ಮಿ ಇರ್ಬೋದು, ತೊಂದರೆ ಇಲ್ಲ. ಸಂಪತ್ತನ್ನು ಸಹ ಹೇಳಿದ್ದಾರೆ ಹಾಗೆ ಬರಲಿಕ್ಕೆ ಕಷ್ಟ ಅಂತ ಇವತ್ತು. ಸೊ ನೋಡುವ ಯಾರೆಲ್ಲ ಇರ್ತಾರೆ. ಇದ್ದವ್ರು ಮಾತಾಡಿ, ಸ್ವಲ್ಪ ಇರುವವರು ಮಾತಾಡ್ತಾಯಿರಿ ಒಬ್ಬರೊಬ್ಬರು. ಗಣಪತಿ ಲೆಕ್ಕ ಇರಿ ನೀ ಪಣದಲ್ಲಿ ರಂದನ್ ನೀನು ಗಣಪತಿ ಲೆಕ್ಕ ಇರಿ ಆಯ್ತಾ. ಹಾಂ, ಎಸ್ 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 ಎಸ್. ನಮ್ಮ ಮನೆಯಲ್ಲಿ ಚಿಕನ್ ಪೆಪ್ಪರ್ ಡ್ರೈ ಆ್ಯಂಡ್ ಮಟನ್ ಬಿರಿಯಾನಿ. ಓ ಹೌದಾ, ಎರಡು ಒಂದೇ ದಿವಸ. ಲೆಟರ್ ಬಿದ್ದರೆ ಎಲ್ಲಿ ಅಂತ ಕೇಳಿದೆ. ಅವರು ಬರಲಿಲ್ಲ, ಇನ್ನು ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ. ಇವತ್ತು ಊರಲ್ಲೆಲ್ಲ ಗಣಪತಿ ತೆಗೆಯಲಿಕ್ಕೆ ಉಂಟು, ಹಾಗೆ ಎಲ್ಲಿ ಹೋಗಿದ್ದಾರೆ, ಹೊರಗಡೆ ಹೋಗಿದ್ದಾರೆ ಗೊತ್ತಿಲ್ಲ. ಬರ್ಬೋದು, ನೋಡುವ, ಸ್ವಲ್ಪ ಹೊತ್ತು ನೋಡುವ. ಯಾರೆಲ್ಲ ಲೈಕ್ ಕೊಡಲಿಕ್ಕೆ ಮರೆತು ಬಿಟ್ಟಿದ್ದೀರಿ, ಲೈಕ್ ಕೊಟ್ಟು ಬಿಡಿ. ಲೈಕ್ ಕೊಡದಿದ್ದವರೊಂದು ಲೈಕ್ ಕೊಡಿ ಆಯ್ತಾ. ಅನ್ನ ಸಮಾಚಾರ ಅಂತ ಹೇಳ್ತಿದ್ದಾರೆ. ಸಮಾಚಾರ ಏನಿಲ್ಲಪ್ಪ, ನಿಮ್ದೆ ಎಲ್ಲ. ನಮ್ದೇ ನಿನ್ನೆ ಮಲಗಿದ ಮೇಲೆ ನಿದ್ದೆ ಬಂತು, ನಿದ್ದೆ ಬಂದ ಮೇಲೆ ಬೆಳಿಗ್ಗೆ ಎದ್ವಿ, ಡ್ಯೂಟಿ ಮಾಡಿದ್ವಿ, ಈಗ ಮತ್ತೆ ಬಂದು ಕೂತಿದ್ದೀವಿ. ಇದೇ ಸೈಕಲ್ ನಡೀತಾ ಉಂಟು. ಮತ್ತೆ ಎಲ್ಲಿ ಹೋದ್ರೆಲ್ಲ? ಕೋಸ್ಟಲ್ ಸ್ಪೈಸ್ ಇದ್ದಾರೆ, ಪ್ರಮೋದ್ ಕುಲಾಲ್ ರವರು. ಏನಾದರೂ ಮೆಸೇಜ್ ಹಾಕಿ, ಈಗ ಜನ ಕಮ್ಮಿ ಇದ್ದಾರಲ್ಲ, ಮೆಸೇಜ್ ಹಾಕ್ತಾ ಇರಿ. ನನಗೆ ಜಾಸ್ತಿ ಹುಷಾರಿಲ್ಲ, ಅಮ್ಮನ ಮನೇಲಿದ್ದೀನಿ. ಓ ಹೌದಾ, ಓಕೆ 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 ಓಕೆ. ಎಂತ ಆಗ್ತಾ ಉಂಟು, ಜ್ವರವಾ? ಊಟ ಆಯ್ತಾ ಪ್ರಮೋದ್ ಬ್ರೋ? ಹಾಂ, ಪ್ರಮೋದ್ ಬ್ರೋ ಕೋಸ್ಟಲ್ ಸ್ಪೈಸ್ನವರು ಪ್ರಮೋದ್ ಬ್ರೋ ಹತ್ರ ಕೇಳ್ತಾ ಇದ್ದಾರೆ ಊಟ ಆಯ್ತಾ ಅಂತ. ಸೊ ಊಟ ಆದರೆ ಅವರಿಗೆ ಕನ್ಫರ್ಮ್ ಮಾಡಿ, ಇಲ್ಲಾಂದರೆ ನಿಮ್ದು ಆಯ್ತಾ ಊಟ? ಏನು ಸ್ಪೆಷಲ್ ಇವತ್ತು ಕೋಸ್ಟಲ್ರವರೇ? ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಇದ್ದೀರಿ ಮೆಸೇಜ್ ಆಗ್ತಾ ಇರಿ, ಹಾಗಲೇ ಮಾತಾಡ್ತಾ ಇರಿ. ಯಾರು ಲೈಕ್ ಕೊಡಲಿಲ್ಲ? ಇಬ್ಬರು ಯಾರೋ ಲೈಕ್ ಕೊಡಲಿಲ್ಲ, ಸ್ವಲ್ಪ ನೋಡ್ರಿ. ಕೋಸ್ಟಲ್ ಸ್ಪೈಸ್ ಲೈಕ್ ಕೊಟ್ರಾ ನೀವು? ಯಾಕೋ ಗೊತ್ತಿಲ್ಲ ಅನ್ನ, ಸಡನ್ನಿ ಹುಷಾರು ತಪ್ಪಿದೆ. ಹೌದಾ, ಓಕೆ 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 ಓಕೆ. ಇದು ಯಾಕೋ ಗೊತ್ತಿಲ್ಲ. ನಾನೊಂದು ಮ್ಯೂಸಿಕ್ ತಂದಿಲ್ಲ, ತರ್ತೇನೆ. ಇಜ್ಜಿ ನನ್ನ ಅವಡು. ಓಕೆ, ಹಾಂ ಕೊಟ್ಟಿದ್ದೇನೆ ಬಣ್ಣದಲ್ಲಿ. ಓಕೆ ಓಕೆ. ಮತ್ತು ಯಾಕೆ ಲೈಕ್ ಬಂದಿಲ್ಲ ಇನ್ನು? 4 ಲೈಕ್ ತೋರಿಸ. ಹಾಂ, 5 ಲೈಕ್ ಆಯಿತು. ಓಕೆ ಓಕೆ. ಅದರಲ್ಲಿ 3 ನಮ್ಮದೇ ಉಂಟು ಮಾರ್ರೆ. ಕಜಿಪು ಕಡ್ಲೆ ಮನೋಳಿ. ಓಕೆ ಓಕೆ. ಪ್ರಮೋದ್ ಕುಲಾಲ್ ಗಣಪತಿ ಲಕ್ಕ ಉಂಡ ಪೋಯರ ಸಿಸ್ ಮನದಲ್ಲಿ ಪೋಯರ ಸಿಸ್ ಏನಿಲ್ಲ. ಪ್ರಿಯಾಂಕಾ ನಾನು ಲೈಕ್ ಕೊಟ್ಟೆ ಆಗಲಿ. ಹೌದಾ, ಓಕೆ ಓಕೆ ಓಕೆ. ಬರ್ಬೋದು. ಮಧ್ಯಾಹ್ನ ಪೋದು ಬೈದ ಅವನಂದರೆ. ಓಕೆ, ಬನ್ನಿ ಜನರೇ, ಬನ್ನಿ. ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ ಎಲ್ಲರೂ? ಸಪೋರ್ಟ್ ಮಾಡಿ ನಮಗೆ. ರಶ್ ಇತ್ತನಾ? ಓಕೆ ಓಕೆ. ಹಾಂ ಇನಿ ರಶ್ ಇತ್ತೇನ ಪೋಪೇರ ನಾರಾಯಣ ಬಾಬು ಪೋತೇರ ಅಂದ್ ಬರೋದಿಲ್ಲರಿಗೆ.
ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತು ಹೇಗಿದ್ದೀರಾ ಎಲ್ಲರೂ? ನಿಕ್ಲೇನ ಊರ್ದ ಏಪ ಗಣಪತಿ ಲಕ್ಕಯ್ಯರೆ. ಪ್ರಿಯಾಂಕರ್ ಅವರು ವೇರ್ ಆರ್ ಯು? ರಕ್ಷನ್, ಕುಲಾಲ್ ಆ್ಯಂಡ್ ಸಂಪು ಆ್ಯಂಡ್ ನಾರಾಯಣ್ ಬ್ರೋ. ಯಾ ದೇ ವಿಲ್ ಕಮ್. ಓಕೆ ಇನ್ನೇನಾ ಕೋಸ್ಟಲ್ ಸ್ಪೈಸ್ಗೆ ಏನಂದಿಲ್ಲ ಇನ್ನೇನಾ ಅಂದ ನಿಖಿಲ್ನ ಊರ್ದ ಏಪ ಗಣಪತಿ ಲಕ್ಕಯ್ಯರೆ. ಪ್ರಮೋದ್ ಬಾವಡಕ್ಕೆ ಏನಂದಿಲ್ಲ ಪ್ರಮೋದ್ ಬಾವಿ ಇನ್ನೀ ಏನು ಬನ್ನೋದಿಲ್ಲ. ಓ ಅಂದೆ. ಓಕೆ ವೆಲ್ಕಮ್ ಟು ಲೈವ್. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಕೊಟ್ಟು ಒಂದು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಲೈಕ್ ಕೊಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಶಾಂತಕ್ಕ ಬತ್ತೀರು ಹಾಯ್ ಅನ್ನ ಬಣ್ಣದಿರು. ಹಾಯ್ ಶಾಂತಕ್ಕ, ವೆಲ್ಕಮ್ ಟು ಲೈವ್. ಎಂಚೊಲ್ಲರು ಗಣಪತಿ ಪುರ ಆಂಡೆ ಮನಸ್ಸಾಂಡೆ ದಾದೆ ಗಜಿಪು ಒಂಜಿ ಲೈಕ್ ಕೊರ್ಲೆ ಸಪೋರ್ಟ್ ಮನ್ಪಿಳೆ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಉಳ್ಳಾರದೆ ಮನಸ್ಸಾಂಡೆ ಅನ್ನ ಎನ್ನ ಆಂಡು ಮನಸ್ಸು ಪುಂಡಿ ಗಸಿ ಪ್ಲಸ್ ಬಾಯ್ಲ್ಡ್ ಎಗ್. ಪ್ರಿಯಾಂಕಾ ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಜಾಯ್ನ್ ಆಗ್ತೀನಿ, ಸಾರಿ ಬಣ್ಣದಲ್ಲಿ. ಓಕೆ ನೋ ಪ್ರಾಬ್ಲಮ್. ಓಕೆ ಬಾಯ್. ಶಾಂತಕ್ಕ ಹಾಯ್. ಪ್ರಮೋದ್ ಬ್ರೋ ಬಣ್ಣದಲ್ಲಿ. ಕೋಸ್ಟಲ್ ಸ್ಪೈಸ್ ಹಾಯ್. ಶಾಂತಸಿ ಬಣ್ಣದಲ್ಲಿ. ಪ್ರಿಯಾಂಕಾ ಸಾರಿ ಹೊಲ್ತಿದ್ದಾರೆ. ಓಕೆ ಹಾಯ್ ಕೋಸ್ಟಲ್ ಬಣ್ಣದಲ್ಲಿ. ಯಾರೆಲ್ಲ ಕೋಸ್ಟಲ್ ರವರನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಿನ್ ಐಡಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಚೌತಿ ಪುರ ಆಂಡ ಅನ್ನವನಂದ್ರೆ ಓ ಅಂದೆ. ಓಕೆ ಏತು ಒಂಜರದಿಂತ ಗಣಪತಿ ಎತ್ತಿನೇ ಒಂಜಿದಿಂತ ಎಂಚಿನ ಒಂಜರದಿಂತ ಎಂಚ ಪನ್ಪೆರದೆ ಕೋಡೆ ವಿಸರ್ಜನೆ. ಓಕೆ ಒಂಜರ ದಿನ ಹೋಯ್. ಶಾಂತ ಕಂದ ಅನ್ನವನಂದ್ರೆ ಓಕೆ ಸೂಪರ್ ಇಲ್ಲ ಗಣಪತಿ ಸೂಪರ್ ಮೆಸೇಜ್ ಬಂದ. ಥ್ಯಾಂಕ್ ಯು ಸೋ ಮಚ್. ಅಂದಣ್ಣ ಎಕ್ಸಲೆಂಟ್. ಓಕೆ ಎಲ್ಲರೂ ಯಾರೆಲ್ಲ ಲೈವ್ಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. ಇವತ್ತು ಎಲ್ಲ ಜನ ಕಮ್ಮಿ ಇದ್ದಾರೆ ಶಾಂತಕ್ಕ. ಇವತ್ತು ಗಣಪತಿ ಎಬ್ಬಿಸ್ಲಿಕ್ಕೆ ಹೋಗಿದ್ದಾರೆ ಕೆಲವರು. ನಾರಾಯಣ್ ಬಾವ ಸಹ ಇಲ್ಲ. ನಾರಾಯಣ್ ಬಾವ ಬಂದರು ಬಾವ ಬಂದರು. ನಾರಾಯಣ್ ಬಾಬು ಇಲ್ಲದೆ ನಮ್ಮ ಲೈವ್ ಇದಾಗ್ತದೆ. ಹಾಯ್ ನಾರಾಯಣ್ ಬ್ರೋ ಬಣ್ಣದಲ್ಲಿರು. ನಿಮ್ಮ ಹೆಸರು ಹೇಳಿ ಬಣ್ಣದಲ್ಲಿರು. ಯಾರಿಗೆ? ನಮ್ಮ ತುಳು ಗೈಡಿಗ. ಅದು ನೀವು ಹೋಗಿ ಚಾನೆಲಲ್ಲಿ ನೋಡಿ ಆಯಿತಾ. ಫಾರೂಕ್ ಹೆಲೋ ಬ್ರದರ್ ಅನ್ನ ಆರಾಮಣ್ಣ ಸರ್ ಕೇನದಲ್ಲಿ. ಹೌದೌದು ನಾವು ಆರಾಮಾಗಿದ್ದೇವೆ. ನೀವು ಹೇಗಿದ್ದೇವೆ? ವೆಲ್ಕಮ್ ಟು ಲೈವ್ ಅನ್ನ. ಹೇಗಿದ್ದೀರಿ? ಶಾಂತ ಕನ್ನ ಬಂದು ಒಂದು ದಾದಂದು ಗೊತ್ತಾಯ್ಸಿ ಎನ್ಕ ದಾಲ ಕೇನೊಂದಿಜ್ಜಿ ಅಂದಾಗಿ ಮೆಸೇಜ್ ಪಾಡು ಅಂದ. ಓಕೆ ಅವಲೇ ಉಲ್ಲಾರ ನಿಕ್ಕಲು. ಓಕೆ ಮಲಜ್ಜಿ ಮೆಸೇಜ್ ಪೂರ್ಣ ಕಜಿಪ್ ದಾದೆ ಕಜಿಪ್ ಶಾಂತಕ್ಕ ಓಲುಲ್ಲರಿ ನಾರಾಯಣ್ ಬ್ರೋ ಗಣಪತಿ ಹೋತೀರಿ ಪರಂಗಿ ಬೇಟೆಗೆ. ಉಲ್ಲ ಉಲ್ಲ ಒಣದೆ. ಓಕೆ ಎಲ್ಲ ತೊಂದರೆ
ಅಂದ ಓಕೆ 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 ಶಾಂತಕ್ಕ ಇರ್ನ ವಾಯ್ಸ್ ಈಕೋ ಆಪುಂಡು ಅಂದ ಚಾರ್ಜ್ ಇದೆ ಚಾರ್ಜ್ ಇದ್ದಿದ್ದ ಇತ್ತು ಸರಿ ಅಂడి ಸಪೋರ್ಟ್ ಓಕೆ 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 ಥ್ಯಾಂಕ್ ಯು ಸೋ ಮಚ್ ಓಕೆ ನಾರಾಯಣ್ ಬಾವ ಎಲ್ಲಿ ಹೋದ್ರಿ ಸಾರಿ ಇವರು ನಮ್ಮ ಪ್ರಮೋದ್ ಬಾವ ಎಲ್ಲಿ ಹೋದ್ರಿ ಅಪ್ಪು ಸ್ವರ್ಗ ಬರ್ತೀರಾ ಹಾಯ್ ಸರ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಅಪ್ಪು ಸ್ವರ್ಗ ಇವತ್ತಿನ ಜಾಸ್ತಿ ನಿಮ್ಮ ಊರಲ್ಲಿ ಊಟ ಆಯ್ತಾ ತಿಂಡಿ ಆಯ್ತಾ ಎಂತ ಆಯ್ತು ನಿಮ್ದು ಈಗ ಇನ್ನಿದಲ್ಲ ಕ್ವಶನ್ ಇಜ್ಜಿ ಕ್ವಶನ್ ಉಂಟು ಕ್ವೆಶ್ಚನ್ಸ್ ಉಂಟು ಜನಬ್ರು ಬೈತೀರ ಅಂಚೆಯನ್ನು ಕಾತ್ಕೊಳ್ತೀನಿ ಶಾಂತಕ್ಕ ಸಾಂಗ್ ಪಲ್ಲೆ ಅಣ್ಣ ಪಡ್ತೀರಿ ಒಂಜಿ ಶುರು ಸಾಂಗ್ ಶುರು ಅನ್ಬೇಕು ಬೊಕ್ಕ ಕ್ವಶನ್ ಶುರು ಅನ್ಬೇಕು ಅದೇ ಸಪೋರ್ಟ್ ಮೆಸೇಜ್ ಪಾಡೊಂದು ಕೊಡ ಸಾಂಗ್ ಅನ್ನಾಗ ಓಕೆ ಅವು ಅಡುಗೆ ಮಂತೊಂದುಲ್ಲಾರೆ ಇದಾದ ಮಂತೊಂದುಲ್ಲಾರೆ ಸಪೋರ್ಟ್ ಮಾಡಿ ಬ್ರೋಗೆ ಯಾವುದು ನಲಿವ ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವೋ ಹರಿಯೇ ನನ್ನಲ್ಲಿ ಚಲವೋ ನಗುವ ಗುಲಾಬಿ ಹೂವೇ ಒಲವೋ ಚಲವೋ ಒಲವೋ ಚಲವೋ ಸುಳಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ ಸುಳಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ ಒಲವಿನ ಬಲೆಯಲ್ಲಿ ಸೆಲೆಯುತ ಕುಣಿದೆ ಸೊಗಸಾಗಿ ಹಿತವಾಗಿ ಮನವಾನಿ ಸೇರಲೆಂದೆ ಬಯಕೆ ನೂರಾರು ತಂದೆ ಬಯಸದೆಯಲ್ಲಿ ಸುಳ್ಳೋದೆ ದೂರಾದೆ ಬಯಸದೆ ಬಲಿಯಲ್ಲಿ ಸುಳಿಯುತ್ತ ಒಳಿದೆ ಹಿಂದೇಕೆ ದೂರಾದೆ ಹೀಗೇಕೆ ಮರೆಯಾದೆ ನಲಿವ ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಗುವೆ ಅರಿಯೇ ನನ್ನಲ್ಲಿ ಚಲವೋ ನಿನಗೆ ನನ್ನಲ್ಲಿ ಒಲವೋ ನಲಿವ ಗುಲಾಬಿ ಹೂವೇ ಚಲವೋ ಒಲವೋ ಸುಮವೇ ನೀ ಬಾಡದಂತೆ ಬಿಸಿಲ ನೀ ನೋಡದಂತೆ ಸುಮವೇ ನೀ ಬಾಡದಂತೆ ಮುಸಿಲ ನೀ ನೋಡದಂತೆ ನೆರಳಲ್ಲಿ ಸುಖದಲ್ಲಿ ನಗುತ್ತಿರು ಚೆಲುವೆ ಇನ್ನೆಂದು ಹಿಂದೆಂದು
ಸಾರಿ ಲೈವ್ ಯಾನ್ ಮೂವಿ ತಗೊಂಡು ಎತ್ತರ್ಕಿರಿ ಅದೇ ಇನಿ ರಿಲೀಸ್ ಬೊಕ್ಕ ಅಪ್ಡೇಟ್ ಮಾಡ್ಲೇವೆ ಎಂಚ ಉಂಟು ಪಂಡದು. ಓಕೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತೀನಿ ಕಲ್ಪಾಡ್ತಾರೆ ಒಂದು ಲೈಕ್ ಕೊರ್ಲೇವೆ. ಇರು ನೀಯಾಗಿ ಹೀಗೆ ಇರಲಿ ಕನದಲ್ಲಿ ಬೇಗೆ ಕನಸಲಿ ನೋಡಿದ ಸಿರಿಯನು ಮರೆವೆ ನಿನಗಾಗಿ ನನಗಾಗಿ ಕನಸಲಿ ನೋಡಿದ ಸಿರಿಯನು ಮರೆವೆ ನಿನಗಾಗಿ ನನಗಾಗಿ ನಲಿವ ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಲಿವೆ ನಿನಗೆ ನನ್ನಲ್ಲಿ ಒಲವು ಅರಿಯೇ ನನ್ನಲ್ಲಿ ಛಲವು ನಲಿವ ಗುಲಾಬಿ ಹೂವೇ. ಥ್ಯಾಂಕ್ ಯು ರವಿ ಬ್ರೋ ಬರ್ತೀರ. ವೆಲ್ಕಮ್ ಟು ಲೈವ್ ರವಿ ಬ್ರೋ. ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ. ಅಖಿಲ್ ಬ್ರೋ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ. ಕೋಸ್ಟಲ್ ಶಾಂತಕ್ಕ ಕೋಸ್ಟಲ್ನ ಪುದರ್ಗೆ ಏನೊಂದು ಲೇರು ದಾದ ಪಂಡದ ಪಲ್ನೆ ಕೋಸ್ಟಲ್ ಇರ್ನ ಪುದರ್ ದಾದಂದು ಬೊಕ್ಕ ಕೋಸ್ಟಲ್ ಓಕೆ ಶಾಂತಕ್ಕ ಕೋಸ್ಟಲ್ ಸ್ಪೈಸಿ ಸೂಪರ್ ಒಂದೊಂದು ಅಖಿಲ್ ಎಡಿಟ್ಸ್ ಯಾನ್ ಮೂವಿ ತಗೊಂಡು ನೆತ್ತರ್ಕೆರೆ ಓಕೆ ಹೊಸ ಮೂವಿಯಾ ಓಕೆ ಅಟೋರಾಜ ಮೂವಿ ಶಂಕರ್ ನಾಗ್ ಆ್ಯಂಡ್ ಗೀತಾ ಮ್ಯಾಮ್ ಓ ದೇವರೇ ರವಿ ಅನ್ನ ಹಾಯ್ ಪಣದರ ವೆಲ್ಕಮ್ ಟು ಲೈವ್ ಮಾತೆರ ಲೈಕ್ ಕೊಂಜಿ ಸಪೋರ್ಟ್ ಮಾಡ್ಬಿಡಿ ಸರ್. ಲೈವ್ ಶುರುವಾಗಿದೆ. ಗುಡ್ ಸಾಂಗ್ ಹಾಡಬೇಕು, ಗಾಡ್ ಸಾಂಗ್ ಹಾಡಬೇಕಲ್ಲ, ಗಾಡ್ ಸಾಂಗ್ ಆಡ್ಬೋದು ಹಾಗೇನಿಲ್ಲ. ಕಾರ್ತಿಕ್ ಬಲ್ಪ ಬರ್ತೀರ. ಹಾಯ್ ಕಾರ್ತಿಕ್ ಬಲ್ಪ ಸರ್ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಡಿ. ಎಂಚೊಳ್ಳಾರು ಪೂರ ಲೈಕ್ ಡನ್ ಪಣೊಂದು ಥ್ಯಾಂಕ್ ಯು ಸೋ ಮಚ್ ರವಿ ಬ್ರೋ. ಬೊಕ್ಕ ಏರ್ ಮಾತಾ ಲೈಕ್ ಸಬ್ಸ್ಕ್ರೈಬ್ ಮಾಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಪ್ಲೇ ಅಂಚನೆ ಲೈಕ್ ಕೊರೋನಾಕು ಲೈಕ್ ಕೊರ್ಲಿ. ಥ್ಯಾಂಕ್ ಯು ಸೋ ಮಚ್. ಇನಿ ಗಣಪತಿಪುರ ದೆಪ್ಪೆರಂಡು ಅಂಚ ಜನ ಕಮ್ಮಿಲ್ಲೇರಿ ಬಟ್ ಇತ್ತಿನ ಕಲೆಕ್ಟ್ ಬೊಕ್ಕ ನಮ್ಮ ಕ್ವಶನ್ ಪೂರ ರೆಡಿ ಉಂಡಿತ್ತೆ. ಯಾನ್ ಈ ಸ್ಪೋರ್ಟ್ಸ್ದ ಕ್ವಶನ್ಗೆ ಏನೊಂದಿಲ್ಲ ಏರ್ ಪೂರ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಉಂಡು ಅಕ್ಲೆ ಗೆಡ್ಡೆ. ಗಾಡ್ ಸಾಂಗ್ ಇದು ಲವ್ ಫೇಲ್ಯೂರ್ ಸಾಂಗ್. ಗಾಡ್ ಸಾಂಗ್ ಗಾಡ್ ಸಾಂಗ್ ಏನು ಆಡಲಿಕ್ಕೆ ಸುಲಭ ಉಂಟು, ತೊಂದರೆ ಇಲ್ಲ. ಯಾವ ಸಾಂಗ್ ಬೇಕು ಹೇಳಿ. ರವಿ ಹಾಯ್ ಬಣ್ಣದಲ್ಲಿ. ಥ್ಯಾಂಕ್ ಯು ಸೋ ಮಚ್ ರವಿ ಬ್ರೋ. ಒಲಿಂಪಿಕ್ ಕ್ರೀಡೆಗಳು ಪ್ರಪ್ರಥಮವಾಗಿ ಯಾವ ವರ್ಷದಲ್ಲಿ ನಡೆಯಿತು? ಒಲಿಂಪಿಕ್ ಕ್ರೀಡೆಗಳು ಪ್ರಪ್ರಥಮವಾಗಿ ಯಾವ ವರ್ಷದಲ್ಲಿ ನಡೆಯಿತು? ರವಿಯನ್ನೇ ಸಪೋರ್ಟ್ ಮಾಡ್ತಂದ್ರೆ ಥ್ಯಾಂಕ್ ಯು ಸೋ ಮಚ್ ರವಿ ಬ್ರೋ. ಪ್ರಶ್ನೆಗೆ ಉತ್ತರ ಕೊಡುವವರು ಇವತ್ತು ಯಾರು ಇಲ್ಲ ಅಷ್ಟು ಬೇಗ. ನೋಡು ಮತ್ತೆ ಮಾಡುವ ಆಯ್ತಾ. ಪ್ರಶ್ನೆಗೆ ಉತ್ತರ ಕೊಡುವವರು ಯಾರಿಲ್ಲ. ನಾರಾಯಣ್ ಭಾವ ಸಹ ಇಲ್ಲ. ರಕ್ಷನ್ ಇನ್ನೂ ಬಂದಿಲ್ಲ. ಬನ್ನಿ ಜನರೇ ಲೈವಲ್ಲಿ ಮಾತಾಡಿ ಸ್ವಲ್ಪ. ಯಾರೆಲ್ಲ ಇದ್ದೀರಾ ಲೈವಲ್ಲಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೇನೆ ಮೆಸೇಜ್ ಮಾಡ್ತಾ ಇರಿ, ಏನಾದರೂ ಒಂದು ಮೆಸೇಜ್ ಮಾಡ್ತಾ ಇರಿ. ಪ್ರಿಯಾಂಕರ್ ಅವರು 1876 ಅಂತಿದ್ದಾರೆ. ತಪ್ಪು ಉತ್ತರ. ಅದ್ರ ಲಾಸ್ಟ್ 2 ನಂಬರ್ ಸರಿ ಉಂಟು, ಆದ್ರೆ ಫುಲ್ ನಂಬರ್ ಸರಿ ಇಲ್ಲ. ಯಾರೆಲ್ಲ ಇದ್ದೀರಪ್ಪ ಬನ್ರಿ, ಲೈಕ್ ಕೊಡ್ರಿ, ಸಪೋರ್ಟ್ ಮಾಡ್ರಿ. ನಾರಾಯಣ್ ಬಾವ ಇದ್ದೀರಾ? ಕೇಳ್ತಾ ಉಂಟ ಏನಾದ್ರು? ರಕ್ಷನ್ ರವರೇ ಎಲ್ಲಿದ್ದೀರಿ? ಅವಿನಾಶ್ ನಾಯಕ್ ಬರ್ತೀರ. ಅಥೆನ್ಸ್ ಗ್ರೀಸ್ 1986 ತಪ್ಪು. ಒಲಿಂಪಿಕ್ ಕ್ರೀಡೆಗಳು ಅಥೆನ್ಸ್ ನಲ್ಲಿ ನಡೆದಿದ್ದು ಕರೆಕ್ಟ್. 1896 ಅದು.
ಇದು ಒಲಿಂಪಿಕ್ ಕ್ರೀಡೆಗಳು ಪ್ರಥಮವಾಗಿ ಯಾವ ವರ್ಷದಲ್ಲಿ ನಡೆದವು? ಅವಿನಾಶ್ ನಾಯ್ಕರವರಿಗೆ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅಪ್ಪು ಸ್ವರ್ಗವ್ರು ಅವರು 1976 ಹೇಳ್ತಾ ಇದ್ದಾರೆ, ಅದು ತಪ್ಪು. ಅಪ್ಪು ಸ್ವರ್ಗ ಕಜಿಪುರದ ಮಂಡ್ಯದ ಕಡ್ಲೆನಾ? ಬಣದ ಪಾಸ್ ಮಾಡಲ. ಅದು ಓಲ್ಡ್, ತುಂಬ ದುಂಬು ಮುಂಚಿದ್ದು, ತುಂಬ ಮುಂಚಿನ ಕ್ರಿಸ್ತ ಪೂರ್ವ ಅದು. ಕ್ರಿಸ್ತ ಪೂರ್ವ ಅನ್ನ ನಾನು ಬಣದಲ್ಲಿ ಎಂತದು ನಾನು. ನೀವು 1876 ಹೇಳಿದಲ್ಲ, ಅದು ತಪ್ಪು. ಓಕೆ, ಅದು ಬಿಡುವ ಕ್ವಶನ್, ಅದಕ್ಕೆ ನಾನೇ ಕೊಡ್ತೇನೆ. ಅದು ನಿಮಗೆ ಕಷ್ಟ ಹುಡುಕ್ಬೇಕಾಗ್ತದೆ, ಆಯ್ತಾ? ಸೊ ಅದಕ್ಕೆ ಉತ್ತರ 776ನೇ ವರ್ಷದಲ್ಲಿ, 776 ಅಂದರೆ ಕ್ರಿಸ್ತ ಪೂರ್ವ. ಆಗಲೇ ಒಲಿಂಪಿಕ್ ಕ್ರೀಡೆ ಇತ್ತು. ಅಪ್ಪು ಸ್ವರ್ಗ 1676 ಪನ್ನೊಂದು ಅವಳು ಖಾಲಿ 76 ತುಚ್ಪವನ್ನುಂಡಿ 776 ಅಂದು. ಓಕೆ, ಅವು ಮಲ್ಲೇಜ್ ಬಿಡ್ಕವೇನು. ಸೊ ನಮ್ಮೈತೆ ಹೊಸತು ಕ್ವಶನ್ ಪೋಯಿ. 1975ರಲ್ಲಿ ವಿಶ್ವಕಪ್ ಕ್ರಿಕೆಟನ್ನು ಯಾವ ದೇಶವು ಗೆದ್ದಿತ್ತು? 1975ರಲ್ಲಿ ವಿಶ್ವಕಪ್ ಅನ್ನು ಯಾವ ದೇಶವು ಗೆದ್ದಿತ್ತು? 1975ರಲ್ಲಿ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಯಾವ ದೇಶವು ಗೆದ್ದಿತ್ತು? ಯಾವ ದೇಶವು 1975ರ ವಿಶ್ವಕಪ್ ಕ್ರಿಕೆಟ್ ಗೆದ್ದಿತ್ತು? ಅಲ್ಲ, ತಪ್ಪು ಉತ್ತರಗಳಿಗೆ ಅವಕಾಶವಿದೆ. ಅಮೇರಿಕಾ ಪಣದುಳ್ಳರು ತಪ್ಪು. ವೆಸ್ಟ್ ಇಂಡೀಸ್ ಪಣದುಳ್ಳರು ತಪ್ಪು. ಕರೆಕ್ಟ್ ಆನ್ಸರ್, ವೆಸ್ಟ್ ಇಂಡೀಸ್ ದ ಕರೆಕ್ಟ್ ಆನ್ಸರ್. ಅವಿನಾಶ್ ವೆಸ್ಟ್ ಇಂಡೀಸ್ ಕರೆಕ್ಟ್ ಆನ್ಸರ್. ಸಚಿನ್ ವೈಜಿ ಬರ್ತೀರ. ಹಾಯ್ ಹೆಲೋ ಬ್ರೋ ಬಣ್ಣದಲ್ಲಿ. ಹಾಯ್ ಸಚಿನ್ ಬ್ರೋ, ವೆಲ್ಕಮ್ ಟು ಲೈವ್. ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ ಬೊಕ್ಕ ಏರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಿದ್ದಾರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಪ್ಲೇ. ಅಂಚನೆ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೇವೆ. ಯಾವುದು ಕ್ವಶನ್? ಟೆನ್ನಿಸ್ನಲ್ಲಿ ಗ್ರ್ಯಾಂಡ್ ಸ್ಲಾಮ್ ಗೆಲ್ಲಲು ಎಷ್ಟು ಟೂರ್ನಿಗಳನ್ನು ಗೆಲ್ಲಬೇಕು? ಟೆನ್ನಿಸ್ನಲ್ಲಿ ಗ್ರ್ಯಾಂಡ್ ಸ್ಲಾಮ್ ಗೆಲ್ಲಲು ಎಷ್ಟು ಟೂರ್ನಿಗಳನ್ನು ಗೆಲ್ಲಬೇಕು? ನಾಲ್ಕು ಕರೆಕ್ಟ್ ಆನ್ಸರ್. ಉತ್ತರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಚಿನ್ ವೈಜಿ ಅವರೇ. ಬ್ಯಾಡ್ಮಿಂಟನ್ನಲ್ಲಿ ಶಟಲ್ ಕಾಕ್ ತಯಾರಿಸಲು ಸಾಮಾನ್ಯವಾಗಿ ಯಾವ ಹಕ್ಕಿಯ ರೆಕ್ಕೆಗಳನ್ನು ಬಳಸುತ್ತಾರೆ? ಬ್ಯಾಡ್ಮಿಂಟನ್ನಲ್ಲಿ ಶಟಲ್ ಕಾಕ್ ತಯಾರು ಮಾಡಲು ಸಾಮಾನ್ಯವಾಗಿ ಯಾವ ಹಕ್ಕಿಯ ರೆಕ್ಕೆಗಳನ್ನು ಬಳಸುತ್ತಾರೆ?
ಯಾರಿಗಾದ್ರೂ ಗೊತ್ತುಂಟ ಉತ್ತರ? ಗೊತ್ತಿದ್ದವರು ಕೈ ಮೇಲೆ ಮಾಡಿ ಮಕ್ಕಳೇ. ಏರ್ಲಜ್ಜಿ ಮಕ್ಕಳೇ. ಫಾರೂಕ್ ಬತ್ತೀರಾ? ಹಾಯ್ ಫಾರೂಕ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳಾರು, ಥ್ಯಾಂಕ್ ಯು ಸೋ ಮಚ್. ಬತ್ತಿನಕ್ಕೆ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಡಿ. ಇರೋ ಕೊಂಚ ಬ್ಲೂ ಕೊರ್ಕ ಇರೋ ಏಪಲ್ ಬರೊಂದು ದುಂಗುದಾರೆ ಅಂತ. ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ ಬ್ರೋ. ಮತ್ತೆ ಏನು ವಿಶೇಷ? ಎಲ್ಲಿದ್ದೀರಿ ನೀವು? ಯಾವ ಊರಲ್ಲಿದ್ದೀರಿ? ಬಸ್ಸಲ್ಲಿ ಹೋಗ್ತಾ ಇದ್ದೀರಾ, ಬರ್ತಾ ಇದ್ದೀರಾ, ಅಲ್ಲ ಊಟಕ್ಕೆ ಕೂತಿದ್ದೀರಾ, ಎಲ್ಲಿಯಾದರೂ ಚಹಾ ಕುಡಿಲಿಕ್ಕೆ ಕೂತಿದ್ದೀರಾ? ಊರಲ್ಲೆಲ್ಲ ಹಬ್ಬ ಜೋರುಂಟು, ಲೈವಲ್ಲಿ ಜನ ಇಲ್ಲ ಇವತ್ತು. ಸಚಿನ್ ಅನ್ನಿ ಡಕ್ಕ ಬಣಂದಿಲ್ಲ, ಕರೆಕ್ಟ್ ಆನ್ಸರ್. ಫಿಫಾ ವಿಶ್ವಕಪ್ 2022 ದೇಶದಲ್ಲಿ ಆಯೋಜಿಸಲಾಯಿತು. ಯಾವ ದೇಶದಲ್ಲಿ ಫಿಫಾ ವಿಶ್ವಕಪ್ ಅನ್ನು ಆಯೋಜಿಸಲಾಯಿತು? 2022. ಗೀಸ್ ಆರ್ ಡಕ್ ಮಾಡೋದಿಲ್ಲ, ಕರೆಕ್ಟ್ ಆನ್ಸರ್. ಡಕ್ ಇಸ್ ದ ರೈಟ್ ಆನ್ಸರ್. ಧರ್ಮಸ್ಥಳ ಬಸ್ ಸ್ಟ್ಯಾಂಡ್, ಕಲಬುರಗಿ ಹೋಗಬೇಕಷ್ಟೇ. ಚಾರ್ಮಾಡಿ ಘಾಟಿ, ನೈಟ್ ರೈಡರ್ಸ್. ಹೌದಾ? ಓಕೆ 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 ಓಕೆ, ಜಾಗ್ರತೆಯಾಗಿ ಹೋಗಿ. ಪಾರ್ಕು ಬೆಳ್ತಳ್ಳಿ ಹೋಟೆಲ್, ವೈಟ್ ರೈಸ್, ಚಪಾತಿ, ಬೆಂಡೆಕಾಯಿ ಪಲ್ಯ, ಬೇಳೆ ಸಾರು. ಓಕೆ ಓಕೆ ಓಕೆ, ಎಲ್ಲ ಐಟಮ್ ಇತ್ತಲ್ಲ. ತಾಲಿ ತಾಲಿ ತರ. ಭೋಜರಾಜ್ ಬತ್ತೀರಿ? ಹಾಯ್ ಭೋಜರಾಜ್ ಅನ್ನ, ವೆಲ್ಕಮ್ ಟು ಲೈವ್. ಎಂಚೊಳ್ಳರು ಒಂಜಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಂಭ್ರಮ ಬಣ್ಣದ ದೀಪಿಜರ ದೀಪಿರತೆ. ಮಂಗಳೂರಿಗೆ ಭಾನುವಾರ ಸಂಜೆ ಊರಿಗೆ ಹೋಗುದು. ಹೌದಾ? ಓಕೆ ಓಕೆ. ಸಚಿನ್ ವೈಜ್ ಕತಾರ್ ಬಣ್ಣದಲ್ಲಿ ತಪ್ಪು. ಸರಿ 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 ಸಾರಿ, ಸರಿ ಸರಿ ಸರಿ. ಕ್ವೆಶ್ಚನ್, ಫಿಫಾ ವಿಶ್ವಕಪ್ 2022 ಯಾವ ದೇಶದಲ್ಲಿ ಆಯೋಜಿಸಲಾಯಿತು ಅಂತ ಕೇಂದಿತ್ತೆ. ಅದು ಸರಿಯಾದ ಉತ್ತರ ಕೊಡ್ಲಿ. ಎಂಚ ಉಳ್ಳರು ಕೇಂದ್ರ ಭೋಜರಾಜನ್ನೇ ಯಾನು ಹುಷಾರುಲ್ಲ ಈರೆಂಚ ಉಳ್ಳರು ಮನಸಾಂಡೆ ದಾದೆ ಗಜಿಪು. ಹಾಕಿ ಮೈದಾನದಲ್ಲಿ ಒಂದು ತಂಡಕ್ಕೆ ಎಷ್ಟು ಆಟಗಾರರು ಇಳಿಯುತ್ತಾರೆ? ನಾರಾಯಣ್ ಬಾಬು ಬತ್ತೀರಿ? ಥ್ಯಾಂಕ್ ಯು ಸೋ ಮಚ್. ಬರ್ತಾರೆ ಎಲ್ಲೆಡೆ. ನನ್ನ ಊರು ಮುಂಬೈಯನ್ನ. ಗೊತ್ತಾಯ್ತು ಗೊತ್ತಾಯ್ತು, ಮೊನ್ನೆ ಹೇಳಿದ್ರಲ್ಲ ನೀವು. ಹೌದೌದು. ಮರಾಠಿ ಮಾನುಸ್, ಮರಾಠಿ ಮಾನಿಸ್, ತುಮಿ ಮರಾಠಿ ಮಾನುಸ್ ಹೇ ಕಾಯ್. ಭೋಜರಾಜನ್ನೇ 19 ಬಣ್ಣದಲ್ಲಿ ಕರೆಕ್ಟ್ ಆನ್ಸರ್. ಟೇಬಲ್ ಟೆನ್ನಿಸ್ ಅನ್ನು ಇನ್ನೊಂದು ಹೆಸರಿನಲ್ಲಿ ಏನೆಂದು ಕರೆಯುತ್ತಾರೆ? ಟೇಬಲ್ ಟೆನ್ನಿಸ್ ಅನ್ನು ಇನ್ನೊಂದು ಹೆಸರಿನಲ್ಲಿ ಏನೆಂದು ಕರೆಯುತ್ತಾರೆ? ಸಚಿನನ್ನೇ ಒಂಜಿ ಬರೆಯರ ಅವರು 19 ಬರೆನ ಮಿಸ್ ಆನಂದತೆ. ನಾರಾಯಣ ಕುಲಾಲ್ ಬೇಗ ಬತ್ತೀನಿ ಮಾಡೋದು. ಓ ಅಂದ ರಿವಾರ್ಡ್ ಪೂರ ಲಾಸ್ಟ್ ತಿಕ್ಕೊಂಡವೆ ಮೋನು ಆಯ್ಬೊಕ್ಕ. ರಿವಾರ್ಡ್ ಇಜ್ಜಿ ಖಾಲಿ ಎಂಟರ್ಟೈನ್ಮೆಂಟ್ ಸಿರ್ಫ್ ಎಂಟರ್ಟೈನ್ಮೆಂಟ್. ಅನದರ್ ನೇಮ್. ಟೇಬಲ್ ಟೆನ್ನಿಸ್ ಅನ್ನು ಇನ್ನೊಂದು ಹೆಸರಿನಲ್ಲಿ ಏನೆಂದು ಕರೆಯುತ್ತಾರೆ? ಅನದರ್ ನೇಮ್ ಅಂದ್ರೆ ಅದೇ ಅದು. ಪಿಂಗ್ ಪಾಂಗ್ ಇಸ್ ದ ರೈಟ್ ಆನ್ಸರ್. ಅವಿನಾಶ್ ನಾಯಕ್ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನೀವು ಏನನ್ನು ಗೆದ್ದುಕೊಳ್ಳುವುದಿಲ್ಲ. ಮತ್ತೆ ಭಾರತವು ಮೊದಲ ಒಲಿಂಪಿಕ್ ಚಿನ್ನದ ಯಾವ ವರ್ಷದಲ್ಲಿ ಗೊತ್ತಿತ್ತು? ಭಾರತವು ಮೊದಲ ಒಲಿಂಪಿಕ್ ಚಿನ್ನದ ಪದಕವನ್ನು ಯಾವ ವರ್ಷದಲ್ಲಿ ಗೆದ್ದಿತು? ಪಿಂಗ್ ಪಾಂಗ್ ಓಕೆ. ಇತ್ತೆ ಬತ್ತೀನಿ ಡ್ಯೂಟಿ ಹಿಡಿದು ಬಣ್ಣದಲ್ಲಿರು. ನೋ ಪ್ರಾಬ್ಲಮ್ ಬ್ರೋ. ಓಕೆ ಓಕೆ. ಪಿಂಗ್ ಪಾಂಗ್ ಬಣ್ಣದಲ್ಲಿರು.
ಸೂಪರ್ ಸೂಪರ್ ಪಣದಲ್ಲಿ ಇನ್ನು ಫುಲ್ ಸಾಕಾಡಿ ಅಂದ ಫುಲ್ ಬಿಜಿ. ಬನ್ನಿ ಬನ್ನಿ ಸರಿ, ಯಾರೆಲ್ಲ ಲೈವ್ ಅಲ್ಲಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ಲೈವ್ ಅಲ್ಲಿ ಇಲ್ಲ ಬಂದು ಸಪೋರ್ಟ್ ಮಾಡ್ರಿ. ನಾವು ಕೇಳುವ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು 1948 ಪಣದಲ್ಲಿ ತಪ್ಪು. ಕೈತಲ್ ಉಳ್ಳರು ಒಂತೆ ನಲ್ಲ ಪಿರಬೋಡು 1900 ಪಣದಲ್ಲಿ ತಪ್ಪು. ಈರ ಐಟಿಡ್ ಬೇಲೆ ನಾಕೇನದಲ್ಲಿ ಅತ್ತಿ ಎದಾಗಿ ಏನೋ ಆಫ್ ಸೈಡ್ ಮೀನ್ ಅದುಲೆ 1948 ತಪ್ಪು. ಸ್ವಲ್ಪ ಇನ್ನೂ ಕಮ್ಮಿ ಮಾಡಿ, ಇನ್ನು ಹಿಂದೆ ಹೋಗಿ. ತಪ್ಪು. ತಪ್ಪು. ಇನ್ನು ಹಿಂದೆ ಹೋಗಿ ಪನ್ನತೆ ಹಿಂದೆ ಹೋಗಿ ಹಿಂದೆ ಭೋಜರಾಜನ ಹಾಯ್ ಪಣದಲ್ಲಿ ಜನಪುರ ಗಣೇಶ್ ವಿಸರ್ಜನೆ ಪೋತೀರಿ ಅಂದಂದು ಏರ್ಲೆಜ್ಜರಿ ಅಂದು ಮಲ್ಲ ಜಿತ್ತಿನಗಳು ಪಾತಿರ್ಕೊಂತ ನಿಕ್ಕಳಂತೆ ಪಾತಿರ್ಲಿ ಫುಲ್ಲು ಒಂಜಿ 4 ಜನ ಮೆಸೇಜ್ ಪಾಡೊಂದೆತ್ತನೇ ಉಂಟು ತೊಂದರೆ ಹೆಚ್ಚಿ ರಕ್ಷೆ ನೋಡಿ ಬರ್ತಂದು ಗೊತ್ತು ಮಾತ್ರ. ಸಚಿನ್ ವೈಜಿ ಕ್ವಶನ್ ಪ್ಲೀಸ್ ಪಣದಲ್ಲಿ ಭಾರತವು ಮೊದಲ ಒಲಿಂಪಿಕ್ಸ್ ಚಿನ್ನದ ಪದಕವನ್ನು ಯಾವ ವರ್ಷದಲ್ಲಿ ಗೆದ್ದಿತ್ತು? ಅದು ಹಾಕಿಯಲ್ಲಿ ಗೆದ್ದಿತ್ತು ಮೊದಲಿಗೆ, ಆದರೆ ಯಾವ ವರ್ಷದಲ್ಲಿ ಅಂತ ನೀವೇ ಹೇಳಿ. ಭಾರತವು ಮೊದಲ ಚಿನ್ನದ ಪದಕವನ್ನು ಒಲಿಂಪಿಕ್ನಲ್ಲಿ ಯಾವ ವರ್ಷವು ಗೆದ್ದಿತ್ತು? ರಕ್ಷಣನ್ನ ಓಳ್ಳಿರಿಕೆ ಅನ್ನೋದಿಲ್ಲ ಅಂದ್ರೆ ಬೈಚೇರಿ ರಕ್ಷಣದ ಅದನ್ನು ಗೊತ್ತುಜ್ಜಿ ತೂಪುಜೇರಿ ಲೈವೇ ಇನಿ ಚೌತಿ ಆತ ಅಂಚಲ್ ಅಂಚಿಂಚು ಪೋತೆರ ಅದನ್ನು ಗೊತ್ತು. 1945 ತಪ್ಪು ಉತ್ತರ. ಬನ್ನಿ ಬನ್ನಿ ಜನರೇ ಸಪೋರ್ಟ್ ಮಾಡಿ. ಹೌದು, ಎಸ್ ಇಟ್ಸ್ ಎ ಕರೆಕ್ಟ್ ಆನ್ಸರ್. ಸಚಿನ್ ವೈಜಿ ನೀವು ಫೈನಲಿ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಿ. ನಿಮಗೆ 5 ಗ್ರಾಮ್ ಚಿನ್ನದ ಪದಕ. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರು ಆಡುವ ಕ್ರೀಡೆ ಯಾವುದು? ಪ್ರಪಂಚದಲ್ಲಿ ಬನ್ನಿ ಬನ್ನಿ ಜನರೇ. ಪ್ರಪಂಚದಲ್ಲಿ ಎಂಚೆತ್ತನು ಗಣಪತಿಪುರ ಮೆಸೇಜ್ ಮಾಡಲೇವಂತೆ. ನಮ್ಮ ಅನ್ನ ಜೋಕಳಿಗೆ ಲೈಕ್ಸ್ ತಿಕ್ಕುಜಿ ಬಂದಿರು. ನಮ್ಮ ಅನ್ನ ಜೋಕಳಿಗೆ ಲೈಕ್ಸ್ ತಿಕ್ಕುಜಿ ಬಂದಿರು. ಫುಟ್ಬಾಲ್ ಈಸ್ ದ ಕರೆಕ್ಟ್ ಆನ್ಸರ್. ನನ್ನ ಅನ್ನ ಜೋಕಳಿಗೆ ಲೈಕ್ಸ್ ತಿಕ್ಕುಜಿ ಬಂದಿರು ಪಂಡ ಅವು ಗೊತ್ತಾಯಿ ಎಂಜಿನ ಅಂದಿ. ಬನ್ನಿ ಬನ್ನಿ ಯಾರೆಲ್ಲ ಲೈಕ್ ಕೊಡಲಿಲ್ಲ ಲೈಕ್ ಕೊಡಿ. ನಾರಾಯಣ್ ಬಾಬು ಲೈಕ್ ಕೊಟ್ಟಿದ್ದೀರಾ ನೀವು? ಲೈಕ್ ಕೊಡಿ, ಕೊಡದಿದ್ರೆ ಮರೆತು ಹೋಗ್ತೀರಾ ಮತ್ತೆ. ಆನು ಜೋಕಳಿಗ ಅಂದ. ಓಕೆ 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 ಅವಂದಿ ಮಲ್ಲೆಜ್ಜಿ ತಿಕ್ಕಿನಾತೆ ಉಂಡು ದಿನೋಲ 40 ಟಾಪುಳು ಯಾವು ಇನಿ ಅಂತ ಕಮ್ಮಿ ಆವು ಇನಿ ಜನಗಳು ಬರ ಇರುವಂತೆ ಜಾಸ್ತಿ ಹೆಂಚಾದು ಬೊಕ್ಕ ಅವಂದು ಪೊಂಜೋಕ್ಲೆ ಲೈಕ್ಸ್ ಪುರ ಪಕ್ಕ ತಿಕ್ಕುಂಡು ಜನಲ ಜಾಸ್ತಿ ಬರ್ಪೇರಂತೆ ತುಯ್ಯರ ಪುರ. ಉಸೇನ್ ಬೋಲ್ಟ್ ಯಾವ ಕ್ರೀಡೆಯ ಪ್ರಸಿದ್ಧ ಆಟಗಾರ? ಉಸೇನ್ ಬೋಲ್ಟ್ ಯಾವ ಕ್ರೀಡೆಯ ಪ್ರಸಿದ್ಧ ಆಟಗಾರ? ರನ್ನರ್. ಓಕೆ, ಅಥ್ಲೆಟಿಕ್ಸ್ ಅಂದು ಓಕೆ ಆಯ್ತು. ಅಥ್ಲೆಟಿಕ್ಸ್ ಉಂಟು ಓಕೆ. ಮಲ್ಲೇಜ್ ರನ್ನರ್ ಎಲ್ಲ ಓಕೆ ಸರಿಯಾಗು.
ಓಕೆ. ದಿ ಆ್ಯಶಸ್ ಟೂರ್ನಿ ಯಾವ ದೇಶಗಳ ನಡುವೆ ನಡೆಯುತ್ತದೆ? ದಿ ಆ್ಯಶಸ್ ಕ್ರಿಕೆಟ್ ಟೂರ್ನಿ. ದಿ ಆ್ಯಶಸ್ ಯಾವ ದೇಶಗಳ ನಡುವೆ ನಡೆಯುತ್ತದೆ? ಇಂಗ್ಲೆಂಡ್ ಇಂಡಿಯಾ ತಪ್ಪು. ಒಂಜಿ ಕರೆಕ್ಟ್ ಒಂಜಿ ತಪ್ಪು. ಆಶೀಸ್ ಸರಣಿ ಮನ್ಪೇರತ್ತೆ ಕನ್ನಡ. ಆಶೀಸ್ ಸರಣಿ ಮನ್ಪೇರಿ. ಆಶೀಸ್ ಸರಣಿ ಎನ್ನ ಸಾ ಒಂಚೂರು ಬಂಗಾಪು ಮಾರೆ. ಆಶೀಸ್. ಇಂಗ್ಲೆಂಡ್ ಪ್ಲಸ್ ಇಂಡಿಯಾ ಪಾಕಿಸ್ತಾನ್ ತಪ್ಪು. ಇಂಗ್ಲೆಂಡ್ ಸರಿ. ಬೊಕ್ಕೊಂಜಿ ಕಂಟ್ರಿ ಬೇತೆ ಏಷ್ಯಾ ಕಂಟ್ರಿ ಎತ್ತು ಔಟ್ ಆಫ್ ಕಂಟ್ರಿ. Australia is the correct answer. England and Australia. Okay. ಮೈಕಲ್ ಫೆಲ್ಸಾಯ್ ಅನ್ನೋ ಎಂಚಿನ ಮರ ಓದೆಲ್ಲ ಬರ್ಪುಜಿ. ಮೈಕಲ್ ಫೆಲ್ಸಾಯ್ ಯಾವ ಕ್ರೀಡೆಯ ಪ್ರಸಿದ್ಧ ಆಟಗಾರ? ಮೈಕಲ್ ಫೆಲ್ಸಾಯ್. ದಾಸವ್ರು ಬರ್ತೀರಾ? ಹಾಯ್ ಬ್ರದರ್ ಪಣಂದ್ರೆ. ಹಾಯ್ ಬ್ರದರ್, ಹೇಗಿದ್ದೀರಾ? ವೆಲ್ಕಮ್ ಟು ಲೈವ್. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಲೇಟ್ ಆಯಿತು ಬಂದ್ರೆ. ಹೌದಾ, ಲೇಟ್ ಆಯಿತಾ? ಓಕೆ, ತೊಂದರೆ ಇಲ್ಲ, ಬಂದ್ರಲ್ಲ, ಥ್ಯಾಂಕ್. ನಾನು ನಿನ್ನೆ ನೀವು ಬರ್ತೀರಾ ಕಾಯ್ತಿದ್ದೆ. ಒಂದು ಲೈಕ್ ಬೇಕಿತ್ತು ಲಾಸ್ಟ್ 50ಕ್ಕೆ. ಮತ್ತೆ ಓದೆ ನಾನು ಯಾರು ಬರಲ್ಲ ಅಂತ. ಹೇಗಿದ್ದೀರಾ? ಮತ್ತೆ ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? NBA ತಪ್ಪು. ಹಾಕಿ ತಪ್ಪು. ಮೈಕಲ್ ಪುದರ್ ಸ್ವಲ್ಪ ಕಷ್ಟ ಉಂಟು. ಸ್ವಿಮ್ಮರ್ ಇಸ್ ದ ರೈಟ್ ಆನ್ಸರ್. ಮಿಸ್ಟರ್ ಅವಿನಾಶ್ ನಾಯಕ್ ವಿನ್ ದ ಆನ್ಸರ್ ಕ್ವೆಶ್ಚನ್. ಸಾರಿ, ಸಚಿನ್ ವೈಜಿ ಸ್ವಿಮ್ಮರ್ ಕರೆಕ್ಟ್ ಆನ್ಸರ್. ಚೆಸ್ ರಾಂಗ್ ಆನ್ಸರ್. ಬನ್ನಿ ನಮ್ಮಲ್ಲಿ ತಪ್ಪು ಉತ್ತರಗಳಿಗೂ ಸಹ ಅವಕಾಶವಿದೆ. ಫುಟ್ಬಾಲ್ ಮೈದಾನದ ಉದ್ದ ಗರಿಷ್ಠ ಎಷ್ಟು ಮೀಟರ್ ಇರುತ್ತದೆ? ಫುಟ್ಬಾಲ್ ಮೈದಾನದ ಉದ್ದ ಗರಿಷ್ಠ ಎಷ್ಟು ಮೀಟರ್ ಇರುತ್ತದೆ? ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದಾರೆ. ಅಂದರೆ ನಾನು ಸ್ವಲ್ಪ ಟಫ್ ಎಲ್ಲ ಕೇಳ್ತಿದ್ದೇನಲ್ಲ, ಅಷ್ಟು ಪಕ್ಕ ಯಾರಿಗೂ ಗೊತ್ತಾಗೋದಿಲ್ಲ. ನೋ ಪ್ರಾಬ್ಲಮ್, ನಮಗೆ ಯಾರಾದರೂ ಉತ್ತರ ಕೊಟ್ಟರೆ ಆಯಿತು. ಗೊತ್ತಿದ್ದವರು ಹಾಗೆ ಹೇಳ್ತಾರೆ, ಸರ್ಚ್ ಮಾಡೋರು ಸರ್ಚ್ ಮಾಡಿ ಹೇಳ್ತಾರೆ, ನೋ ಪ್ರಾಬ್ಲಮ್. ನಮಗೆ ಒಟ್ರಾಸಿ ಮೆಸೇಜ್ ಬರಬೇಕು. 22 ಮೀಟರ್ ತಪ್ಪು. ಭೋಜರಾಜನ ತಿಳ್ತಂದುಲ್ಲೇರಿ. ನೀವು ಸಹ ಗೂಗಲಲ್ಲಿ ಟೈಪ್ ಮಾಡ್ತಿದ್ದೀರಾ ಅಂತ ಕಾಣ್ತಲ್ಲ ಅಂತ. 1 ಕಿಲೋಮೀಟರ್ ಇಲ್ಲಪ್ಪ, ತಪ್ಪು. ಸಾರಿ, ಮೀಟರ್ ಕಿಲೋಮೀಟರ್ ಅಲ್ಲ, ಮೀಟರ್. ಫುಟ್ಬಾಲ್ ಮೈದಾನದ ಉದ್ದ ಗರಿಷ್ಠ ಎಷ್ಟು ಮೀಟರ್ ಇರುತ್ತದೆ? 68ರಿಂದ 70 ತಪ್ಪು. ನಮ್ಮದರಲ್ಲಿ ತಪ್ಪು 90. ಇನ್ನು ಮುಂದೆ ಹೋಗ್ಬೇಕು, ಸ್ವಲ್ಪ ಇನ್ನು ಮುಂದೆ ಹೋಗ್ಬೇಕು. ಓಕೆ, ನಿಯರ್ ಬೈ ಅವಿನಾಶ್ ನಿಯರ್ ಇದ್ದಾರೆ. ಸೊ ನಾವು ಕರೆಕ್ಟ್ ಆನ್ಸರ್ ಅವರಿಗೆ ಡಿಸೈಡ್ ಮಾಡುವ. 120 ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು ಸೋ ಮಚ್. ಭಾರತದ ಕ್ರಿಕೆಟನ್ನು ನಿಯಂತ್ರಿಸುವ ಸಂಸ್ಥೆಯ ಹೆಸರೇನು? ಭಾರತದ ಕ್ರಿಕೆಟನ್ನು ನಿಯಂತ್ರಿಸುವ ಸಂಸ್ಥೆಯ ಹೆಸರನ್ನು ಹೇಳಿ. ಶಾರ್ಟ್ಕಟ್ ನಡೀತದೆ. $140 ತಪ್ಪು. ಅದು ಆಯಿತು, ಉತ್ತರ ಹೋಯ್ತು. BCCI ಅಂತ ಹೇಳ್ತಿದ್ದಾರೆ ದಾಸೋರ್ ಅವರು. ಕರೆಕ್ಟ್ ಆದ ಆನ್ಸರ್. ಕಂಗ್ರ್ಯಾಚುಲೇಷನ್. ಬ್ರೂಸ್ ಲೀ ಅವರು ಯಾವ ಕ್ರೀಡೆಯನ್ನು ಆಡುತ್ತಿದ್ದರು?
ಬ್ರೂಸ್ ಲೀ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಥ್ಯಾಂಕ್ ಯು ಬ್ರದರ್ ಪಣದಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ ICT ನಾವು BCCI ಸರಿ. ಚೆರುಕ್ಕರ್ ಸುಧಾಕರ್ ಬತ್ತೀರಿ, ಹಾಯ್. ಚಿರ್ಕೂರು ಸುಧಾಕರ್, ಹಾಯ್, ವೆಲ್ಕಮ್ ಟು ಲೈವ್. ಫಸ್ಟ್ ಟೈಮ್ ಬಂದಿದ್ದೀರಾ, ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾವ ಊರು ನಿಮ್ಮದು? सच में फोटोस भेज दे क्या है सानवी? ಬಾಕ್ಸಿಂಗ್ ಪಣದಲ್ಲಿ ತಪ್ಪು. ಫೈಟಿಂಗ್ ತಪ್ಪು. ಅದು ಕೊಂಚ ಬೇತ ಪುದರುಂಡು ಫೈಟಿಂಗೇ, ಬಟ್ ಬೇತ ಪುದರುಂಡು. ಬಾಕ್ಸಿಂಗ್ ಅತ್ತು. ಕರಾಟೆ ದಲಕಣಿ, ಬಟ್ ಪುದರ್ ಬೇತೆ ಉಂಡೆ ಕೊಂಚ ಅವೇ ಪುದರ್ ಪಣೋಡು. ಜೆವೆಲಿನ್ ಥ್ರೋ ತಪ್ಪು. ಸಿಮಿಲರ್ ಟು ಕರಾಟೆ, ಬಟ್ ಅವು ಕೊಂಚ ಬೇತೆನೆ ಪುದರ್ ಉಂಡು. రెస్లింగ్ ತಪ್ಪು. ಎಬವ್ ಶಿಶಾಂತ್ ಓಪಿ ಬರ್ತೀರಿ. ಹಲೋ ಅಣ್ಣ ಪಣದಲ್ಲಿ, ಹಾಯ್ ಬ್ರೋ, ವೆಲ್ಕಮ್ ಟು ಲೈವ್. ಹೌ ಆರ್ ಯು? ಪ್ಲೀಸ್ ಗಿವ್ ಎ ಲೈಕ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ದಾಸವಾರ ಕುಸ್ತಿ ಪಣದಲ್ಲಿ ತಪ್ಪು. ವಿಡಿಯೋ ಗೇಮ್ ತಪ್ಪು. ಅವಿನಾಶ್ ಬ್ರೋ ತಪ್ಪು. ಸ್ವಿಮ್ಮಿಂಗ್ ತಪ್ಪು. ತಪ್ಪು ಉತ್ತರಗಳಿಗೆ ಅವಕಾಶವಿದೆ ನಮ್ಮಲ್ಲಿ. ಹೇಳಿ ಉತ್ತರ ಗೊತ್ತಿಲ್ಲ ಅಂದರೆ ಪಾಸ್ ಹೇಳಿ, ನಾನು ಹೇಳ್ತೇನೆ ಆಯ್ತಾ. ಭೋಜರಾಜ್ GTA 6 ಬಣ್ಣದಲ್ಲಿ ತಪ್ಪು. ನೀವು ಮಾತ ಪಂಡರ್ ಮರ ಒಂಜಿ ಪಾಂಡಿಜಾರ ಆತೆ. ಕಿಕ್ ಬಾಕ್ಸಿಂಗ್ ತಪ್ಪು. ಬ್ರೂಸ್ ಲೀ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಟಂಗ್ ಟಡಂಗ್. ಬ್ರೂಸ್ ಲೀ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಕನ್ನಡದ ಕೋಟ್ಯಾಧಿಪತಿ ಮಾಡಿ ಸರ್ ಒಣದಲ್ಲಿ. ನಮ್ಮ ಹತ್ರ ಕೋಟಿ ಇಲ್ಲ ಅಲ್ಲ, ಎಂತ ಮಾಡೋದು? ರೋಡ್ಪತಿ ಮಾಡ್ಬೋದು. ರೋಡ್ಪತಿ ಮಾಡ್ಬೋದು. ಕ್ಲಾಸ್ ಒಣದಲ್ಲಿ. ಓಕೆ, ಅವರು ಮಾರ್ಷಲ್ ಆರ್ಟ್ಸ್ ಅನ್ನು ಕುಂಗ್ಫು ಅಂತ ಕರೀತಾರೆ. ಮಾರ್ಷಲ್ ಆರ್ಟ್ಸ್ ಕುಂಗ್ಫು. ವಿಶ್ವದ ಅತಿ ಹಳೆಯ ವಿಂಬಲ್ಡನ್, ಸಾರಿ ಉತ್ತರನೇ ಬಂದುಬಿಡಿ. ವಿಶ್ವದ ಅತಿ ಹಳೆಯ ಟೆನ್ನಿಸ್ ಟೂರ್ನಿ ಯಾವುದು? ದಾಸು ಅರ್ಥ ಹೇಳ್ತಂದ್ರಿಯ ಯಬ್ಬ, ಹೆಂಗೆ ಗೊತ್ತಿತ್ತು ನನಗೆ. ವಿಶ್ವದ ಅತಿ ಹಳೆಯ ಟೆನ್ನಿಸ್ ಟೂರ್ನಮೆಂಟ್ ಯಾವುದು? ಉತ್ತರ ಗೊತ್ತಿದ್ರೆ ಹೇಳಿ. ಟೆನ್ಸ್ ಒಣದಲ್ಲಿ ಹೇಳ್ದ, ಅದೇ ಟೆನ್ನಿಸ್ TT ಒಣದಲ್ಲಿ ಹೇಳ್ದ, ಅದೇ TT ಹತ್ತಪ್ಪ. ವಿಶ್ವದ ಅತಿ ಹಳೆಯ ಟೆನ್ನಿಸ್ ಟೂರ್ನಿ ಯಾವುದು? ವಿಂಡೋಸು. ಲಂಡನ್ ತಪ್ಪು. ವಿಂಬಲ್ಡನ್ ಇಸ್ ದ ಕರೆಕ್ಟ್ ಆನ್ಸರ್. ಉತ್ತರ ಯಾನೇ ಬಂದಿತ್ತೆ ನಿಗಲೇ ಗೊತ್ತೇ ಇಚ್ಚಿ. ಓ ದೇವರೇ. 2011 ಕ್ರಿಕೆಟ್ ವಿಶ್ವಕಪ್ ಅನ್ನು ಯಾರು ಗೆದ್ದಿದ್ದರು? ವಿಂಬಲ್ಡನ್ ಈಸ್ ದ ಕರೆಕ್ಟ್ ಆನ್ಸರ್. ಅವಿನಾಶ್ ನಾಯಕ್ ಸಹ ಉತ್ತರ ಕೊಟ್ಟಿದ್ದಾರೆ. ಭೋಜರಾಜ್ ಓಹೋ ಪಣಂದಲ್ಲೇರಿ. ಓ ಮೈ ಗಾಡ್ ಪಣದಲ್ಲಿ ಅಂದಂದಿ ಯಾನು ಉತ್ತರ ಸುರುಕಿ ಅವು ನೆನಪಿದ್ದೆ ಅವೇನೇ ಓದುದೀನಿ, ಉತ್ತರವನ್ನೇ ಓದುದೀನಿ ನಾನು. ಇಂಡಿಯಾ ಪಣಂದಲ್ಲೇರಿ ಕರೆಕ್ಟ್ ಆನ್ಸರ್. ಮನವೇನಿ ಕಾಣಲೆಂದು ಹೊಸವೇನಿ ನೋಡಲೆಂದು. ನಾನು ಮಾಡಿದ್ದೀನಿ ಸರ್ ಆನ್ಸರ್. ಹೌದಾ, ನೀವು ಮಾಡಿದ್ದೀರಾ? ವಿಂಬಲ್ಡನ್ ಅಂತ ಇಂಡಿಯಾ ಅಂತಲ್ಲ, ಎಂತ ವಿಂಬಲ್ಡನ್ ಅಂತ ಇಲ್ಲ, ಅದು ಲಂಡನ್ ಅಂತ ಬರೆದಿದ್ದೀರಿ ನೀವು. ತಪ್ಪಾಗಿದೆ ನಿಮಗೆ ಬರೆಯುವಾಗ. ದಾಸವಾರ್ ಧೋನಿ ಕ್ಯಾಪ್ಟನ್ ಬರೆದ್ರೆ ಇಂಡಿಯಾ ಬರೆದ್ರು. ಕರೆಕ್ಟ್.
ರೋಲ್ಯಾಂಡ್ ಗ್ಯಾರೋಸ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ರೋಲ್ಯಾಂಡ್ ಗ್ಯಾರೋಸ್ ಯೂಟ್ಯೂಬ್ ಏತು ಕಾಸು ಬರ್ಪುಂಡು ಇರೆಗ್ ಅಂತ ಕೇಳಿದ್ರೆ ಹೆಂಗೆ ಇಜ್ಜಿ ನನ್ನ ಚಾನೆಲ್ ಮೋನೋ ಹತ್ತಿಜ್ಜಿ ಕಾಸು ಬರ್ಪಿನಿ ಹೇಳ್ತೇವೆ ಐಕತ್ತ ದಿನೋಲ ಲೈವ್ ಮನ್ಪುಣು ಇಜ್ಜಿನಡೆ ಏರ್ ಮನ್ಪಿರುತ್ತೆ ಮೇಲೆ ಇದೆ ನೋಡಿ ಸರ್ ಬನ್ನೋದಿಲ್ಲ ಐದಾ? ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ವಿಂಬಲ್ಡನ್ ಅಂತ ಹೇಳಿದರೆ ಓಕೆ, ಸರಿ, ನಿಮ್ಮದು ಉತ್ತರ ಸರಿ ಆಯಿತಾ? ಹೌದೌದು, ಸಾರಿ ಟೆನ್ಸಿದ ನಂತರ ನೀವು ಹೇಳಿದ್ದೀರಲ್ಲ, ಓಕೆ ಓಕೆ ಓಕೆ, ಸಾರಿ, ಒಮ್ಮೆ ಮಿಸ್ ಆಗ್ತದೆ, ಬೇಜಾರು ಮಾಡಬೇಡಿ. ರೋಲ್ಯಾಂಡ್ ಗ್ಯಾರೋಸ್ ಯಾವ ಕ್ರೀಡೆಯನ್ನು ಆಡುತ್ತಾರೆ? ಎಂಕಲ ಸ್ಟಾರ್ಟ್ ಮಲ್ಪುಡು ಮಲ್ಪಲೆ ಯಾನ್ ಸಪೋರ್ಟ್ ಉಳ್ಳೆ ಟೆನ್ನಿಸ್ ಟೂರ್ನಮೆಂಟ್ ಮಾಡೋದಿಲ್ಲ. ಕರೆಕ್ಟ್ ಆನ್ಸರ್. ದಾಸವಾರ ನಗುತ್ತಾ ಇದ್ದಾರೆ. ಓಕೆ. ಹಾಕಿಯಲ್ಲಿ ಒಂದು ಗೋಲು ಹೊಡೆದಾಗ ಎಷ್ಟು ಪಾಯಿಂಟ್ಸ್ ಸಿಗುತ್ತದೆ? ಹಾಕಿಯಲ್ಲಿ ಒಂದು ಗೋಲು ಹೊಡೆದಾಗ ಎಷ್ಟು ಪಾಯಿಂಟ್ಸ್ ಸಿಗ್ತದೆ? ಹರಿಕೃಷ್ಣನ ಬಂದರು. ಹಾಯ್ ಹರಿಕೃಷ್ಣನ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತು ಲೈವಲ್ಲಿ ಇರಿ ಸ್ವಲ್ಪ ಹೊತ್ತು. ಇವತ್ತು ಸ್ವಲ್ಪ ಜನ ಕಮ್ಮಿ ಇದ್ದಾರೆ, ಮಾತಾಡಿ. ನಾವು ಕೇಳುವ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಸಣ್ಣ ಸಣ್ಣ ಉತ್ತರ ಕೊಡಿ. ಹದಿನೈದು 16 ಲೈಕ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. 2 ತಪ್ಪು, 1 ಯಾರು ಒಂದು ಉತ್ತರ ಕೊಟ್ಟವರಿಗೆ ಸರಿ ಉತ್ತರ. ನಾರಾಯಣ್ ಅವರು 1 ಉತ್ತರ ಕೊಟ್ಟಿದ್ದಾರೆ, ಕರೆಕ್ಟ್. 1 ಪಾಯಿಂಟ್ ಸಿಗ್ತದೆ. ಕ್ಯಾಪ್ಟನ್ ಕೂಲ್ ಅಂತ ಯಾರನ್ನು ಕರೆಯುತ್ತಾರೆ? ಕ್ಯಾಪ್ಟನ್ ಕೂಲ್ ಅಂತ ಯಾರನ್ನು ಕರೆಯುತ್ತಾರೆ? 1 ನಿಮಿಷ ಬಂದೆ, ಉತ್ತರ ಕೊಡಿ. ಧೋನಿಯನ್ನು ಕರೀತಾರೆ, ವಿರಾಟ್ ಕೊಹ್ಲಿಯನ್ನು ಕರೀತಾರೆ, ಧೋನಿಯನ್ನು ಕರೀತಾರೆ ಅಂತ ನಾರಾಯಣ್ ಬಾಬು ಹೇಳಿದ್ದಾರೆ. ಮೊದಲಿಗೆ ಧೋನಿ ಅಂತ ಬರೆದ್ರು, ತಪ್ಪು. ರೋಹಿತ್ ಶರ್ಮಾ ತಪ್ಪು. MS ಧೋನಿ ಇಸ್ ದ ಕರೆಕ್ಟ್ ಆನ್ಸರ್. ವಿರಾಟ್ ಕೊಹ್ಲಿ ತಪ್ಪು. ಧೋನಿ ಇಸ್ ದ ರೈಟ್ ಆನ್ಸರ್. ಅನುಷ್ಕಾ ಶರ್ಮಾ ಇಸ್ ದ ರೈಟ್ ಆನ್ಸರ್. ಡ್ರೇಕ್ ಇಸ್ ದ ರೈಟ್ ಆನ್ಸರ್. ಓಕೆ ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಕಮಾನ್ ಐಕೆ. ಎಲ್ಲರಿಗೂ ಮುಕ್ತ ಅವಕಾಶಗಳಿವೆ. ಎಲ್ಲ ಉತ್ತರಗಳನ್ನು ಎಷ್ಟು ಬೇಕಾದರೂ ಕೊಡಬಹುದು. ಧೋನಿ ಅಂತ ಅವಿನಾಶ್ನವರು ಬರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಉತ್ತರಗಳಿಗೂ. ಬಾಸ್ಕೆಟ್ಬಾಲ್ ಆಟವನ್ನು ಕಂಡುಹಿಡಿದ ದೇಶ ಯಾವುದು? ಭೋಜರಾಜ್ ವಾಮಂಜಿ ಬಣ್ಣದಲ್ಲಿ. ಬಾಸ್ಕೆಟ್ಬಾಲ್ ಆಟವನ್ನು ಕಂಡುಹಿಡಿದ ದೇಶ ಯಾವುದು? ನನ್ನ ಗೊತ್ತಿತ್ತ ತಟ್ ಅಂತ ಹೇಳಿ. ಧೋನಿ ವೈಫ್ ನೇಮ್ ಕೇಳಿ ಸರ್. ಧೋನಿ ವೈಫ್ ನೇಮು ನನಗೆ ಗೊತ್ತಿಲ್ಲ ಏನಂತ, ಅದರಲ್ಲಿ ಬರಲುವುದಿಲ್ಲ. ಅದೆಲ್ಲ ಬೇಡ, ವೈಫ್ ನೇಮ್ ಯಾಕೆ ನಮಗೆ ಸುಮ್ಮನೆ. ನೈಜೀರಿಯಾ ತಪ್ಪು. ಬಾಸ್ಕೆಟ್ಬಾಲ್ ಆಟವನ್ನು ಕಂಡುಹಿಡಿದ ದೇಶ ಯಾವುದು? USA ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಆನ್ಸರ್ ಉತ್ತರ ಕೊಟ್ಟಿದ್ದಾರೆ. ಯಾರದು? ನಾರಾಯಣ್ ಕುಲಾಲ್ ರವರು. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. USA ಅಂತ ನಿಮಗೆ ಏನು ಸಿಗುದಿಲ್ಲ. ಕಪಿಲ್ ದೇವ್ ರವರು ಯಾವ ವರ್ಷದಲ್ಲಿ ಭಾರತಕ್ಕೆ ಕ್ರಿಕೆಟ್ ವಿಶ್ವಕಪ್ ಅನ್ನು ತಂದುಕೊಟ್ಟರು? ಸಾಕ್ಷಿ ಮಲ್ಲಿಕಾ. ಓಕೆ, ಸಾಕ್ಷಿ. ಓಕೆ ಓಕೆ. ಕಪಿಲ್ ದೇವ್ ರವರು ಭಾರತಕ್ಕೆ ಯಾವ ವರ್ಷದಲ್ಲಿ ವಿಶ್ವಕಪ್ ಕ್ರಿಕೆಟ್ ಅನ್ನು ತಂದುಕೊಟ್ಟರು? ಕ್ರಿಕೆಟ್ ವಿಶ್ವಕಪ್ ಅನ್ನು 1947. ಅದು ಸ್ವಾತಂತ್ರ್ಯ. ಸುಧಾರಾಮ್ ಬತ್ತೀರ. ಹಾಯ್ ಸುಧಾರಾಮ್, ವೆಲ್ಕಮ್ ಟು ಲೈವ್. ಎಂಚೌಲಾರ ಬಾರಿ ಸಮಯ ಅಂಡಿ ಬರಂದೇ ಇರಿ. ಮುಂಜೆ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಳೆ. ಮನಸ್ಸಾಂಡೆ ದಾದೆ ಗಜಪು ಚೌತಿಬ್ರ ಗಮ್ಮತೆ. ಥ್ಯಾಂಕ್ ಯು ಸೋ ಮಚ್. ಬತ್ತಿನಕ್ಕೆ
1998 ತಪ್ಪು. 1983. ಓಕೆ, ಮೇರೆ ಉತ್ತರ ಕೊಡ್ದಾಂಡು ಮನ ಸಾಂಡೆಗೆ ಎನ್ನ ಮನ ಸಾಂಡಕ್ಕ ಇರ್ನಾಡೆ ಭೋಜರಾಜ್ 1999 ಪಡೆದಿದ್ದಾರೆ. ಓಕೆ, ಹಾಂ 1900 ಸರಿ ಉತ್ತರ. ಏಷ್ಯನ್ ಗೇಮ್ಸ್ ಮೊದಲ ಬಾರಿಗೆ ಭಾರತದಲ್ಲಿ ಯಾವ ವರ್ಷ ನಡೆಯಿತು? ಏಷ್ಯನ್ ಗೇಮ್ಸ್ ಮೊದಲ ಬಾರಿ ಭಾರತದಲ್ಲಿ ಯಾವ ವರ್ಷ ನಡೆಯಿತು? ರಿಪೀಟ್. ಏಷ್ಯನ್ ಗೇಮ್ಸ್ ಮೊದಲ ಬಾರಿಗೆ ಭಾರತದಲ್ಲಿ ಯಾವ ವರ್ಷ ನಡೆಯಿತು? ಏಷ್ಯನ್ ಗೇಮ್ಸ್ 1951 ಸರಿಯಾದ ಉತ್ತರ. ನೀವೆಂತ ಮಾಡ್ತಾ ಇದ್ದೀರಿ? ಮೊಬೈಲ್ ಹುಡುಕ್ತಾ ಇದ್ದೀರಾ? ಮೊಬೈಲ್ ಹುಡುಕುದಷ್ಟು ಬೇಗ ಉತ್ತರ ಕೊಡಬೇಡಿ, ಬಾಕಿ ಅವ್ರು ಕೊಡ್ಲಿ ಸ್ವಲ್ಪ ತಪ್ಪು ಉತ್ತರ ನಂತರ ಕೊಡಿ ಆಯ್ತಾ. 1982 ತಪ್ಪು ಉತ್ತರ. ಕ್ರಿಕೆಟ್ ದೆಕ್ಕ 83 ಸರಿ. ಅವು ಪಂಡ್ ದಾಂಡಾರು ದಾಸು ಆರು ಪಂಡೇರು, ಅವಿನಾಶ್ ಪಂಡೇರು, ನಾರಾಯಣ್ ಬಾಯ್ ಪಂಡೇರು. 1978 ತಪ್ಪು. ನೀವು ಹೇಳ್ಬೇಡಿ ಅದು ಸರಿ ಅಂತ. ಓಕೆ 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 1951 ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಸುಧಾಕನವರು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಂಥದ್ದು ಸಿಗುವುದಿಲ್ಲ. ಅಯ್ಯೋ ದೇವರೇ. ಓಕೆ, ಸೆರೆನಾ ವಿಲಿಯಮ್ಸ್ ಯಾವ ಕ್ರೀಡೆಯ ಪ್ರಸಿದ್ಧ ಆಟಗಾರ್ತಿ? ಗೊತ್ತಿಲ್ಲ ಅವನೊಂದು ಸರಿಯಾದ ನೀವು ಕೊಟ್ಟ ಸರಿ ಉತ್ತರ ಅಲ್ವಾ. ಸೆರೆನಾ ವಿಲಿಯಮ್ಸ್ ಯಾವ ಕ್ರೀಡೆಯ ಪ್ರಸಿದ್ಧ ಆಟಗಾರ್ತಿ? ಎಂತ ಸಿಗುದಿಲ್ವಾ? ಪ್ರಜಿತ್ ಬತ್ತಿರದ ಅದೇ ಅಲ್ಪ ಗೋಣಿ ಉಂಡು ಕಟ್ಟ ಬಿಚ್ಚೊಂದುಲ್ಲೆರು ಓಲಿಯೇ. ಯಾರು ಟಿಶ್ಯೂಟ್ ಒಂದು ಬಂತಂತೆ ಅವ್ವ. ಅವಿನಾಶ್ ನಾಯ್ಕ್ 1951 ಸರಿಯಾದ ಉತ್ತರ. ಓಕೆ, ನಾರಾಯಣ. ಓಕೆ, ಮೇಜರ್ ಧ್ಯಾನ್ ಚಂದ್ ಬಂದಿಲ್ಲ. ದಾಸ್ವಾರ್ ತಪ್ಪು. ಸುಧಾರಾಮ್ ಎಸ್ ಬಂದಿಲ್ಲ. ಓಕೆ, ಈರಿ ಯಾನ ಟಿಶ್ಯೂ ಇತ್ತು ಗೈಟ್ ಇರು ಉಲ್ಲರ ಇರೇ ಪತ್ತೀನಿ ಲೈಕೋಲೆ ಒಂಜಿ. ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಿತ್. ವೆಲ್ಕಮ್ ಟು ಲೈವ್. ಇರೇ ವೆಲ್ಕಮ್ ಬಂದಿನಿ ಜೊತೆ. ಬನ್ನಿ ಜನರೇ, ಬನ್ನಿ ಎಲ್ಲರೂ ಬಂದು ಲೈವ್ಗೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಮಗೆ ಎಲ್ಲರೂ ಸಪೋರ್ಟ್ ಮಾಡಿ. ಟೆನ್ನಿಸ್ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಆನ್ಸರ್. ಲಯೋನಲ್ ಮೆಸ್ಸಿ ಯಾವ ದೇಶದ ಆಟಗಾರ? ಲಯೋನಲ್ ಮೆಸ್ಸಿ ಯಾವ ದೇಶದ ಆಟಗಾರ? ಟುಡೇ ಡೇ ಅದೆಂತ ಟುಡೇ ಡೇ? ಅರ್ಜೆಂಟೀನಾ ಇಸ್ ದ ರೈಟ್ ಆನ್ಸರ್. ಓಕೆ, ಅವ ಎಂಕ ಆಪು ಜಂಚ ಪನಂದಗೊಳ್ಳರ ಬತ್ಬೋಪುನ್ ಪಕ್ಕ ಅಂದ. आप जीत के 1 करोड़. ಅವಿನಾಶ್ ನಾಯ್ಕ ಅರ್ಜೆಂಟೀನಾ ಪನಂದೊಳ್ಳೆರೆ ಕರೆಕ್ಟ್ ಆನ್ಸರ್. ಮೆಕ್ಸಿಕೋ ತಪ್ಪು ಉತ್ತರ. ಬನ್ನಿ ಜನರೇ, ಯಾರೆಲ್ಲ ಇದ್ದೀರಿ ಲೈವಲ್ಲಿ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಾವು ಕೇಳುವ ಸಣ್ಣ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಏನನ್ನು ಗೆಲ್ಲದಿರಿ. ಓ 1 ಗಂಟೆ ಆತನ್ ಮಾರೆ ಖಾಲಿ 15 ಲೈಕ್ ಆಯ್ನಿ.
ಹೊರ ಮುಪ್ಪಾಪುನ್ 1 ಗಂಟೆ ಅರ್ಧ ಗಂಟೆ ಪುರ ಎಲ್ಲರೂ ಗಣಪತಿ ನೋಡ್ಲಿಕ್ಕೆ ಹೋಗಿದ್ದಾರೆ. ಯಾರಿದ್ದಾರೆ? ಯಾರು ಎಲ್ಲ ಹೋದ್ರ ಮಾರೆ, ಎಂತಾಯ್ತು? ಯಾರನ್ನು ತೋರಿಸುವುದಿಲ್ಲ ಇದು ಯೂಟ್ಯೂಬ್ ಇವತ್ತು? ಕೋಸ್ಟಲ್ ಸ್ಪೈಸ್ ಸೈಡ್ ಹಾಯ್ ಬಣ್ಣದಲ್ಲಿ ಹಾಯ್ ಸ್ಪೈಸ್ ಈರ ಕಡೆ ಪುದರ್ದಯ ಪಂಡಿಜಾರೆ ಅವಳು ಮೇರ್ಕ್ ಏನಂತೀರಿ ಒಂಜಿ ಸಬ್ಸ್ಕ್ರೈಬರ್ ಆತೋರಿ ಈಗ ಪಿನ್ ಮನ್ಪಡ ಇನಿ ಬರ್ಚಿ ವಿಡಿಯೋ ಪೂರಾಡೊಂಜಿ ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ, ಯಾರೆಲ್ಲ ಇದ್ದೀರಿ ಲೈವಲ್ಲಿ ಸಪೋರ್ಟ್ ಮಾಡಿ ನಮಗೆ. ವಿಡಿಯೋ ಪಾಡ್ಗ ಓಕೆ ಓಕೆ. ಓ ಮಲ್ಲಿಗಕ್ಕಲ್ಲ ಲೈವ್ ಅಂತ ಒಳ್ಳೆ ಇತ್ತೇನೆ. ಎಲ್ಲರೂ ಸೇರಿ ಎಲ್ಲ ಮಾಡುವ. ಪ್ರಿಯಾಂಕರ್ ಅವರು ಬಂದರು. ಬೋಳಾ ಗಣಪತಿ ಬಪ್ಪಾಕಿ ಜೈ. ಪುಡ್ಚ ವರ್ಷಿ ಲೌಕರಿಯಾ ರಕ್ಷಣ್ ಬ್ರೋ ಬೇರಾರು ಆಡಕ್ಕೇನೆ ಫೋನ್ ಮಾಡ್ತದೊಂಜಿ. ನಾ ಬಂದೆ ಅಣ್ಣ, ಯಾರೂ ಇಲ್ಲ. ಯಾಕೆ ಇವತ್ತು ಗಣಪತಿ ಇದು ಮಾಡೋದಲ್ಲ, ಅದಕ್ಕೋಸ್ಕರ ಯಾರಿಲ್ಲ. ಆಯ್ ಪ್ರಿಯಾಂಕಾ ಅವರೇ, ನಾರಾಯಣ್ ಬಾವ ಇದ್ದಾರೆ, ಮಾತಾಡಿ. ನಾರಾಯಣ್ ಬ್ರೋ ಈರು ಪ್ರಿಯಾಂಕಾ ಕಡೆ ಅಂತ ಪಾತಿಲ್ಲ ಅಪ್ಪ, ಮೆಸೇಜ್ ಹಾಪುನಂತೆ. ಯಾರಿಲ್ಲ ಅಂದರೆ ಸೀದಾ ಬಂದ್ ಮಾಡುವ. ನನಗೂ ಸಹ ಸ್ವಲ್ಪ ಇದು ಉಂಟು, ಬೇಲೆ ಉಂಟು, ಬೇಗ ಮಲಗುವ ಸ್ವಲ್ಪ. ನಾರಾಯಣ್ ಬ್ರೋ ಇಲ್ಲಾಂದರೆ ಮ್ಯೂಟ್ರಲ್ಲಿ ಇಟ್ಟು ಬಿಡಬೇಕು. ಅವಿನಾಶ್ ನಾಯಕ್ ಈಶ್ವರ ದೇವರಿಗೆ ವೈಟ್ ಜನ ಜೋಕುಲು ಬಣ್ಣದ ಏತ್ ಜನ ಜೋಕುಲುಂದ ಈಶ್ವರ ದೇವರಿಗೆ 2 ಜನತೆ ಒಂಜಿ ಗಣಪತಿಲ ಒಂಜಿ ಬೊಕ್ಕೊಂಜಿ ಒರಿಯರಲ್ಲಿ ಕೋಡೆ ಪುದರ್ಗೆ ಏನಿತ್ತೇನೆ. ಊಟ ಆಯ್ತಾ ಪ್ರಿಯಾಂಕರ್ ಅವ್ರಿಗೆ? ಏನಂದ್ರೆ ಏರು ಇಲ್ಲ ಅಂದರೆ ಏನು, ನಾನು ಇದ್ದೀನಿ. ಹೌದಾ, ಓಕೆ. ಸೊ ನಿಮಗೋಸ್ಕರ ಒಂದು ಹಾಡು ಆಡುವ. ಯಾವುದು ಆಡುವ? ಜಬ್ ಕೊಯ್ ಬಾತ್ ಬಡ್ಜೆ ಆಡುವ ನಿಮಗೆ. ಅಂದು ಏರ್ಲ ಇಜ್ಜಡ ಯಾನು ಚಾಲು ದೀಪೆ ಪ್ರಿಯಾಂಕಾ ಪನ್ನತ ಯಾನು ಇಲ್ಲ ಅಂದು ನಿಕ್ಕಳಿದಾನೆ ಕಡೆಸುನು ಉಂತಲೆ ನಮ್ಮದು ಆಗಿಲ್ಲ ಪ್ರಿಯಾಂಕರ್ ಅವರೇ ಬಣದಲ್ಲಿ. ಯಾವುದು ಅರ್ಧ ಅದು ಓಕೆ, ಯಾವುದಾದ್ರೂ ಓಕೆ. ಓಕೆ. ಜಬ್ ಕೋಯಿ ಬಾತ್ ಬಿಗಡ್ ಜಾಯೆ, ಜಬ್ ಕೋಯಿ ಮುಶ್ಕಿಲ್ ಪಡ್ ಜಾಯೆ, तुम देना साथ मेरा
ಓ ಹಮ್ ನವಾ. ನನ್ನ ನೋಡಿದ್ದೀರಾ ಅನ್ನ ನೀವು ಅಂತ ಕೇಳ್ತಿದ್ದೀರಾ. ನಿಮ್ಮ ನೋಡುದು ಹೇಗೆ ನಾನು? ಇದು ಈಗ ದೊಡ್ಡದಾಗುದಿಲ್ಲ ಡಿ ಪಿ ನಿಮ್ದು. ಅಂಚತ್ತೆ ಪನ್ನಿ ಜನ ಇತ್ತೆರಡ ಆತ ಐಕ್. ಓಕೆ ಓಕೆ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. तुम देना साथ मेरा ओ हम नवा, न कोई है न कोई था जिंदगी में तुम्हारे सिवा. तुम देना साथ मेरा ओ हम नवा, तुम देना साथ मेरा ओ हम नवा. ओ चांदनी जब तक रात देता है हर कोई साथ, तुम अगर अंधेरों में ना तोड़ना मेरा हाथ. ना चांदनी जब तक रात देता है हर कोई साथ, तुम अगर अंधेरों में ना छोड़ना मेरा हाथ. जब कोई बात बिगड़ जाए, जब कोई मुश्किल पड़ जाए, तुम देना साथ मेरा ओ हम नवा, तुम देना साथ मेरा ओ हम नवा. ನಾರಾಯಣ್ ಬ್ರೋ ಏನು ಕೆಲಸ ಮಾಡೋದು ನೀವು ಅಂದ್ಕೇನಂದಿಲ್ಲರು? ನಾರಾಯಣ ಕೋಸ್ಟಲ್ ಸ್ಪೈಸ್ ಓಕೆ ಸೂಪರ್ ಮಾಡೋದಿಲ್ಲರು. ಪ್ರಿಯಾಂಕರ ಅಣ್ಣ ಹಿರೇಗ ಊರಿಗೆ ಯಾವಾಗ ಹೋಗೋದು? ನಾನು ಊರಿಗೆ ಹೋಗ್ಲಿಕ್ಕೆ ಇನ್ನೂ ವರ್ಷ ಉಂಟು ರೀ. ಮೊನ್ನೆ ಹೋಗಿ ಬಂದದಷ್ಟೇ. ವಿಡಿಯೋದಲ್ಲಿ ನೋಡಿಲ್ವ ನಮ್ಮ ಮನೆ ಪೂಜೆ ಅದರಲ್ಲಿಲ್ವ? ನಾವು ಒಟ್ಟಿಗೆ ಗಂಡ ಹೇಳ್ತೇವೆ ಎಲ್ಲ ಒಟ್ಟಿಗೆ ಪೂಜೆಯಲ್ಲಿದ್ದೇವಲ್ಲ. ನಾರಾಯಣ್ ನಾನು ಬಸ್ ಕಂಡಕ್ಟರ್. ಪ್ರಿಯಾಂಕರ ಅವರೇ ನೀವು? ನಾನು ಹೌಸ್ ವೈಫು. ಹೌದಾ, ಓಕೆ ಓಕೆ ಓಕೆ. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ನೋಡಿದೆ ಪೂಜೆ ಸರ್. ಓಕೆ ಓಕೆ ಸೂಪರ್. ಓಕೆ ಥ್ಯಾಂಕ್ ಯು ಅವರೇ ಮನದಲ್ಲಿರು. ಯಾರಿಗೆ ಯಾರುಂಟು ಬರೆದಿರುವ ಎಂದು, ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ಪ್ಲಂಬರ್ ಹಸನ್ SSM ಹಾಸ್ಪಿಟಲ್ನಲ್ಲಿ. ಪ್ಲಂಬರ್ ಹಾಸನ್ SSM. ಯಾರು ನಿಮ್ಮ ಹಸ್ಬೆಂಡಾ? ಓಕೆ 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 ಓಕೆ. ಯಾರೆಲ್ಲ ಇದ್ದೀರಾ ಲೈವಲ್ಲಿ? ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೌದು, ನೀವು ಹಾಸನಲ್ಲಿ ಇರೋದಾ? ಹೌದೌದು, ಅವರ ಹಾಸನ ಇರೋದು. ನಾವು ಊರಿಗೆ ಬಂದ ಮೇಲೆ ಒಮ್ಮೆ ಹೋಗುವ ಅಲ್ಲಿಗೆ, ಆಯಿತಾ? ಅವರು ಕಡುಬು ಮತ್ತು ಸಾರು ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಫಾರ್ಮರ್ ಟ್ರ್ಯಾಕ್ಟರ್ ಇದೆ. ಹೌದಾ, ಓಕೆ 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 ಒಳ್ಳೇದಲ್ವಾ? ರೈತರೇ ನಮ್ಮ ದೇಶದ ಬೆನ್ನೆಲುಬು. ಫಾರ್ಮರ್ ಟ್ರ್ಯಾಕ್ಟರ್ ಇದ್ದಾರೆ. ನಾರಾಯಣ್ ಆಯಿತು ಹೋಗುವ, ನೀವು ಕರೆದುಕೊಂಡು ಹೋಗಿ. ಆಯಿತು, ನಾವು ಟಿ ಮಾಡ್ಕೊಂಡು ಹೋಗುವ ಹಾಸನಕ್ಕೆ. ನಮ್ಮ ಹಿತೇಶ್ ಭಾಯಿ ಅವರು ಬಂದರೆ ಒಟ್ಟಿಗೆ ಹೋಗೋಣ. ಹಿತೇಶ್ ಭಾಯಿ ಅಲ್ಲಿ ಹೇಳೋಣ ಟಿ ಮಾಡಲಿಕ್ಕೆ. ಬನ್ನಿ ಅನ್ನ, ಅದ್ರ ಕೊತ್ತಿಂತ ಕುಂತ ಖುಷಿ ಬೇಕಾ? ಹೌದೌದು. ನಾವೆಲ್ಲ ಒಟ್ಟಿಗೆ ಬರ್ತೇವೆ. ಇಲ್ಲಿ ನಮ್ಮ ಲೈವಲ್ಲಿ ಯಾರೆಲ್ಲ ಇದ್ದಾರೆ ನಿಮ್ಮ ಮನೆಗೆ ಬರ್ತೇವೆ, ಆಯಿತಾ? ನಿಮ್ಮಲ್ಲಿ ಗಿಡ್ಡ ತಳಿದ್ದು ಕರು ಉಂಟಾ? ಗಿಡ್ಡ ತಳಿಯ ಸಣ್ಣದೊಂದು ಬರ್ತಾರಲ್ಲ, ಅದು ಉಂಟಾ? ಅದು ತುಂಬ ಒಳ್ಳೇದುಂಟು, ಸಾಕಬೇಕಂತ ಮನಸ್ಸುಂಟು ನಮಗೆ. ನಾವು ಟ್ರಿಪ್ ಮಾಡ್ಕೊಂಡು ಹೋಗಿ. ಹೌದೌದೌದು, ಕೆಲವು ಪ್ಲ್ಯಾನ್ ಮಾಡಬೇಕು ನಾವು.
ಪ್ರಿಯಾಂಕಾ ಅವರ ಮನೆಯಲ್ಲಿ ಗಮ್ಮತ್ತು ಮಾಡಿ, ಹೌದೌದು, ಅದು ಹೋದ್ರೆ ಅವ್ರು ಮಾಡ್ತಾರೆ ಗಮ್ಮತ್ತು, ಹೆದರಬೇಡಿ. ಇದೇ 25 ದನಗಳಿದ್ದಾವೆ. ಅಲ್ಲ, ಸಣ್ಣದುಂಟ ಗಿಡ್ಡ ತಳಿ ಅಂತ ಬರ್ತಲ್ಲ, ಒಂದು ಇಷ್ಟೇ ದೊಡ್ಡದುಂಟದದ್ದು, ಇಷ್ಟು ದೊಡ್ಡದಿರ್ತದೆ. ಭಾರಿ ಖುಷಿ ಆಗ್ತದೆ ಅದು ನೋಡ್ಲಿಕ್ಕೆ. ನೇಚರ್ ಸೂಪರ್, ಹೌದಲ್ಲ? ಓಕೆ ಓಕೆ ಓಕೆ, ಬರ್ತೇವೆ 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 ಬರ್ತೇವೆ, ನೇಚರ್ ನೋಡಲಿಕ್ಕೆ ಬರ್ತೇವೆ. ನೇಚರ್ ನಮ್ಮಲ್ಲಿ ಸಹ ಸೂಪರ್ ಉಂಟು, ನಮ್ಮ ಮನೆಯಿಂದಲೇ ನೇಚರ್ ನೋಡ್ತಾ ಕಾಣ್ತದೆ. ಆದರೂ ಹಾಸನದ ನೇಚರ್ ಹೇಗೆ ಉಂಟು ಅಂತ ನೋಡುವ ಬಂದು. ಹೌದು, ನೇಚರ್ ಸೂಪರ್, ಹೌದೌದು. ಪ್ರಿಯಾಂಕರ ಬರ್ತೀನಿ ಅಂತ ಹೇಳೋದಾ? ಬರಬೇಕು, ಫ್ಯಾಮಿಲಿ ಇಲ್ಲ, ಫ್ಯಾಮಿಲಿ ಎಲ್ಲ ಬರ್ತೇವೆ ಬರ್ತೇವೆ ಗ್ಯಾರಂಟಿ. ನೀವು ಕರೆಯೋದ್ರೆ ನಾವು ಬರುವುದಕ್ಕೆ ಏನು ಪ್ರಾಬ್ಲಮ್ ಉಂಟು? ನಾವು ಊರಿಗೆ ಬಂದ ಮೇಲೆ ಲೈವ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತೇವೆ ನಿಮಗೆ, ಆಯಿತಾ? ಪ್ರಜ್ವಿತ್ ಇಲ್ಲ ರೀ, ಪ್ರಜ್ವಿತ್ ಇತ್ತಡ ಒಂದು ಮೆಸೇಜ್ ಮಾಡಲಿ, ಇನ್ನು ಜನ ಕಮ್ಮಿ ಉಂಡೆ, ಸಂಪತ್ತನಲ್ಲಿ ಇದ್ದೀರಿ ನೀ. ಬಡವರ ಮನೆಗೆ ಅನ್ನ, ಬಡವರು ಯಾರು? ಎಲ್ಲರೂ ಬಡವರೇ, ನಾವು ಸಹ ಬಡವರೇ. ಕಡೆಗೋಳಿ ಎತ್ತನಿಗೆ ಟ್ಯಾಬ್ಲು ಅಂದ. ಓಕೆ 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 ಓಕೆ, ಇತ್ತೆ ಬರ್ಸೋಗ ಬಂಗ ಆತವ ಏತ್ವನಲ್ಲ ಅವ ಪಿರ ಅಂಚೆನೆ ಪಿರ ಬೋಪುಣ ಅಡೇನೆ ಓಲ್ ಪಾಡ್ಯಾರ ಅವೇನು ಯಾರು ಇಲ್ಲ. ಯಾಕೆ ಜನರೇ ಬನ್ನಿ, ಅವರ ಅಣ್ಣನಿಗೆ ಸಪೋರ್ಟ್ ಮಾಡಲ್ವಾ? ಹೌದೌದು, ಇವತ್ತಂದರೆ ಇವತ್ತು ಚೌತಿ ಅಲ್ವಾ, ಅಲ್ಲಿ ಊರಲ್ಲಿ ಎಲ್ಲ ಮೆರವಣಿಗೆ ಉಂಟು ಗಣಪತಿದ್ದು, ಅದಕ್ಕೋಸ್ಕರ ಎಲ್ಲ ಜನ ಅಲ್ಲಿ ಹೋಗಿರ್ಬೋದು. ತೊಂದರೆ ಇಲ್ಲ, ನಾವು ಸ್ವಲ್ಪ ಮಾತಾಡುವ ಮತ್ತೆ ಬಂದ್ ಮಾಡುವ, ತೊಂದರೆ ಇಲ್ಲ. ಅವು ತಿರ್ಗದು ಪೋಪುಂಡು ಅಕ್ಕಳಿಗೆ ಅರ್ಕುಲಾಗು. ಓ ಅಂದ, ಓಕೆ ಓಕೆ ಓಕೆ. ನಮ್ಮೊಂದು ರಕ್ಷಣೆ ಇದ್ರೆ ಸಾಕಾಗುತ್ತಿತ್ತು, ಅವ ಎಲ್ಲಿ ಹೋಗಿದ್ದಂತ ಗೊತ್ತಿಲ್ಲ. ಎನ್ನ ಕಿರೀಟ ಏರ್ದೆತ್ತೀನಿ ಪ್ರಿಯಾಂಕದ ರೆಡ್ ನಂಬರ್ ಉಂಟು, ನಂಬರ್ ಓಡಿಯವನು ನಂಬರ್ 2 ಮೆಸೇಜ್ ಕಮ್ಮಿ ಮಾಡೋದಿಲ್ಲ ರಂಜ. ಯಗಾಚಿ ರಿವರ್ ಕೇಳಿದ್ರನ್ನ? ಇಲ್ಲ ಕೇಳಿಲ್ಲ. ನಿಮ್ಮ ಯಾಗಾಚಿ ರಿವರ್ ಹೌದು, ಫೇಮಸ್. ಹೌದಾ? ಓಕೆ 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 ಓಕೆ. ಅದರ ಹತ್ತಿರ, ನಿಮ್ಮ ಮನೆ ಹತ್ತಿರ ಉಂಟಾ? ಎಸ್ ಅಂತಿದ್ದಾರೆ. ಓಕೆ, ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಲೈವಲ್ಲಿ ಇಲ್ಲ
ಬಂದು ಸಪೋರ್ಟ್ ಮಾಡಿ. ಎಲ್ಲಿ ಹೋಗಿದ್ದೀರೆಲ್ಲರೂ? ನಾರಾಯಣರವರು ಯಾರು ಯಾವ ಕಿರೀಟದ ಎತ್ತೀನಿ ಒಣಲೆ ಓಂಡು ಕಿರೀಟ ಎರಡಲ್ಲಿ ಇಜ್ಜಿತ್ತೆ ಎನ್ನ ಕಿರೀಟ ಇಂಕ ಬೋರ್ಡ್ ಒಣಲೆ ಬತ್ತನತ ಮೆಸೇಜ್ ಮಾಡಲಿ ಜಾಸ್ತಿ ಮೆಸೇಜ್ ಮಾಡಲಿ ಏರೆಲ್ಲ ಕೊರ್ಪುಜಿಯನ ಅಂದ ಅಂಚ ತಿಕ್ಕಂಡಿ ಆತ ಬೊಕ್ಕ ಅವೇ ತಿಕ್ಕುಡವು. ನಾರಾಯಣರವರೇ ನಿದ್ದೆ ಬಂದಿಲ್ಲ ಅಂತ ಕೇಳಿದ್ರೆ ನಿದ್ದೆ ಇಷ್ಟು ಬೇಗ ಎಲ್ಲಿ ಬರ್ತದೆ? ಈಗ ಎಷ್ಟು ಗಂಟೆ? 9, 8, 8, 10 ಕಾಲು ಕಮ್ಮಿ 10 ಆಯ್ತು ಅಷ್ಟೇ. ಕಾಲು ಕಮ್ಮಿ 10 ಆಗಿದೆ, ಕಾಲು ಕಮ್ಮಿ. ಹೌದಾ, ಮಾತಾಡಿ ಹೋಗಡ್ರೆ ನಮ್ಮ ಆನಂದವ ನಮ್ಮ ಐಶ್ವರ್ಯವ ಅಮ್ಮನ ಬಾಲಿನ ಭಾಗ್ಯವು ನೀನಾಡು ಮಾತು ಒಂದೊಂದು ಮುತ್ತು ಐ ಲವ್ ಯು ಮೈ ಮದರ್. ಸತೀಶ್ ಕುಮಾರ್ ಬತ್ತಿರು. ಹಾಯ್ ನವೀನ್, ನಮಸ್ಕಾರ ಮಣ್ಣುಲೆರು, ವೆಲ್ಕಮ್ ಟು ಲೈವ್ ಸತೀಶ್ ಬ್ರೋ. ಎಂಚ ಉಳ್ಳರು ಸೌಖ್ಯನ? ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಮೊಬೈಲನ್ನು 2 ಸತಿ ಒತ್ತಲೆ ಲೈಕ್ ಆಪುಡು. ಮನಸ್ಸಾಂಡ ನಿನ್ನ ಎನ್ನಾಂಡು ನಿನ್ನಾಂಡ ದಾದ ಕಚಿಪು ಎಂಕ್ ಪುಂಡಿ ಗಸಿ ಬೊಕ್ಕ ಬಾಯ್ಲ್ಡ್ ಎಗ್. ಈಗ ಸ್ವಲ್ಪ ಹೊತ್ತಲ್ಲೇ ಬರ್ತದೆ ನಿದ್ರೆ ಒಣಂದಲೇ ನಾರಾಯಣ್ ಬಾವ. ಪ್ರಿಯಾಂಕಾ ನಾರಾಯಣ್ ಬ್ರೋ, ಆರ್ ಯು ಮ್ಯಾರಿಡ್? ಎಸ್, ಹೀ ಈಸ್ ಮ್ಯಾರಿಡ್ ಆ್ಯಂಡ್ he have 2 boys and 1 girl and 1 boy also married. ಮನಸಾಂಡ ಎನ್ನಾಂಡು ಮನದಲ್ಲಿ. ಓಕೆ ಓಕೆ, ಎನ್ನಲಾಂಡು ದಾದ ಕಜಿಪಿತ್ತುಂಡು ಸ್ಪೆಷಲ್ ಇನಿ. Yes, I have 3 kids. My son also married. ದೊಡ್ಡ ಕುಟುಂಬ. ಹೌದೌದು, ದೊಡ್ಡ ಕುಟುಂಬ ಅವ್ರದ್ದು. ಕಜಿಪು ಬೆಂಡಿ ಪುಲಿ ಮುಂಚಿ, ವಾವ್ ಸೂಪರ್, ಎನ್ನ ಫೇವರೇಟ್ ಅವು. ಬೆಂಡಿಕಾಯಿ ಎನ್ನ ಫೇವರೇಟ್. ಅಂಚನೆ ಬೆಂಡಿ ಪುಲಿ ಮುಂಚಿ ಐಕೊಂಜಿ ಬೊಕ್ಕಲ ಅಂಬಡೆ ಮೀನು ಪಾಂಡ ಆಂಡ್ ಸೂಪರ್ ಮಂಡ ಸೂಪರ್. ಚಿಕ್ಕ ಕುಟುಂಬ ಅವನದಲ್ಲಿ ನಮ್ಮದು. ಅವರ ಕುಟುಂಬದಲ್ಲಿ 6 ಮಂದಿ ಇದ್ದಾರೆ. ಇನ್ನೊಂದು 2 ಜಾಸ್ತಿ ಆದರೆ 8 ಆಗ್ತಾರೆ. ಮತ್ತೆ 3 ಜಾಸ್ತಿ ಆದರೆ 12 ಆಗ್ತಾರೆ, 11 ಆಗ್ತಾರೆ. ಮತ್ತೊಂದು 3 ಜಾಸ್ತಿ ಆದರೆ 11, 14 ಆಗ್ತಾರೆ ಅಷ್ಟೇ. ಮತ್ತೊಂದು ಅಲ್ಲಿ ದೊಡ್ಡ ಇದ್ದಾರೆ 15. ಅಂಬಡೆ ಪಾಡ್ದುಂಡಲ್ಲ ಅವಕ್ಕ, ಕರೆಕ್ಟ್. ಎಸ್, ಅವೇ ಅಂಬಡೆ ಪಾಡ್ದು ಕೆಂಪು ಕೆಂಪು ದಾರೆ ಪದ. ನಮ್ಮ ಮನೆಯಲ್ಲಿ 11 ಮೆಂಬರ್ಸ್. ಹೌದಾ? ಓಹೋ ಹೋ ಹೋ. ಯಾರ್ಯಾರು? ನೀವು, ನಿಮ್ಮ ಹಸ್ಬೆಂಡು, 2 ಮಕ್ಕಳು, 4 ಮಂದಿ ಆಯ್ತು. ಇನ್ಯಾರಿದ್ದಾರೆ? ಎಸ್, ಅಲ್ಲಿ ಹೂದೆನ್ನ ತವರೂರು, ಮುತ್ತೈದೆ ಹೆಲೆ ಹೆನ್ನೆ ತೋರು ಬಾ ನಿಂತವರೂರ, ಮುತ್ತೈದೆ ಹೆಲೆ ಹೆನ್ನೆ ತೋರು ಬಾ ನಿಂತವರೂರ. ಶ್ರೀನಾಥ್ ಬಾವೆ ಮೆಸೇಜ್ ಮಂತೆರ ಅಯ್ಯಪ್ಪಲ ಇಜ್ಜಿಜ್ಜಿ ಮಂತಿಜರು. ಶ್ರೀನಾಥ್ ಬಾವೆ ಶ್ರೀನಾಥ್ ಪೆರ್ಮೈದನ. ಪ್ರಿಯಾಂಕಾ ನಮ್ಮ ಹಸ್ಬೆಂಡ್ ಅಜ್ಜ ಅಜ್ಜಿ. ಓ, ಹಸ್ಬೆಂಡ್ ಅಜ್ಜ ಅಜ್ಜಿ ಅವರ ದಮ್ಮ ಮಗ ಆ್ಯಂಡ್ ಇನ್ನೊಂದು ಅಜ್ಜಿ ಅತ್ತೆ ಮಾವ. ಹೌದಾ, ತಮ್ಮ ಮಗ. ಓಕೆ ಓಕೆ ಓಕೆ, ದೊಡ್ಡ ಫ್ಯಾಮಿಲಿ ಹಾಗಾದರೆ.
ಪೆರ್ಮೈದ ಇಜ್ಜಿ ಜಿಜ್ಜಿ ಗೊತ್ತು ಜಾಂದಿ ಅನ್ನ ಚಾನೆಲ್ ಉಂಡು ಗೊತ್ತು ಜಿದ ಅದಂದು ಪೆರ್ಮೈದ ಕೂಡ ಏರ್ಲ ಲೈವ್ ಬೈಜೇರಿ ತೋರ್ತು ಅದಕ್ಕೆ ಕೆಲಸ ಜಾಸ್ತಿ ಅನ್ನ ಫ್ರೀನೇ ಇಲ್ಲ. ಹೌದಾ? ಓಕೆ 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 ಓಕೆ, ನೋ ಪ್ರಾಬ್ಲಮ್. ಕೆಲಸ ಮಾಡಿದರೆ ಒಳ್ಳೆ ಟೈಮ್ ಪಾಸ್ ಆಗ್ತದಲ್ಲ. ಹೇಗೆ ದಿವಸ ಹೋಗ್ತದೆ ಅಂತ ಗೊತ್ತಿಲ್ಲ. ಮತ್ತು ನಮ್ಮ ಲೈವಲ್ಲಿ ಬಂದು ಕೂತ್ರೆ 2 ಗಂಟೆ 3 ಗಂಟೆ ಹೇಗೆ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಅಲ್ಲಿಗೆ ಒಂದು ದಿವಸ ಎಲ್ಲ ಹೋಯ್ತು ಅಲ್ಲ. ಗೋಪಾಲಣ್ಣನ ಮೆಸೇಜ್ ಉಂಡಾ? ಗೋಪಾಲ ಇಜ್ಜಿ ಅಕ್ಲ ಏರ್ನಲ್ಲ ಟಚ್ ಇಜ್ಜಿ ಉಂದಿಟ್ಟು ನನ್ನ ತೂವಡು ಊರು ಪೋಯ್ಬೇಕ ಪನ್ನೋಡು ಪೋದಿ ಯಾನಿ ತೋರ್ದು ಪಂತಿಜಿ ಎರಡಲ್ಲ ಚಾನೆಲ್ ಉಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವರೇ ಗೊತ್ತುಂಡು ಪೆರ್ಮಾಡ್ ದೇವಸ್ಥಾನದ ಅಲ್ಪ ಕಿಶೋರ್ನಗ್ಲಿ ಇಬ್ಬರು ಗೊತ್ತುಂಡು. ಒಕ್ಕ ಮಾತಾಡ ಪಂತಿಜಾನ್ ಶುರುವಾತ ಜಾಸ್ತಿ ಸಬ್ಸ್ಕ್ರೈಬರ್ ಪೂರ ಇಜ್ಜೆ ಅಂಚೆ ಬೊಡ್ಚಿಂದಿತ್ತೇನೆ ಎರಡಲ್ಲ ಪನ್ಪಿನ ಬೊಡ್ಚಿಂದು ನನ್ನ ಪನೋಡು ಅಂಚೆ ಮೇಲಾನೆ ಒರಿ ಎರಡನ್ನು ತಿಕ್ಕಣಾಗ ಗೋಪಾಲ್ ಪಿದೇವರು ಉಡುಪುನ ಅಂತ ಮೂಲು ಉರುಡಿಜ್ಜೆನ ಅಂತ ನಾರಾಯಣ್ ಕುಲಾಲ್ ಭವ್ಯನ ಲೈವ್ಗೆ ಬ್ಯಾಡ್ ಕಾಮೆಂಟ್ ಬತ್ತುಂಡು ಏಪ 11 ಮೆಂಬರ್ಸ್ ಅವರೇ ಮೊಬೈಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ತೀನಿ ನಿಮ್ಮ ಚಾನೆಲ್ನ ಅನ್ನ. ಓಕೆನಾ? ಓ ದೇವರೇ, ಎಂತ ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಹತ್ರ ಮಾಡಿಸಿ ಆಯ್ತಾ, ಎಲ್ಲ ಮೊಬೈಲ್ನ ಎರಡು ಮಾಡಿಸಿ. ಥ್ಯಾಂಕ್ ಯು ಸೊ ಮಚ್. ಸಪೋರ್ಟ್ ಮಾಡಿ ನಮಗೆ. ಹಾಗೇನೆ ನಿಮ್ಮ ಫ್ರೆಂಡ್ನವರಿಗೆಲ್ಲ ಕಳಿಸಿ, ನಿಮ್ಮ ಗ್ರೂಪ್ ಇದ್ರೆ ವಾಟ್ಸಪ್ನಲ್ಲಿ ಎಲ್ಲ ಕಳಿಸಿ ಸಪೋರ್ಟ್ ಮಾಡಲಿಕ್ಕೆ ಹೇಳಿ. ಸತೀಶ್ ಕುಮಾರ್ ನಿನ್ನ ಬಾವಿ ಪಂಟಿನಿ ಓ ಅಂದ. ಓಕೆ ಓಕೆ ಓಕೆ, ಆ ರೀತಿ ರೆಸ್ಟ್ ಇರತ್ತ ಅಂಚ ಇತ್ತೆಲ್ಲ ಮೆಸೇಜ್ ಪಾಡೊಂದುಲ್ಲೇರಿ ಈತೆ ಬಸ್ ಇಟ್ಟಿಜ್ಜಾಗತ್ತ ಎಂಕ್ ಲಾಸ್ಟ್ ಟೈಮ್ ಬಂದಿತ್ತೇರ ಅಂದ್ ಬಾವಿ ಎತ್ತಿಜ್ಜಿ ಅನ್ಕೆ ಏಂದಿತ್ತವ್ರ ಆರ್ಡ ಎಕ್ಕಡೆ ಹಿಡ್ದು 2 ಜನ ಇತ್ತಿರು ಬ್ಯಾಡ್ ಕಮೆಂಟ್ ಮಲ್ತೊಂದು ಅಕ್ಲೆಂದು ದೊಡ್ಡು ದೆಪ್ಪರ ಹಾಕೊಂಡು ಗೊತ್ತೆಪ್ಪು ಜರ ರಿಮೂವ್ ಬಂತು ದೊಡ್ಡು ಬ್ಲಾಕ್ ಮಾಡ್ಕೊಡು. ಆಯ್ ಸೌತ್ ಆಫ್ರಿಕಾಡು ಉಪ್ಪುನು ಅಂದ ದೂರ ಉಳ್ಳೆ ಅಂತ ಗೊತ್ತುಂಡು ಇಂಕ ಸೌತ್ ಆಫ್ರಿಕಾ ನಾವೆಲ್ಲ ಉಳ್ಳೆ ಅಂದ ಯಾನ್ ಮಾತ್ರ ತಿಕ್ಕದಿನೇ ಏತ್ ಸಮಯ ನಾನು ಮೆಗ್ಗಿ ಅಂಡ ತಿಕ್ಕದೆ ಇಂಕ ಪೋಯ್ ವರ್ಷ ಎಲ್ಲ ಏನು ಸತ್ಯನಾರಾಯಣ ಪೂಜೆ ಆದಿತ್ತು ನಾವಳು ದೇವಸ್ಥಾನಡು ಆಯ್ ತಿಕ್ಕಿ ಮೆಗ್ಗೆ ತಿಕ್ಕದೆ ಪಾತಿರ್ದೆ ಆಯ್ ಇತ್ನೋ ಟೈಪಲ್ಲ ತಿಕ್ಕದಿನೇ ಇಂಕ ಬ್ಲಾಕ್ ಮಲ್ತೆ ಓ ಅಂದ. ಓಕೆ ಓಕೆ, ಅವೇ ಇರೇಗ್ ಮ್ಯಾನೇಜರ್ ಕೊರ್ರೆ ಪಲ್ನೆ ಮ್ಯಾನೇಜರ್ ಬಾಕ್ಯಾಕ್ಲೆ ಪೂರ ಮೋಡರೇಟ್ ಇರೆಗ್ ಮ್ಯಾನೇಜರ್ ಕೊರ್ರೆ ಬನ್ನಿ ಇರೆಗ್ ರಕ್ಷಣೆಗೆ ಪೂರ ಅಪ್ಪ ನಿಲೇ ಬ್ಲಾಕ್ ಮಾಡ್ಕೊಳ್ಳಿ. ಪ್ರಿಯಾಂಕಾ ಅಷ್ಟೇ ತಾನೇ, ಅವರ ಮೊಬೈಲ್ ಇಸ್ಕೊಂಡು ನಾನೇ ಮಾಡ್ತೀನಿ ಅನ್ನ. ಸಬ್ಸ್ಕ್ರೈಬ್ ಮೊದಲು ಮಾಡಿದ ಮೇಲೆ ಹೇಳ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ನಾವು ಕಾಯ್ತಾ ಇರ್ತೇವೆ ಆಯ್ತಾ, ಕಾಯ್ತಾ ಇರ್ತೇವೆ. ಸತೀಶನ ಇಲ್ಲಲ್ಲ 2 ಮೊಬೈಲ್ ಇತ್ತಂದ್ರೆ 2 ಮೊಬೈಲ್ ಮನ್ಪ್ಲೆ ಅವ ಸಬ್ಸ್ಕ್ರೈಬ್. ನಿನ್ನ ವೈಫ್ನ ಮೊಬೈಲ್ಡು ಬೇತೆಲ್ಲ ಮೊಬೈಲ್ ಇತ್ತಂದ್ರೆ 2 ಮಿನಿ ಮಾತಾಡ್ಲ ಸಬ್ಸ್ಕ್ರೈಬ್ ಮನ್ಪ್ಲೆ ಅವ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮನ್ಪ್ಲೆ. ಬೊಕ್ಕ ಕೆಲವು ವೀಡಿಯೋ ಪೂರ ಪಾಡ್ದೆ ಟೈಮ್ ಪುನಃ ತೂಲೆ ಪುರ್ಸೋತಿತ್ತಂದ ಎಲ್ಲಿ ಜಾಸ್ತಿ ಮಲ್ಲ ಇಜ್ಜಿ ಕೆಲವು 2 ಮಲ್ಲ ಉಂಡು ಬೊಕ್ಕ ಪೂರ ಎಲ್ಲಿ ಅಷ್ಟೇ ತಾನೇ ಅವರು. ಓಕೆ ಓಕೆ ನಾರಾಯಣ ಓಕೆ ಓಕೆ ಬಂದಲ್ಲಿ. ಪ್ರಿಯಾಂಕಾ ನಮ್ಮ ಹಸ್ಬೆಂಡ್ಗೆ ಹಾಯ್ ಮಾಡಿ. ಹಾಯ್ ಉಮೇಶ್ ರವರೇ, ಹೇಗಿದ್ದೀರಿ? ಊಟ ಆಯ್ತಾ ನಿಮ್ಮದು? ನಾನು ಆಗಲೇ ಮಾಡಿದ್ದೆ ಮೊದಲಿಗೆ ಬಂದಾಗಲೇ, ಇನ್ನೊಂದು ಸಲ ಮಾಡಿದೆ. ಹಾಗೇನು ಮಕ್ಕಳಿಗೆ ಸಹ
ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ನಲಿದಾಗ ಯಾನು ಬಸುಟ್ಟು ಇಜ್ಜೆ ಡಿ ಮಾರ್ಟ್ ಉಳ್ಳೆ ಓ ಅಂದ ಅಲ್ಪ ಎಂಕುಲು ಬೈದ ಮರ ಡಿ ಮಾರ್ಟ್ ಶೇ ತಿಕ್ಕುದು ಯಾನು ನೆಕ್ಸ್ಟ್ ಟೈಮ್ ತಿಕ್ಕಗಾವ ಡಿ ಮಾರ್ಟೆಡ್ ಅಂತ ಸಬ್ಸ್ಕ್ರೈಬರ್ ಆತು ಏತಿ ಜನ ಉಳ್ಳೆ ಡಿ ಮಾರ್ಟೆಡ್ ಒಂಜಿ ತೂಕ ನಮ್ಮ ಒಂಜಿ ಟ್ರೈ ಮನ್ಪುಗ ನಿನ್ನ ಫ್ರೆಂಡ್ನಗಳು ಏತಿ ಜನ ಉಳ್ಳೆ ಡಿ ಮಾರ್ಟೆಡ್ ಟೋಟಲ್ ಇತ್ತೆ ಗುರ್ತಾತಿನ ಕುಲ್ಪುರ ಓಕೆ ಲೈಕ್ ಮನ್ಪುಗ ಆವು ಲೈಕ್ ಅತ್ತು ಸಬ್ಸ್ಕ್ರೈಬ್ ಮನ್ಪುಡು ಸಬ್ಸ್ಕ್ರೈಬ್ ಇಲ್ಲ ಲೈಕ್ಲ ಮನ್ಪುಳೆ ಸಬ್ಸ್ಕ್ರೈಬ್ಲ ಅವಡು ಅತ್ತಾವರಡ ಶೇ ಬೈದ ಮಾರೆಂಗುಳು ಅತ್ತಾವರಗು ரெண்டு சத்தி வயதானா அந்த கஸ்தூரி நிவாச மூவி ಓಕೆ 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 ಅವಲ್ಲ ಒಂತೆಲ್ಲ ಕ್ಲೋಸ್ ಫ್ರೆಂಡ್ನ ಕುಳಿತಾಡಪ್ಪ ಒಂಚೂರು ಚಾನೆಲ್ದ ಪುದರ್ ಪನ್ನ ನವೀನ್ ತುಳು ವ್ಲಾಗ್ಸ್ ಅಂದು ಚೂರು ಸಬ್ಸ್ಕ್ರೈಬ್ ಮನ್ಪರಪ್ಪ ನಾವು ಮಾತಾಡಲ್ಲ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮನ್ಪ್ಲೆ ಅಂತೆ ಡಿಮಾರ್ಟೆಡ್ ಕಂಡಬಟ್ಟೆ ಜನ ಒಳ್ಳೆರತ್ತ ಅಂದು ಕಮ್ಮಿಡ 500 ಜನ ಒಪ್ಪಿರು ಒಲ್ಲ ಕರೆಕ್ಟ್ ಮಾತೇನೆಲ್ಲ ಗುರ್ತಾಯ್ತು ನಂಡು 500 ಸಬ್ಸ್ಕ್ರೈಬರ್ ಆವಿರು ನಂಗೆ 500 ಆವಾರು ನೀನು ದಂಡಲ ಆರಾಮಡು ಪಂಡ ಮೀನಿ ಸಂಸು ಬತ್ತೀರ ಆಯ್ ಸಂಸನ್ನ ವೆಲ್ಕಮ್ ಟು ಲೈವ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಥ್ಯಾಂಕ್ ಯು ಸೋ ಮಚ್ ಬತ್ತಿನಕ್ಕೆ ಎಂಚೊಲ್ಲರು ಮನಸಾಂಡೆ ದಾದೆ ಗಜಿಪು ಪ್ರಿಯಾಂಕರ್ ಅವ್ರು ಹೇಳ್ತಿದ್ದಾರೆ ಐ ಸಪೋರ್ಟ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಸತೀಶ್ ಏತ್ ಸಮಯ ಆ್ಯಂಡ್ ಡಿ ಮಾರ್ಟೆಡ್ ಸೇರ್ದು 5 ವರ್ಷನಾ ಯೋ 5 ವರ್ಷದ ಎಂಕ್ಲು 4 ಸತಿ ಬತ್ತ ನಾನು 4-5 ಸತಿ ಬತ್ತ ಯಾನು ಪ್ರತಿ ವರ್ಷ ಎಂಕ್ಲು ಬರೋದಿಲ್ಲ ಅತ್ತವರೆಗೆ ಛೇ ಮನವೇ ನೀ ಬಾರಲೆಂದು ಅಂದು ಓಕೆ ನೆಕ್ಸ್ಟ್ ಟೈಮ್ ತಿಕ್ಕಗ ಶೋರ್ ಪಾರ್ಟಿ ಮನ್ಪು ಕಲ್ಪನೆ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಗೆ ಇವತ್ತು ನಮ್ಮ ಸಂಪತ್ತನ್ನ ಇಲ್ಲ ಹಾಗಾಗಿ ಸ್ವಲ್ಪ ಬೋರ್ ಉಂಟು ಮತ್ತು ಇವರು ಇಲ್ಲ ಕೆಲವರು ಬರಲಿಲ್ಲ ಇವತ್ತು ತುಂಬ ಮಂದಿ ಇಲ್ಲ ಸೊ ನಾಳೆ ನೋಡುವ ಇವತ್ತು ಸ್ವಲ್ಪ ಜನ ಕಮ್ಮಿ ಇದ್ದಾರೆ ತೊಂದರೆ ಇಲ್ಲ ಸ್ವಲ್ಪ ಹೊತ್ತು ಮಾಡಿ ಮತ್ತು ಮ್ಯೂಟಲ್ಲಿಡುವ ಬರುವವರು ಬರ್ತಾರೆ ಡೈಲಿ ಬರುವವರೊಮ್ಮೆ ಬಂದು ಹೋಗಲಿ ಮತ್ತು ನಾವು ಪ್ರಿಯಾಂಕರ್ ಅವರು ಇಲ್ಲಿ ಹೋಗಿದ್ರಿ ಈ ದುಬೈ ಡುಪ್ಪುನ ಅದಕ್ಕೇನು ಅಂದು ನಾರಾಯಣ್ ಬಾವ ಮಲಗಿದ್ರಾ ನಾರಾಯಣ್ ಬಾವ ಓ ನಾರಾಯಣ್ ಬಾವ ಪ್ರಿಯಾಂಕಾ ಅವರೇ ಎಲ್ಲಿ ಹೋದ್ರಿ ಇದ್ದೀರಾ ಹೋಗಿದ್ರಾ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೋಗಿದ್ರಾ ಅಂತ ಹೋದ್ರಾ ಎಲ್ಲರ ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ದಕ್ಕೆ ಹೋಗಿದ್ದವರ
ಯಾರೆಲ್ಲ ಇದ್ದೀರಿ? ಎಲ್ಲ ಎನ್ಮ ವರ್ಷ ಇತ್ತೆ ಏಪ ಬಸ್ ಬಿಡ್ದು ಎನ್ಮ ವರ್ಷ ದುಂಬಿತ್ತಿನ ಬೊಕ್ಕನ ಅಚ್ಚ ಶುರು ಕಾದುಪ್ಪು ಯಾನಪ್ಪ ಬಾಂಬೆ ಇತ್ತೆ ನಂದಲ್ಲ ಬಾಂಬೆ ಡತ್ತು ಇಟ್ಟೆಲ್ಲ ಬತ್ತುಪ್ಪು ಯಾನ್ ಬತ್ತದಿತ್ತೆ 22 ಇಯರ್ಸ್ ಅನ್ ದುಬೈ ಬತ್ತದೆ ಬಾಂಬೆಗೆ ಬೋದು ಎನ್ಮ ವರ್ಷ ಟೋಟಲ್ 30 ಇಯರ್ಸ್ ಅನ್ ಪಿದೆ ಬತ್ತದ 2004 ಹಿಡ್ದು 2013 ಯಾನ 2004 ಬತ್ತೀನಿ ಜನವರಿ ಓ ದೇವರೇ ಯಾನು 2004 ಜನವರಿ ವರ್ಮೋಗಿ ಬೈದೀನಿ ಸಂಪು ಲೈವಿಗೆ ಜಾಯಿನ್ ಆಗಿ ಬಂದದಲ್ಲಿ ಹೌದಾ ಅಚ್ಚ ಈ ಅಚ್ಚ ಅಪಂಡ ದುಬೈ ಬುಡಿ ಬೊಕ್ಕ ಪೋದು ಪಿರ ಬಸಟ್ ಸೇರ್ನಿ ಅಂದತ ಐದು ತುಂಬ ಬಸಟ್ ಇಜ್ಜ ಅಂದತ ಸಂಪು ಲೈವ್ಗೆ ಜಾಯಿನ್ ಆಗಿ ಬಂದದಲ್ಲಿ ಹೌದು ಲೈವ್ಗೆ ಜಾಯಿನ್ ಆಗಿ ಯಾರು ಅವರು ಬರುವುದಿಲ್ಲ ಅಂತ ಹೇಳಿದ್ದಾರೆ ಮತ್ತೆ ಲಾಸ್ಟಿಗೆ ಬರ್ಬೋದು ಸ್ವಲ್ಪ ನೋಡಲಿಕ್ಕೆ ಅವರು ಗಣಪತಿ ಎಬ್ಬಿಸ್ಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಇವತ್ತು ನಾರಾಯಣ್ ಬಾಬಾ ಕೂ ಅಣ್ಣ ನಾನು 1999 ಬರ್ತ್ ಇಯರ್ ಹೌದಾ ಓಕೆ ಓಕೆ 2000ಗೆ 1 ವರ್ಷ ಐತೆ ಸುರುಕ್ಕೆ ಬಸ್ಸಿಟ್ಟು ಬೊಕ್ಕಲ ಬಸ್ಸಿಟ್ಟು ಸೇರ್ನಿ ಅಂದ ಓಕೆ 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 ಹೌದಾನೆ ದುಬೈ ಪತ್ತಿಜ ಎಡ್ಡಾಯ್ಜ ಹತ್ತು ಬೊಚ್ಚಿಂದ ಬುಡ್ನ್ಯ ಯಾವೊಂದು ದಿನಕರಣ್ಣ ಬರ್ತೀರಿ ಹಾಯ್ ದಿನಕರಣ್ಣ ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು ವನಸಾಂಡೆ ಅದೇ ಕಜಿಪು ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಪ್ರಿಯಾಂಕಾ ಶೆಟ್ಟಿ ದಿನಕರ ಹಾಯ್ ಪನ್ನೊಂದುಲ್ಲೇರು ಹಾಯ್ ವನಸಾಂಡೆ ಅಣ್ಣ ಅದಕ್ಕೆ ಇರ್ನಾಕ್ ಏನಂದ್ರೆ ಅಂದಂದು ಎನ್ನ ವನಸಾಂಡು ದಿನಕರಣ್ಣ ಯಾನು ಹೋಟೆಲ್ ಹಿಡ್ದು ಪುಂಡಿಗ ಸಿಗಂತೆ ಬೊಕ್ಕ ನಮ್ಮ ಬಾಯ್ಲ್ಡ್ ಎಗ್ ಸುಧಾಮ್ ಹಾಯ್ ಪನ್ನೋದ್ರೆ ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಿ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ ಹಾಗೆಯೇ ಸಪೋರ್ಟ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತಾ ಇರಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಐ ಆಮ್ ಶ್ರೇಯಸ್ ಓ ಹಾಯ್ ಶ್ರೇಯಸ್ ಹವರ್ ಯು ಹೇಗಿದ್ಯಾ ಎಂಚವಲ್ಲ ಮನಸಾಂಡ ದಾದಾ ಕಜಿಪು ಸತೀಶ್ ಕುಮಾರ್ ಬೊಕ್ಕ ಮ್ಯಾರೇಜ್ ಆಂಡ್ ಇಲ್ಲಲು ಜಾಗ ಪಾಲಾಂಡ್ ಬೊಕ್ಕ ಬುಡ್ನಿ ಓ ಅಂದ ಓಕೆ ಓಕೆ ಇಲ್ಲಲ್ಲ ಜನ ಬೋರ್ಡ್ ಉಂದತ ಅಂಚಂಚ ಓಕೆ ಓಕೆ ಇತ್ತೆ ನಿಕುಲೆ ಪುಣ ಏರು ನಿನ್ನ ಫ್ಯಾಮಿಲಿ ಮಾತ್ರ ಪುಣ ಅತ್ತು ಅಮ್ಮನ ಪೋಪಲಗಳು ಉಳ್ಳೇರ ಸಿಟ್ಟು ದಿನಕರ ಅಲ್ಲ ಮನಸಾಂಡ್ ದಾಲ್ ರೈಸ್ ಓ ಅಂದೆ ಓಕೆ 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 ನಿಮ್ಮ ಮನೆಗೆ ನಾವು ಬರೋದಾ ಬನ್ನಿ ಬರ್ಬೋದು ಬೆಂಗಳೂರು ಬರ್ತಾರೆ ನೀವು ಹುಷಾರುಳ್ಳೆ ಮನಂದ್ರೆ ಶ್ರೇಯಸ್ ಥ್ಯಾಂಕ್ ಯು ಶ್ರೇಯಸ್ ಲೈಕ್ ಕೊರಿಯಾರ ಇರೊಂಜಿ ಥ್ಯಾಂಕ್ ಯು ಸೋ ಮಚ್ ಅವೇ ಎಲ್ಲ ಸ್ಕೂಲ್ ಉಂಡಜ್ಜ ಎಕ್ಸಾಮ್ ಇನಿ ಉಂಡ ಎಕ್ಸಾಮ್ ಇತ್ತು ಅಮ್ಮಡ ಕೇಂದು ಫೋನ್ ದೇತೋನ್ಲೆ ಅವ ಬೊಕ್ಕ ಇಜಿನ ನೆರವೇರ್ಬೇಕ ಅಮ್ಮ ನಮಸ್ಕಾರ ಪ್ರಿಯಾಂಕಾ ಸಿಸ್ಟರ್ ಬಂದು ದಿನಕರಣ್ಯ ಪಣದಲ್ಲಿ
ಯಾನು ಮಿಸ್ ಯಾನು ಮಿಸ್ಸಸ್ ಬೊಕ್ಕ ಮಗೆ ಮೂಜಿ ಜನ ಓ ಅಂದ. ಓಕೆ ಓಕೆ ಮಗೆ ಏತ್ ಮಲ್ಲ ಏತ್ ವರ್ಷ ಅಂಡ್ ಸುಧಾ ಉಂಡು ಬಣ ಸಾರಿ ಶ್ರೇಯಸ್ ಉಂಡು ಬಣ್ಣ ಓ ಅಂದ. ಓಕೆ 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 ನೋ ಪ್ರಾಬ್ಲಮ್. ಆಂಡ ನಿನ್ನ ಹೋಮ್ವರ್ಕ್ ಪೂರ ಆಂಡ ರೆಡಿ ಆಂಡ. ಪ್ರಿಯಾಂಕರ್ ಅವರು ನಮಸ್ತೆ ಬಣ್ಣದಲ್ಲೇರು. ಅನಿಸುತ್ತಿದೆ ಯಾಕೋ ಇಂದು. ಓಕೆ ಓಕೆ ಆಂಡ್ ಬಣ್ಣದಲ್ಲೇರು. ಓಕೆ ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬರ್ಪಿನೆ ಕವಾ. ಥ್ಯಾಂಕ್ ಯು ಸಪೋರ್ಟ್ ಮಾಡ್ಪಣೇಕ್. ನಮಸ್ತೆ ಬಣ್ಣದಲ್ಲೇರು ಪ್ರಿಯಾಂಕರ್ ಅವರು. ಓಕೆ ವೆರಿ ಸಿ. ಇವತ್ತು ಧನಂಜಯ ಮೂಲ್ಯ ಬಂದಿಲ್ವಾ ಲೈವಿಗೆ? ಏನಾಯಿತು? ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೇ, ಈ ಭೂಮಿ ಮ್ಯಾಗೆ ಯಾರೋ ತೋಟಗಾರನು. ಎಕ್ಸಾಮ್ ಸೆಪ್ಟೆಂಬರ್ 10 ಓ ಅಂದ. ಓಕೆ 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 ನನ್ನ 12 ಡೇಸ್ ಉಂಟದ. ಓಕೆ ಓಕೆ 12 ಡೇಸ್ ಉಂಟು ಓದೊಳ್ಳೆ ಅದ. ಈ ಎತ್ತನೇ ಇಟ್ಟಿತ್ತೆ ಎತ್ತನೇ ಸ್ಟ್ಯಾಂಡರ್ಡ್ ಉಲ್ಲ ಅತ್ತಿಗೆ ಸೌಖ್ಯನೇ 4 ಓಕೆ 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 ಏರ್ ಮಾತ ಲೈಕ್ ಕೊಡ್ತಿದ್ದಾರಾ? ಪ್ಲೀಸ್ ಲೈಕ್ ಕೊರ್ಲಿ, ಸಪೋರ್ಟ್ ಮಾಡ್ಬಳಿ. ಥ್ಯಾಂಕ್ ಯು ಸೋ ಮಚ್. ನಿಕ್ಲಿಗೆ ಮನಸ್ಪುರ ಆಡ ನಿಕ್ಲ ಪಲ್ನೆ ದಾದಾ ಕಜಿ ಪಿತ್ತಂಡು ಜಯತಿಗೆ ಗೆಂಜಿನ ಕಜಿ ಪಿತ್ತಂಡು ದಾದಾ ವೆನಸ್ ಬೊಕ್ಕ ಲೈಕ್ ಕೊರಿಯಾರ. ಲೈಕ್ ಕೊಡ್ತಿದ್ದಾರ ಲೈಕ್ ಕೊರ್ಲಿ ಮಾತಿರಗ್ಲ ನಮಸ್ತೆ ಬೊಕ್ಕ ಪಾಡ್ದಿನ ವೀಡಿಯೋ ಪೂರ ತೂಲೆ ಸಪೋರ್ಟ್ ಮಾಡ್ಬಳಿ ಎಂಕ್ಲೆಗ್. ಥ್ಯಾಂಕ್ ಯು ಸೋ ಮಚ್. ಮುರೇ ನಿಂಜು ಪೂಜೆದ ವೀಡಿಯೋಲ ಪಾಡ್ದೆ ಎಡ್ಡೆ ಆಯ್ತು ನಂಗೆ ಕಾಮೆಂಟ್ ಮಾಡ್ಬಳಿ. ಎಡ್ಡೆ ಆಯ್ತು ನಂದು ಬಟ್ನಕಲ್ನ ಪೂರ ಬಟ್ಟೆಡ. ಯಾನ್ 4th ಗೊತ್ತಾನೆ ಈ 4 ಒಂದು ಪಾಡೆ ತಬ ಗೊತ್ತಾ ನಿಂಗೆ? ಓಕೆ 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 ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಿ ಲೈಕ್ ಮಾಡಿ, ಮೆಸೇಜ್ ಮಾಡಿ, ಸಪೋರ್ಟ್ ಮಾಡಿ. ಹೆಲ್ಪಿಂಗ್ ಹ್ಯಾಂಡ್ಸ್ ವ್ಲಾಗ್ಸ್ ಬರ್ತೀರಿ. ಹಾಯ್ ಹೆಲ್ಪಿಂಗ್ ಹ್ಯಾಂಡ್ಸ್ ವ್ಲಾಗ್ಸ್ ಜಾಯಿನ್ ಮಾಡ್ಬೋದು ಎಲ್ಲರೂ. ನಮ್ಮ ಹೆಲ್ಪಿಂಗ್ ವ್ಯಾನ್ಸ್ ವ್ಲಾಗ್ಸ್ ಅನ್ನು ಸಬ್ ಮಾಡಿ ಆಯ್ತಾ? ಓ ದೇವ್ರ ದಾದನ್ ಮಾರೆ. ವನಸಾಂಡಕ್ಕೆ ಏನಂದಿಲ್ಲ ವನಸಾಂಡಿ ಅತ್ತಿಗೆ ಎನ್ನ ವನಸಾಂಡ್ ಸುಧಾರಂ ಶ್ರೇಯಸ್ ಚೈನೀಸ್ ಇರ್ದ ಅದನ್ನು ಬರೆಯೊಂದುಳ್ಳೇರು. ಉಮೇಶ್ ಬರ್ತೀರಾ? ಹಾಯ್ ಉಮೇಶ್ ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು ಫಸ್ಟ್ ಟೈಮ್ ಬೈದಾರೆ ಲೈವ್ಗೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ. ಅಂಚನೆ ಚಾನೆಲ್ ಸಬ್ಸ್ಕ್ರೈಬ್ ಮನ್ಪ್ಲೆ. ಬೊಕ್ಕ ವರದಾರು ಪಂದ್ ಪಲ್ನೆ ಪುದ ಊರೋಲು ದಾದಾ ಎಂಕ್ಲೆನ ಆಂಡೆ ನಿಕ್ಲ ಆಂಡ. ಓಕೆ 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 ಪ್ರಿಯಾಂಕಾ ನಮ್ಮ ಹಸ್ಬೆಂಡ್ ಹಾಯ್ ಆದರು ಫೈನಲಿ. ಹಾಯ್ ಅಂದರು ಹೌದಾ?
ಉಮೇಶ್ ಅವರಾ? ಓಕೆ 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 ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ഞാൻ പിന്മൺ പെരെ പോയിനി, പിന്മൺ പെരെ പോനಗಾರೆ ಅವಳು ಒಂದು ಬರ್ತದೆ ದಿನಕರಣ್ಯ ದುಬೈ ಶಕೆ ಕಮ್ಮಿ ಉಂಡೆ ಕೇನೋದಿಲ್ಲ ಇನಿ ಒಂತೆ ಯಾನ್ ಪಿದ ಏಪ ಪೋಯ್ನಿ ಬೈ ಹೇಳ್ಕೊನಾಗ ಆತ ಸೆಕೆ ನೀ ಕೋಟದ ತಿಜ್ಜಾನಿ ನೀ ಒಂತೆ ಕಮ್ಮಿ ಇತ್ತೆ ತುರ್ದು ಗೊತ್ತಾಗ 5% ಕಮ್ಮಿ ಕೊಡೆದ ಎಲ್ಲರೂ ನಾವೊಂದು ಪಿನ್ ಮಾಡಿದ ಐಡಿಗೆ ಸಪೋರ್ಟ್ ಮಾಡಿ. ನಾನೊಂದು ಪಿನ್ ಐಡಿ ಮಾಡಿದ್ದೇನೆ, ಐಡಿಯನ್ನು ಪಿನ್ ಮಾಡಿದ್ದೇನೆ, ಪಿನ್ ಚುಚ್ಚಿಸಿ ಕಂತಿಸಿ ಅಲ್ಲಿ ಇಟ್ಟಿದ್ದೇನೆ. ಅದನ್ನು ಐಡಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಅವರಿಗೂ ಸಹ ಸಪೋರ್ಟ್ ಮಾಡಿ. ಮಾಮು ಎಂಚ ಇತ್ತುಂಡು ಎಕಡದ ಲೈವು ಲೈವ್ ಡೇರು ಬರ್ತಾರ ಎಲ್ಲ ಬ್ಯಾಡ್ ಕಾಮೆಂಟ್ ಮಾಡ್ರಿ ಅಕ್ಲಿಂದ ಎರ್ತ ದಕ್ಕೊಡ ಹೋಯ್ತು ಅತ್ತಿ ಅರ್ನ ಸಡನ್ ಕಾಮೆಂಟ್ಸ್ ತೋಜಿನ ಸ್ಟಾಪ್ ಆಪುಂಡಿ ಹೌದಾನೆ ಅಂಚ ನಾರಾಯಣ್ ಕುಲಾಲ್ ಸೂಪರ್ ಲೈವ್ ಎಕಡು ಅವರವ್ರು ಆಪುಂಡು ಸ್ಟಾರ್ಟ್ ಆತ ಒಂಜಿ ದಾದಂಡಲ ಒಂಜೊಂಜಿ ಉಪ್ಪು ನಂಕದಲ್ಲ ಇತ್ತೋರ್ದು ಗೊತ್ತಾತಿಜ ಅಂಚ ಬೊಕ್ಕ ದಾದಕ್ಲ ಟೆನ್ಷನ್ ತೆತ್ತೊನಚ್ಚಿ ಒಂಜೊಂಜಿ ಆ ಒಂದು ಪೋಪುಣ ಬೊಕ್ಕ ಸರಿ ಆಪುಂಡು ಅಂದಿ ಕರ್ಮ ಅವನಂದ್ರೆ ಅವದೆಲ್ಲ ಪೋಡಿಚ್ಚ ಅಕ್ಲೇನಿ ಸೀದಾ ಒಂಜಿ ಬ್ಯಾಡ್ ಮೆಸೇಜ್ ತೂಯಿಸಾತಿಗೆ ಈ ಹೇಳ್ತಾನ ಒಂಜಿ ನಾರಾಯಣ್ ಬಾವಾಗ ಕೊಂಚ ರಕ್ಷಣಗೆ ಮ್ಯಾನೇಜಿಂಗ್ ಎಂದು ಮ್ಯಾನೇಜಿಂಗ್ ಮಾಡರೇಟರ್ ಬಾಕಿ ಏರಿಯಾಗಳ ಕೊರಚಿ ಮ್ಯಾನೇಜಿಂಗ್ ಖಾಲಿ ರಕ್ಷಣೆ ಬೊಕ್ಕ ನಾರಾಯಣ್ ಬಾವ ಕೊರ್ಲ ಬೊಕ್ಕ ಅಕುಲು ಏರ್ನೆಲ್ಲ ಬ್ಯಾಡ್ ಕಾಮೆಂಟ್ಸ್ ಪಂಡ ಎರ್ತದ ಅಕ್ವೇರಕು ನಮ್ಮ ಹಸ್ಬೆಂಡ್ ಲೈಕ್ ಕೊಟ್ಟರು ಅನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಮುಂದುವರಿಸಿ ನಿಮ್ಮ ಎಲ್ಲ ಫ್ಯಾಮಿಲಿ 11 ಮಂದಿಯನ್ನು ನಮ್ಮ ಚಾನಲ್ಗೆ ಬರಮಾಡಿಸಿಕೊಳ್ಳಿ ಆಯ್ತಾ. ಫೇಸ್ ತೋಜೇರ ಪುಡಿ ಆಪುನ್ ಮಾಡು ಯಾನ್ ಬಕ್ಕಲವರ ಪಂಪಿನ ಮೇಕಪ್ ರಮಂತ ಕುಲ್ಲೊಚ್ಚಿಂದು ಎಲ್ಲ ಕೊರ್ಪೆ ಮಾಡೋದಿಲ್ಲ. ಓಕೆ 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 ಲೇಡೀಸ್ಗೆ ಏತ್ ಜನ ಒಂದು ಮಂತಲ್ಲ ಬರ್ಪೇರಿ ಜನಕ್ಕಳು ಬತ್ತದ ಅಂಚ ಮನ್ಪೇರು ಅದಂಡಲ್ಲ ಒಂದು ಮನ್ಪೇರು ಯಾನ್ ಬೇತೆ ಪುರ ಲೈವ್ ಪೋದು ಪುನಃ ತೂನಾಗ ಅಕುಲು ನಂಬರ್ಗೆ ಏನು ಬೇರೆ ಅವು ಒಂದು ಪುರ ಕೇಳೊಂದೇ ನಂಬರ್ ಕೊರ್ಲೆ ಅಕುಲು ನೆರ್ಪಿನಿ ಬೊಕ್ಕ ಸತೀಶ್ ಬರ್ದುಬೈ ದೇರ ಅಲ್ಕೂಸು ಎಂಚ ಉಂಡು ನವೀನ್ ಇತ್ತ ಸೂಪರ್ ಆತಂಡು ಬರ್ದುಬೈಲ ಭಾರಿ ಶೋಕ್ ಉಂಡು. ಯಾನ್ ಮುರಣಿಂಜ್ ವಿಡಿಯೋ ಪಾಡ್ದೆ ತೂಲ ಬರ್ದುಬೈದ ದೇರದ ಬೋಟುಡು ಪೋಪಿನ ಪುರ ಬೊಕ್ಕ ದೇರದಲ ಸೋಕುಂಡು ದೇರಡು ಉಳ್ಳೆ ಆಗುತ್ತೆ ಅಲ್ಕೂಸಲ ಸೋಕುಂಡು ಎಂಕಲ ಸ್ಟಾಪ್ ಪುರ ಪುನಃ ಅಲ್ಕೂಸುಡು ಬೊಕ್ಕ ಇತ್ತ ಪೂರ ರೋಡ್ ಪೂರ ಚೇಂಜ್ ಆತನು ಫುಲ್ಲು ಶೋಕ್ ಆತನು ರೋಡ್ ಪೂರ ಬ್ರಿಡ್ಜಸ್ ಪೂರ ಉಂಡು. ದುಬೈದ ಕೆಲ ವಿಡಿಯೋ ಉಂಡು ಪೂರ ತೂಲೆ ಅಪ್ಪ ಗೊತ್ತಾಪುಂಡು ಒಂಜಿನ ಜಾವ ದುಬೈದ ಪೂರ ಸೀನ್ ಉಂಡಾಯ್ತು. ನಾರಾಯಣ್ ಕುಲಾಲ್ ಮಲ್ಲೆಜ್ಜಿ ಅಕ್ಲೇನ ಎಂಕ್ಲು ದಕ್ಕುವ ಅವನಂದ್ರೆ ಒಂದಂತ ಮೇಕಪ್ ಮಂತಿಜಿಂಡ ಏರು ಪ್ರಿಯಾಂಕಕ್ಕ ನಾನು ಒಂದು ಸಲಾನು ಬ್ಯೂಟಿ ಪಾರ್ಲರ್ ನಿದ್ದೆ ಇಲ್ಲ ಅನ್ನ ನೋಡೇ ಇಲ್ಲ. ಹೌದಾ? ಓಕೆ ಓಕೆ ಮೇಕಪ್ ಮಾಡೋದಿಲ್ವ ನೀವು? ಓಕೆ ಓಕೆ ಸತೀಶ್ ಕುಮಾರ್ ಅಂದ ಓಕೆ ತೂಕ ಬಂಡಿರಾ? ಓಕೆ ಓಕೆ ಕೆಲವು ವಿಡಿಯೋ ಉಂಟು ಅವ ದುಬೈದ ಕೆಲವು ವಿಡಿಯೋ ಉಂಟು ನಮ್ಮ ಎಂತ ಬೋಟ್ದ ಉಂಡು ಬೊಕ್ಕ ಹತ್ತ ಡ್ಯಾಮ್ದ ಉಂಡು ಬೊಕ್ಕ ಒಂದು ಉಂಡತ್ತ ನಮ್ಮ ಡೆಸರ್ಟ್ ಸಫಾರಿ ಪೂರ ಉಂಟು ಕೆಲವು ಉಂಟು. ನೀವು ಗ್ರೇಟ್ ಬಿಡಿ ಪ್ರಿಯಾಂಕರವರೇ ಪಣದಲ್ಲೇರು ಪ್ರಿಯಾಂಕಾ ಇಲ್ಲ ಪಣದಲ್ಲೇರು ಭೋಜರಾಜನ್ನೇ ದುಬೈದ ಫೋನ್ ಪಣದಲ್ಲೇರು ಫೋನಾ ಫನ್ನಾ ದುಬೈಡ್ ಫನ್ ಅಂದಂದು ಹೆಲ್ಪಿಂಗ್ ಹ್ಯಾಂಡ್ಸ್ ಪ್ರಿಯಾಂಕಾ ಅವರೇ ನಮಗೆ ಕೂಡ ಕನೆಕ್ಟ್ ಆಗಿ. ಹೌದು ನಾನು ಪಿನ್ ಮಾಡಿದ ಐಡಿಗೆ ಕನೆಕ್ಟ್ ಆಗಿ ಆಯ್ತು ಅವರಿಗೆ ಸಪೋರ್ಟ್ ಮಾಡಿ. ಅವ್ರು ನಮ್ಮನೆ ಜನ ಭೋಜರಾಜ್ ಡಾನ್ ಪಣದಿಲ್ಲ ಡಾನಾ ದುಬೈದ ಡಾನಾ ದುಬೈದ ಡಾನಾ ಐಜಿಜಿ
ದುಬೈದ ಡಾನ್ ಏರ್ಲಜ್ಜೇರಪ್ಪ ಮೂಲ ಪೂರ ರೂಲ್ಸ್ ಪೂರ ಬಾರಿ ಸ್ಟ್ರಿಕ್ಟ್ ಉಂಡು ಡಾನ್ ಪೂರ ಏರಜ್ಜಿ ಏರ್ಲ ಡಾನ್ ಅಂಡ ಸೀದಾ ಪತ್ತುಗುಲಾಗನು ಪೇರು ಬೊಕ್ಕ ಮನದಾನಿ ಊರು ಉಡುಪೋಡವು ಲಿಖಿತ್ ರಾಜ್ ಬತ್ತೇರು ನಮಸ್ತೆ ಲಿಖಿತ್ ರಾಜ್ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಬರ್ತೀನಿ ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಏರ್ಲ ಇಜ್ಜಂದ ಭಗವಂತ ಸಪೋರ್ಟ್ ಮನ್ಪ್ಲೆ ಮೂರು ಜನ ಅಂತ ಕಮ್ಮಿ ಉಂಡಿನಿ ಮತ್ತೆ ಬಾಕಿದ ಕ್ಲೈನ್ ಪುರ ಲೆತ್ತೊಂಬಲೆ ಫ್ರೆಂಡ್ನ ಕ್ಲೈನ್ ಪುರ ಫ್ರೆಂಡ್ಸ್ ಫ್ಯಾಮಿಲಿನ ಪುರ ಲೆತ್ತೊಂಬಲೆ ಭೋಜರಾಜ್ ತಿಳ್ತೊಂದುಲ್ಲೇರು ಬೊಕ್ಕ ಎಂಚುಂಡು ಗಣಪತಿ ಪುರ ತುಯ್ಯಾರ ಪೋದು ನಿಕ್ಲು ಮಾತೆಲ್ಲ ಗಣಪತಿನ ಆಶೀರ್ವಾದ ತಿಕ್ಕಣ ಎಂಕುಲು ಐತಾರ ಗಣಪತಿ ತುಯ್ಯಾರ ಪೋಂದಿಲ್ಲ ಆಂಡ ಏನು ವೀಡಿಯೋ ಪಾಡ್ವೆ ಎಡ್ಡೆ ತಿಕ್ಕಂಡವಲ್ಲ ಶೂಟಿಂಗ್ ಪುರ ಅವೇ ಸಪೋರ್ಟ್ ಮನ್ಪ್ಲೆ ದುಬೈದ ಗಣಪತಿ ಎಂಚ ವಿಸರ್ಜನೆ ಆಪುಂಡು ದಾದ ಪೂರ ಈ ಸತಿ ತೂಕ ಒಂತೆ ವೀಡಿಯೋ ಡಿಫ್ರೆಂಟ್ ಸ್ಟೈಲ್ ಮನ್ಪುಗಾಯನು ಎಂಕಲ ಮ್ಯಾನೇಜರ್ ಪುರ ಐಡಿಯಾ ಕೊಡ್ತೇನೆ ಕೆಲ ಇಂಚೆಂಚ ಮನ್ಪ್ಲೆ ಇಂಚೆಂಚ ಮನ್ಪ್ಲೆ ಸೊ ಆ ಐಡಿಯಾ ಮಂತಂದು ಪೋಪ್ಯಾನ ಈ ಸತಿ ಅಂಡ ಹೊರ ತೂಲೆ ಮಾತ ಪಾಡ್ದಿನ ಒಂದು ವೀಡಿಯೋಲೇನು ಹೊರ ಒಂದು ತೂಲೆ ಸಪೋರ್ಟ್ ಮನ್ಪ್ಲೆ ಅಂತ ಮಾತಿರಲ್ಲ ಎಂಕ್ಲೆಗೆ ಬೇಜಾರು ಮನ್ಪೋಚು ಎಂಗಳು ಮಸ್ತ್ ಎಫರ್ಟ್ ಪಾಡ್ದು ಮನ್ಪು ಆ ವೀಡಿಯೋನ ಪುರ ಸಾಧಾರಣ ಖರ್ಚಿಲ್ಲ ಅದು ಪುಣೈಕ್ ಕಾಸಂತೂ ಬರ್ಪುಜ ಅಣ್ಣ ಒಂದು ವ್ಯೂಸ್ ಅಂಡಲ್ಲ ಬರಾಡು ಅಣ್ಣ ನಾನು ಲೈವ್ ಬರಲಿಲ್ಲ ಅಂದರೆ ಮಿಸ್ ಮಾಡ್ಕೋತೀರಾ ಬ್ರದರ್ ಎಲ್ಲರನ್ನು ಮಿಸ್ ಕಾಲ್ ಮಾಡ್ತೇವೆ ನಾವು ಯಾರು ಬರುವುದಿಲ್ಲ ಬಂದಿಲ್ಲ ಆದರೆ ಎಲ್ಲರನ್ನು ಮಿಸ್ ಮಾಡ್ತೇವೆ ನನ್ನ ಕನ್ನಡ ಸ್ವಲ್ಪ ಪ್ರಾಬ್ಲಮ್ ಉಂಟು ಸಾರಿ ಆಯಿತಾ ನಾನು ಕನ್ನಡ ಈಗಲೇ ಜಾಸ್ತಿ ಮಾತಾಡೋದು ಇಲ್ಲಾಂದರೆ ನಾವು ತುಳುವೇ ಮಾತಾಡೋದು ಹಿಂದಿ ಮಾತಾಡೋದು ಕನ್ನಡ ಭಾರಿ ಕಷ್ಟ ಎಂಕ ದಾಲ ಐಡಿಯಾ ಕೊಡ್ತಿದ್ದೀರಿ ಮ್ಯಾನೇಜರ್ ಒಂದು ಪಣದಿಲ್ಲೇರು ಕೊರ್ಪೇರು ಆರು ಪಂಡ ಈರ್ತ ಸ್ಟಾರ್ಟ್ ಮಂತಿನ ಆತ್ರೇತಾ ಸೊ ಇರಗ ನಲ್ಲ ಒಂಚೂರು ರೆಡಿ ಆಯ್ರೆ ಟೈಮ್ ತಾಗೋಣ ಒಂಜಿ 2-3-4 ವೀಡಿಯೋ ಪಂಡಾಗ ತನ್ನತ್ತಿಗೆ ಒಂಚೂರು ಚೇಂಜಸ್ ಬರ್ಪುಂಡು ಫಸ್ಟ್ ವೀಡಿಯೋ ಒಂಚೂರು ಭಂಗ ಆಪುಂಡು ಪಂಡ ನಮ್ಮ ಒಂಚೂರು ಫಸ್ಟ್ ಆದಪ್ಪ ಒಂಚೂರು ನಂಗೆ ನರ್ವಸ್ನೆಸ್ ಉಪ್ಪುಂಡು ಬೊಕ್ಕ ಒಂಚೂರು ಚೂರು ನಾಚಿಕೆ ಪೋಂದು ಪೋಪು ನಾಚಿಕೆ ಬಿಡೋಡು ಆಪುಂಡು ಬೊಕ್ಕ ಕರೆಕ್ಟ್ ಆಪುಂಡು ಅಂತ ಸಮಯ ಪೋಯ್ ಬೊಕ್ಕ ಅಂಡ ಜನಕ್ಲೆ ಎದುರು ಹೋದ್ ಪುರ ಮನ್ಪರ ಅಂತ ಭಂಗ ಆಪುಂಡು ಎತ್ತು ಸಮಯ ಪೋಂಡಲ್ಲ ಐಕೊಂತೆ ಮಸ್ತ್ ಬೋಡು ಪಂಡ ಅಲಕ್ಕ ನಾಚಿಗೆ ಬಿಡೋಣ ಮುರಾಣಿ ಕಲಕ ನಾಚಿಕೆ ಬಿಡ್ದು ದಾದಲ ಆವಡೊಂದು ಬೆನ್ನೆ ಕನ್ನಡ ಪಣದಿಲ್ಲ ಹೌದೌದು ಬೆನ್ನೆ ಕನ್ನಡ ಹೌದೌದು ದುಬೈಡ್ ಓ ಭಾಷೆ ಪಾತೆರ್ನು ಎಂಕಲು ಜಾಸ್ತಿ ಹಿಂದಿ ಎಂಕಲ ಇಲ್ಲಲು ಅಣ್ಣನ ಕಡೆ ಪೂರ ತುಳು ಬಾತೇರ್ನು ಎಂಕಲು ತುಳು ತಕಡ ತುಳು ಬಾತೇರ್ನು ಬಾಕಿ ತಕಡ ಪೂರ ಹಿಂದಿ ಬಂಗಾಲಿನ ಕಡ ಪಾಕಿಸ್ತಾನದ ಕಡ ಆಂಧ್ರ ಪ್ರದೇಶದ ಕಡ ಅಕಡ ಪೂರ ಹಿಂದಿ ಬಾತೇರು ಬೊಕ್ಕ ಹಿಂದಿ ಬರಂದ ಕಡ ಹಿಂಗೆ ಬಾತೇರು ಸರಿ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಓ ಇಷ್ಟು ಬೇಗ ಹೋಗ್ತಾ ಇದ್ದೀರಾ ಯಾಕೆ ಸಂಪತ್ತನ ಬಂದರೆ ಏನು ಮಾಡೋದು ಮತ್ತೆ ನೀವು ಹಾಯ್ ರಂಜಿತ್ ಬ್ರೋ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಎಂಚ ಉಳ್ಳಾರು ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಥ್ಯಾಂಕ್ ಯು ಸೋ ಮಚ್ ಗೌಡ ಕುಕ್ಕಿಂಗ್ ಹಾಯ್ ಪಣಂದುಲೇರು ಹಾಯ್ ವೆಲ್ಕಮ್ ಟು ಲೈವ್ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಕಾಣ್ತದೆ ಮೆಸೇಜ್ ಬಂದಿಲ್ಲ ನಿಮ್ಮದು ಯಾವುದು ತೊಂದರೆ ಇಲ್ಲ ಮನಸ್ಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ನಮಗೆ ಮತ್ತು ನಾವು ನಿಮಗೆ ರಿಟರ್ನ್ ಮಾಡ್ತೇವೆ ಚಾನೆಲ್ ಇದ್ದರೆ ಮಾಡಿದ್ದೀರಾ ಓಕೆ ನಾನು ನೋಡ್ತೇನೆ ಹಾಗಾದರೆ ಆಯಿತಾ ನೋಡಲಿ ನನಗೆ ಬಂದಿಲ್ಲ ಇದೇ ಹೆಸರು ಉಂಟಾ ಗೌಡ ಕುಕ್ಕಿಂಗ್ ಅಂತ ನಾಳೆ ಮಿಸ್ ಮಾಡೋಲ್ಲ ಡೆಫಿನೆಟ್ಲಿ ಬರ್ತೀನಿ ಓಕೆ ಮೇಡಮ್ ಓಕೆ ಸಿಸ್ ನೋ ಪ್ರಾಬ್ಲಮ್ ಈ ರೀತಿ ದುಬೈಡ್ ಉಳ್ಳೇರು ಅಂದಿ ನಾರಾಯಣನೇ ಮ್ಯಾನೇಜರ್ ಇನಿ ಇಲ್ಲಾಗ ಬೈಜ್ಜರ ಅಂದ್ಕೇನಲ್ಲ ನಾರಾಯಣ ಬೈಜ್ಜ ಯಾರು ಓಳ್ಳೇರು ಮ್ಯಾನೇಜರ್ ಇಜ್ಜರಿ ಇನಿ ಹೆಲ್ಪಿಂಗ್ ಹ್ಯಾಂಡ್ಸ್ ಪಣದಲ್ಲೇರು ಭೋಜನ್ ಹಿಂದಿ ಸಾಂಗ್ ಬನ್ನಿ ಹಾಯ್ ನವೀನನ್ನ ಅಲ್ಲೇ ಸಂಪದನ್ನು ಬತ್ತೀರಿ ನಾನು ಬಂದೆ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಕ್ಕ ನಿಲ್ಲಿ ಸಂಪು ಬಂದರು ಇಲ್ಲಿ ಇಜ್ಜಿ ಬಜ್ಜಿ ಬಣದಲ್ಲೇರು ಸಂಪತ್ತನ್ನೇ ಹಾಯ್ ಬಣದಲ್ಲೇರು ಮಾಡಿದ್ದೇನೆ ಓಕೆ ನೋಡ್ತೇನೆ ಆಯಿತಾ ಹೆಲ್ಪಿಂಗ್ ಹ್ಯಾಂಡ್ಸ್ ಆಯೇ ಉಡುಪಿಗೆ ಅಂದ ಓಕೆ ಇನ್ನಿದಲ್ಲ ಬಲಸೇರಂಡ ಅಂದದ ಬಂದರು ಬಾವ ಬಂದರು CEO ಬಂದರು ಹೌದೌದು ಬಂದರು CEO ಬಂದರು ಭೋಜರಾಜ್ ಪಲ್ಲೆ ಬಣದಲ್ಲೇ ಅವು ಜೀತಾತ ಜಿಸಿಕೇಲಿ ಯಾವ सैड सॉन्ग आवा जीता था जिसके लिए
जिसके लिए मरता था ಅವಾವೆ ಪಲ್ಲೆ ಮಣ್ಣು ಬೇತೆ ಪಲ್ನೆಗೆ ಬೇತೆ ಓಪನ್ ಉಂಟು ಗೊತ್ತಿಜ್ಜಿ ನಾರಾಯಣ ಕುಲಾಲ್ ತಿಳ್ತದಲ್ಲರು ಪ್ರಿಯಾಂಕಾ ಸಂಪು ಊಟ ಆಯ್ತಾ ಭೋಜರಾಜ ಕಡೆ ಸಯ್ಯಾರ ಅದೆಲ್ಲ ಗೊತ್ತಿಲ್ಲ ಸಯ್ಯಾರ ಎಲ್ಲ ಗೊತ್ತಿಲ್ಲ ನನಗೆ ಸ್ಯಾಡ್ ಬೊಡ್ಚಿಗೆ ಅವ 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 ಹ್ಯಾಪಿ ಇಪ್ಪೊಡ್ ನಮ್ಮ ಊಟ ಆಯ್ತಾ ಊಟ ಆಯಿತು ನಿಮ್ದು ಆಯ್ತಾ ಊಟ ಎಂತ ತಿಂದಿರಿ ನೀವು ಏನಿತ್ತು ಇವತ್ತು ಚೆಂಡೆ ತೋಜುಡ ಓಕೆ ಓಕೆ ಚೆಂಡೆನಾ ಚೆಂಡೆಗಳ ಬೋಪಾಯ್ತಾ ಕಿಶೋರ್ ಕುಮಾರ್ನ ದಾದ ಪದ್ಯ ಆತ ಪರತ್ತಲ ಗೊತ್ತುಜ್ಜಿ ಗೌಡ ಕುಕ್ಕಿಂಗ್ ಅವರದ್ದು ವೀಡಿಯೋಸ್ ನೋಡಿ ನಮಗೆ ಕೂಡ ಸಪೋರ್ಟ್ ಮಾಡಿ ಆಯಿತು ನೀವು ಸಹ ಸಪೋರ್ಟ್ ಮಾಡಿ ನಿಮಗೆ ನಾವು ಬ್ಲೂ ಕೊಡ್ತೇವೆ ನೀವು ಸಹ ಎಲ್ಲರಿಗೂ ಸಪೋರ್ಟ್ ಮಾಡಿ ಆದರೆ ಒಂದು ವಿಡಿಯೋ ನೋಡದೆ ಮಾಡಬೇಡಿ ಸುಮ್ಮನೆ ವೇಸ್ಟ್ ಆಗ್ತದೆ ನಿಮ್ಮ ಸಪೋರ್ಟು ವಿಡಿಯೋ ನೋಡದೆ ಯಾರೂ ಸಪೋರ್ಟ್ ಮಾಡಬೇಡಿ ಆಯಿತಾ ಅಲ್ಲಿ ನಾವು ಒಂದು ಪಿನ್ ಮಾಡಿದ್ದೇವೆ ಅವರಿಗೆ ಸಹ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಅನ್ನ ಗೊತ್ತುಂಟು ಲೇಟ್ ಆಂಡಲ್ಲ ಬರ್ಪೇರು ಬಂದ ನಾನು ಬಂದಿತ್ತೆ ಕಡ್ಲಾರೆಗೆ हवा हवा ये हवा खुशबू लुटा दे कहाँ कुली हकुली जुल्फो बता दे जब उसका पता दे जरा मुझको बता दे मैं उससे मिलूंगा एक बार मिला दे यार मिला दे दिलदार मिला दे यार मिला दे दिलदार मिला दे हवा हवा ये हवा खुशबू लुटा दे कहाँ कुली हकुली जुल्फो बता दे जब उसका पता दे जरा मुझको बता दे मैं उससे मिलूंगा बारू बता दे यार बता दे यार बता दे फिर किसी का चेहरे का रंग खिल गया बिछड़ा हुआ आज कोई उसको मिल गया फिर किसी का चेहरे का रंग खिल गया बिछड़ा हुआ आज कोई उसको मिल गया कैसे मिल गया कहाँ मिल गया हमने तो ढूंढ लिया सारा जमाना हवा हवा ये हवा खुशबू लुटा दे कहाँ कुली कुली दिल को बता दे जब उसका पता दे जरा मुझको बता दे मैं उससे मिलूंगा एक बार मिला दे यार मिला दे दिलदार मिला दे यार मिला दे दिलदार मिला दे जिंदगी का धूप को साया कर गई आज मेरे पास से ओ गुजर गई जिंदगी का धूप को साया कर गई आज मेरे पास से वो गुजर गई ಓಕೆ ಹೊಸ ಜನ ಬರ್ತೀರಾ ಲೋಕೇಶ್ ಉಜಿರೆ ಬರ್ತೀರಾ ಹಾಯ್ ಲೋಕೇಶ್ ಅನ್ನ ವೆಲ್ಕಮ್ ಟು ಲೈವ್ ಫಸ್ಟ್ ಟೈಮ್ ಬೈದಾರೆ ಲೈವ್ಗೆ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಅಂಚೆನೆ ಚಾನೆಲ್ಗೆ ಬೋದು ಒಂಜಿ ಸಬ್ಸ್ಕ್ರೈಬ್ ಮಾಡ್ಪ್ಲೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಬೊಕ್ಕ ಲೈಕ್ ಕೊಡ್ಲೆ ಒಂಜಿ ಚಾನೆಲ್ಗೆ ಬೊಕ್ಕ ಸಬ್ಸ್ಕ್ರೈಬ್ ಮಾಡ್ಪ್ಲೆ ಒಂದು ಚಾನೆಲ್ ನಾವೇ ಅಂಚೆನೆ ಒಂಜಿ ಪಿನ್ ಐಡಿಗೆ ಸಬ್ಸ್ಕ್ರೈಬ್ ಅಂತ ಸಪೋರ್ಟ್ ಮಾಡ್ಪ್ಲೆ ಎಂಕ್ ಸಾಂಗ್ ಆತುಂಡು ನಲ್ಪುಡ ಲೇಟ್ ಆಂಡು ಬನ್ನಾಗ ಬಣ್ಣದಲ್ಲೇರು ಪ್ರಿಯಾಂಕರವರು ನಿಲ್ಲಿ ಬಣ್ಣದಲ್ಲೇರು ಸಂಪತ್ತನೆ ಗೌಡರವರು ನಿಮ್ಮ ಒಂದು ವಿಡಿಯೋ ನೋಡಿ ಇಂದ ಮೆಸೇಜ್ ಹಾಕಿದ್ದೀನಿ ನಿಮ್ಮ ವಿಡಿಯೋ ಸೂಪರ್ ಆಗಿದೆ ಹೌದಾ ಓಕೆ ಓಕೆ ನಾನು ನೋಡ್ತೀನಿ ಆಯಿತಾ ಸಪೋರ್ಟ್ ಮಲ್ಪುಳೆ ಮಾತೆರ್ಲ ಅಂದು ಸಪೋರ್ಟ್ ಮಲ್ಪುಳೆ ಮಾತೆರ್ಲ ಒರೆ ಸಪೋರ್ಟ್ ಮಂತೊಂದೇ ದುಂಬು ಪೋಡು ಅಪ್ಪಗ ನಂಗೆ ಮಾತೆರ್ನಲ್ಲ ಸಪೋರ್ಟ್ ತಿಕ್ಕೊಂಡು ನಾವೆಲ್ಲರೂ ಒಂದೇ ದೋಣಿಯಲ್ಲಿ ಹೋಗುವ ಮಕ್ಕಳಿದ್ದೇವೆ ಇರ್ನ ಊರನ್ನ ಅಂತ ಬಣ್ಣದಲ್ಲಿ ಎನ್ನ ಊರು ಪರಂಗಿಪೇಟೆ ಇರ್ನ ಒಲ್ಪ ಇರ್ನ ಉಜಿರೆ ಅಂತ ಬರೀತಾರೆ ಓಕೆ 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 ಅಣ್ಣ ಸಂಪು ಬಂದಿರೋ ಪಯುಕ್ತ 1 ಅವರ್ ಇರ್ತೀನಿ ಓಕೆ ಥ್ಯಾಂಕ್ ಯು ಸಂಪತ್ತನ್ನ ಪ್ರಿಯಾಂಕ ನಿಲ್ಲಿ ಯಾಕೆ ಹೋಗೋದು ಬೋರ್ ಆಗುತ್ತಾ ಕೇಳ್ತಾ ಇದ್ದಾರೆ ಹೌದೌದು ನೀವು ಇರಲಿಲ್ಲ ರಕ್ಷಣ್ ಸಹ ಇಲ್ಲ ಅದಕ್ಕೋಸ್ಕರ ಅವರಿಗೆ ಬೋರ್ ಆಯ್ತು ಸ್ವಲ್ಪ ಯಾರು ಮಾತಾಡುವವರಿಲ್ಲ ಅಂತ ಲೋಕೇಶ್ ಅಂದ ಯಾನು ಓದಿನಿ ಲತೀಶ್ ಬ್ರೋ ಓ ಸಾರಿ ಇರ್ನ ಪುದರ್ ಲತೀಶ್ ಆತ ಯಾನು ಲೋಕೇಶ್ ಪಂಡದು ಓದಿ ಯಾನು ಸಾರಿ ಅವೇ ಎಂಕ ಅವು ಸುರುಕು ಲೋಕೇಶ್ ಅಂತ ಓದಿನಿ ಎನ್ನಂಚೂರು ಕನ್ನಡಗದ ನಂಬರ್ ಉಂಡದು ಅಂಚ ಲತೀಶ್ ದಾದ ಬಂತೊಂದುಲ್ಲರ ಲತೀಶ್ ಅನ್ನ ಜಾಬ್ ಮಂತೊಂದುಲ್ಲರ ಅಥವಾ ಸ್ಟಡಿ ಮಂತೊಂದುಲ್ಲರ
ಗ್ರ್ಯಾಜುಯೇಷನ್ ಬಂತುಲ್ಲರ ಲೈಕ್ ಕೊರಿಯಾರ ಲೈಕ್ ಕೊಡ್ತಾಡ ಥ್ಯಾಂಕ್ ಯು ಅಂಚೆನೆ ಚಾನೆಲ್ಗೆ ಹೋದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ಪೂರ ತೂದು ಕಾಮೆಂಟ್ ಮಾಡಲಿ ಒಂಜಿ ಇರ್ನ ಪುದರ್ದೊಟ್ಟಿಗೆ ಕಾಮೆಂಟ್ ಮಾಡಲಿ ಅಪ್ಲ ಹೆಂಗೆ ಗೊತ್ತಾಪಣ ಇರ್ ಬರ್ತದೆ ಲೈವ್ ಬತ್ತಿತ್ತಾರೆ ಅಂತ. ನೋವೇ ಚಾನ್ಸ್ ಇಲ್ಲ ಮಾಡೋದಿಲ್ಲರು. ಸಂಪತ್ತನ್ನ ಪ್ರಿಯಾಂಕಾ ಅಣ್ಣ ಅಲ್ವಾ ನಾನು, ಪ್ರಿಯಾಂಕಾ ಅಣ್ಣ ಅಲ್ವಾ ನಾನು ಅನ್ನೋದಿಲ್ಲರು. ಪ್ರಿಯಾಂಕಾ ಅಣ್ಣ ಅಲ್ವಾ ನಾನು? ಹೌದೌದು ನೀವು ಅಣ್ಣ ನಾನು ತಮ್ಮ, ನಾವಿಬ್ಬರು ಅಣ್ಣ ತಮ್ಮಂದಿರ ಆಯ್ತಾ. ಅವರಿಗೆ ಪ್ರಿಯಾಂಕನವರಿಗೆ ಆಗ್ಬೋದಲ್ಲ, ಪ್ರಿಯಾಂಕನವರೇ ಅವ್ರ ಅಣ್ಣ ನಾನು ತಮ್ಮ ಆಗ್ಬೋದಲ್ಲ. ಸಂಪು ಗುಡ್ ಫ್ರೆಂಡ್ ಅಂತಿದ್ದಾರೆ, ಅವ್ರ ಅಣ್ಣ ಅಂತಿದ್ದಾರೆ. ಅಣ್ಣ ಅವ್ರ ಅಣ್ಣ ಇರಲಿ, ನಾನು ತಮ್ಮ ಇರ್ತೇನೆ, ಆಗ್ಬೋದಾ? ಇಲ್ಲದಿದ್ರೆ ನಾನು ಅಣ್ಣ ಇರ್ತೇನೆ, ಅವ್ರು ತಮ್ಮ ಇರಲಿ. ನಾನು ಅವ್ರ ಹತ್ರ ಏಜ್ ಕೇಳಲಿಲ್ಲ, ಯಾಕಂದರೆ ಬೇಡ ಅದು ಅಂತ. ಅವ್ರು ಏನು ಹೇಳ್ತಾರೆ ನೋಡುವ. ಅವ್ರು ನನಗಿಂತ ದೊಡ್ಡದಾದರೆ ಅವ್ರ ಅಣ್ಣ ಇರ್ಬೋದು, ನಾನು ದೊಡ್ಡದಾದರೆ ನಾನು ಅಣ್ಣ, ಆಯಿತಾ? ಮತ್ತೆ ರಕ್ಷಾಬಂಧನ ದಿವಸ ಬರ್ತೇವೆ ನಾವು ರಾಖಿ ಕಟ್ಟಲಿಕ್ಕೆ. ರಾಖಿ ಕಟ್ಟಿಸ್ಕೊಳ್ಲಿಕ್ಕೆ. ದಾದಿ ಇರ್ನ ಗಡಿಬಿಡಿ ಅಮಸರ ಮಲ್ಪುಡ್ಸಿ. ಇಬ್ಬರು ಅಣ್ಣಂದಿರ? ಓಕೆ 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 ಓಕೆ. ಮಾಧವ ರೊಸ್ತೋನ್ ಬರ್ತೀರ. ಹಾಯ್ ಮಾಧವಣ್ಣ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳರು ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬ್ರೋ. ಮಸ್ತ್ ದಿವಸ ಆಯಿತು ನೀವು ಬಂದು, ಮೊನ್ನೆ ಬಂದಿದ್ರು ಒಮ್ಮೆಲ್ಲ. ಗುಡ್ ನೈಟ್ ಪಣದು ದಿನಕರಣ್ಣೆ. ಥ್ಯಾಂಕ್ ಯು ಸೋ ಮಚ್ ದಿನಕರಣ. ಈತ ಪುರ್ತು ಎಂಗಳಟ್ಟಿಗೆ ಇತ್ತಾರೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಇರೇಗ. ಶುಭರಾತ್ರಿ ಮಾಧವಣ್ಣ ಬ್ರೋ ಪಣದುಲ್ಲೇರು. ಸಂಪತ್ತನ್ನ ಪ್ರಿಯಾಂಕಾ ತುಳು ಕಲಿಸುವ ನಿಮಗೆ. ಓಕೆ, ಮೈ ನೇಮ್ ಇಸ್ ಮಾಧು ಶೆಟ್ಟಿ. ಒಲ್ಪಡ್ದು ಸರ್ ಇರು ದುಬೈಡುಲ್ಲ ನಮೀನಿ. ಸಂಪನ್ನೆ 31 ಮಾಡೋದಿಲ್ಲೇರು. ಅನ್ನಂದೆ 31 ನಾನು ಅಯ್ಯೋ ಕಾಪಾಡಪ್ಪ ನೀರು ಬತ್ತಾರತ್ತೆ. ವೇರ್ ಆರ್ ಯು ಫ್ರಮ್ ಬ್ರೋ ಮಾಧು ಶೆಟ್ಟಿ ಸರ್? ಮ್ಯಾಂಗ್ಳೂರು. ಮ್ಯಾಂಗ್ಳೂರಿಂದ ಗೊತ್ತಾಣ. ಓಕೆ ಓಕೆ ಓಕೆ. ದುಬೈಡ್ ಮಿನಿಜರ್ ಅದು ದಯವಿಟ್ಟು ಎಂಕ್ಲಂಜಿ ಕ್ಲೈಂಟ್ ಉಳ್ಳೇರು ಮಾಧು ಶೆಟ್ಟಿ ಪಂಡಿತ ಅಂಚ. ಸಂಪು ಮಿಸ್ ಯು ಬೇಗ ಬಂದಿನಲ್ಲಿಂದ. ಹೌದಾ? ಓಕೆ ಓಕೆ. ಮ್ಯಾಂಗ್ಳೂರು ಪಣದು. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ಮಾಮು ಪ್ರೊಸೆಸಿಂಗ್ ಪೋಯ್ಜಾರಕ್ಕೆ ಏನೊಂದುಲ್ಲೇರು. ಮಾಧವ ವಾಸಾಂಡ ವನಸಾಂಡಕ್ಕೆ ಏನೊಂದು ವನಸಾಂಡಿ ಅಣ್ಣ ವನಸಾಂಡೆ ಎಂಕೆ ನೀ ಪುಂಡಿಗಸಿ ಬೊಕ್ಕ ಒಂದು ಇತ್ತು ನೀ ನಮ್ಮ ಪುಂಡಿಗಸಿ ಬೊಕ್ಕ ಬಾಯ್ಲ್ ಎಗ್ ಇತ್ತನು ಮಾಧವನು ತಿಳ್ತೊಂದುಲ್ಲೇರು. ಹೌದಾನೆ? ಈರೇನ ಮಿನಿಮಾರೆ ಗೊತ್ತು ಜಂಕ್. ಪ್ರಿಯಾಂಕರ 32 ಲೈಕ್ ಡನ್ ಪಣೊಂದುಲ್ಲೇರು. ಥ್ಯಾಂಕ್ ಯು ಸೋ ಮಚ್. ಸಂಪತ್ತನ್ನೇ ಓಕೆ. ಇವತ್ತು ಚೌತಿ ಮೆರವಣಿಗೆ ಹಾಗೆ ಡ್ಯಾನ್ಸ್ ಮತ್ತೆ ರೋಡಲ್ಲಿ. ಹೌದೌದು, ಇವತ್ತು ಡ್ಯಾನ್ಸ್ ಎಲ್ಲ ಇದ್ದ ಕಾರಣ ನಮ್ಮ ಲೈವಲ್ಲಿ ತುಂಬ ಜನ ಕಮ್ಮಿ ಇದ್ದರು. ಮೊದಲಿಗೆ 1 ಗಂಟೆ 5 ಮಂದಿ ಇದ್ದದ್ದು ನಾವು. ಆದರೂ ನಮ್ಮ ಪ್ರಿಯಾಂಕರವರು ಬಿಟ್ಟುಕೊಡಲಿಲ್ಲ ಪಾಪ, ಮಾತಾಡ್ತಾ ಇದ್ರು ನಮ್ಮ ಹತ್ರ. ಓಕೆ ಬನ್ನಿ ಜನರೇ ಬನ್ನಿ. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಮಗೆ. ಶಾಂತಕ್ಕ ಬತ್ತೀರಿ, ಶಾಂತಕ್ಕ ಬತ್ತದ ಲೈಕ್ ಕೊಡ್ದು ಪೋಯಿರಿ. ಪ್ರಿಯಾಂಕಾ ಥ್ಯಾಂಕ್ ಯು ಅನ್ನ ಪಣದೊಳ್ಳಿರಿ ಅಲ್ಲೇ ಇರೇಗ ಅಣ್ಣಗೆ ಅವೇ ಥ್ಯಾಂಕ್ ಯು ಅನ್ನ ಪಂಡೇರಿ ಪ್ರಿಯಾಂಕರವರು. ಸಂಪತ್ತನ್ನೇ ಶಾಂತಕ್ಕ ಬೈದೇರು. ಶಾಂತಕ್ಕ ಬತ್ತೀರಿ ಲೈವ್ ಕೊರಿಯರು ಕೋಡೆ ಗಣಪತಿ ವಿಸರ್ಜನೆ ಆಂಡಿಗೆ ಹಾಕೋಣ ಇಲ್ಲದ. ಸೊ ಇರೇನು ಕೇಂದ್ರ ಇಜ್ಜಿಜಿ ಏರೆಲ್ಲ ಕೇಂದಿಜೇರಿ ನೀವು ಬಿಸಿ ಇರ್ತೀರ ಎಂಕೆ 4 ಮೆಸೇಜ್ ಮಾಡಿರು ಪೋಯಿರ ಆತೆ. ಮನಸಾಂಡ ಕೇಂಡರು ಬೊಕ್ಕ ಗುಡ್ ಒಂದು ಪಾಡ್ಯಾರ 4 ಲೈನ್. ಅನ್ನ ಯಾರು ನೀವು? ಅನ್ನ ಯಾರು ನೀವಾಗಿ ಅನ್ನೋದು? ನಾನು ಅನ್ನನೇ, ನಾನು ಎಲ್ಲರಿಗೂ ಅನ್ನನೇ. ಅನ್ನ ಇಲ್ಲದ್ರೆ ತಮ್ಮ. ಬೇರೆ ಏನಾದರೂ ಈಗ ಸರಿತಾ ಓಡಿ ಬರ್ತಾಳೆ ಮತ್ತೆ. ನಾರಾಯಣಗುಲ ಗಣಪತಿ ದೇವರು ಮಾರಿಪಲ್ಲ ಕಡೆಗೋಲು ಹಿಡ್ದು ತಿರುಗೊಂದುಲೇರು ಅಂದ ಸ್ವಾಮಿ ದೇವರೇ. ಮುದ್ದುಶ್ರೀ ಬತ್ತೇರು. ಹಾಯ್ ಅನ್ನ ಬಂದಿದ್ದಾರೆ. ಹಾಯ್ ಮುದ್ದುಶ್ರೀ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳರು. ಥ್ಯಾಂಕ್ ಯು ಸೋ ಮಚ್. ಇರು ಬೇಗ ಬರ್ತಾರೆ ನೀ ಸಪೋರ್ಟ್ ಮಾಡ್ಬಿಳೆ ಅಂತೆ. ಸಂಪತ್ತನ್ನಾಗೊಂತೆ ಎಂದು ಕೊರಲಿ ಟಕ್ಕರ್ ಕೊರಲಿ.
ಸಂಪತ್ತನ್ನೇ ಪ್ರಿಯಾಂಕಾ ನನಗೆ ಅನ್ನ ಹೇಳಲ್ವಾ ಅಂದಕ್ಕೇನೊಂದುಲ್ಲೇರು ಲೈಕ್ ಡನ್ ಪಣಂದುಲ್ಲೇರು ಮುದ್ದುಶ್ರೀ. ಥ್ಯಾಂಕ್ ಯು ಸೋ ಮಚ್ ಮುದ್ದುಶ್ರೀ, ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ ನಮಗೆ. ನಾನೊಂದು ಪಿನ್ ಐಡಿ ಮಾಡಿದ್ದೇನೆ, ಸಾರಿ ಐಡಿಯನ್ನು ಪಿನ್ ಮಾಡಿದ್ದೇನೆ, ಅದಕ್ಕೆ ಸಹ ಸ್ವಲ್ಪ ಸಪೋರ್ಟ್ ಮಾಡಿ ಆಯಿತಾ. ಅವರು ವಿಡಿಯೋ ಹಾಕಿದ್ದಾರೆ, ಹೊಸತು ಯೂಟ್ಯೂಬಿಗೆ ಜಾಯಿನ್ ಆಗಿದ್ದಾರೆ ಅವರು. ಸೊ ಅವರಿಗೆ ಸ್ವಲ್ಪ ಮೇಲೆ ಕೊಂಡೋಗಿ ಅವರನ್ನು, ಮೇಲೆ ಅಂದರೆ ಯೂಟ್ಯೂಬಲ್ಲಿ, ಬೇರೆ ಎಲ್ಲಿ ಕೊಂಡೋಗಬೇಡಿ. ನಾರಾಯಣ್ ಬಾಬು ಜೆತ್ತಾರ ಸಂಪತ್ತನ್ನ ಮಂಡೆ ಗುದ್ದುಲೆ ಒಣದಲ್ಲಿ ಮುದ್ದು ಶ್ರೀ. ದುರ್ಗಕ್ಕ ಬರ್ತೇನೆ. ಹಾಯ್ ದುರ್ಗಕ್ಕ, ವೆಲ್ಕಮ್ ಟು ಲೈವ್. ಎಂಚೊಳ್ಳರು ಅದರಲ್ಲೂ ನನ್ನ ಹಸ್ಬೆಂಡ್ನ ಲೈವ್ಗೆ ಕರ್ಕೊಂಡು ಬಂದೆ, ಲೈಕ್ ಕೊಟ್ಟರು. ಹೌದೌದು, ಥ್ಯಾಂಕ್ ಯು ಸೋ ಮಚ್. ಅದರಲ್ಲೂ ನೀವು ನಿಮ್ಮ ಹಸ್ಬೆಂಡನ್ನು ಕರ್ಕೊಂಡು ಬಂದ್ರಿ, ಮತ್ತು ನೀವು ಹೇಳಿದ್ರಿ ನಿಮ್ಮ ಮನೆಯಲ್ಲಿ 11 ಮಂದಿ 20 ಮಂದಿ ಇದ್ದಾರೆ, ಎಲ್ಲರದ್ದು ಸಬ್ಸ್ಕ್ರೈಬ್ ಮಾಡಿಸ್ತೇನೆ ಅಂತ ಹೇಳಿದ್ರಿ. ಎಲ್ಲದಕ್ಕೂ ಥ್ಯಾಂಕ್ ಯು ನಿಮಗೆ. ದುರ್ಗಕ್ಕ ಸೂಪರ್ ಪಣೊಂದುಲ್ಲೇರು. ಮುದ್ದುಶ್ರೀ ಸಂಪತ್ ಅನ್ನ ಪಣೊಂದುಲ್ಲೇರು. ನಾರಾಯಣ ಕುಲಾಲ್ ಹಾಯ್ ಮುದ್ದು ಭಾಗ್ಯಕ್ಕ ಪಣೊಂದುಲ್ಲೇರು. ಸಂಪತ್ ಮುದ್ದು ಹಾಯ್ ಎಂಚ ಉಳ್ಳರಣ್ಣ ಅದಕ್ಕೇನೊಂದುಲ್ಲೇರು. ಬೊಕ್ಕ ದುರ್ಗಕ್ಕ ಹಾಯ್ ಪಣೊಂದುಲ್ಲೇರು. ಶ್ರೀ ದುರ್ಗಕ್ಕ ಹಾಯ್ ಯಾನು ಸೂಪರ್ ಏಬ್ರೋ ಪಣೊಂದುಲ್ಲೇರು. ಸಂಪತ್ತನ್ನೇ ಸ್ಕಿಪ್ ಪಣೊಂದುಲ್ಲೇರು. ಮುದ್ದು ಪಜೆಟ್ ಪೆರ್ಮರಿ ಬೈದಿನ 101 ಬತ್ತೇರು. ಹೌದಾನೆ ಅರ್ ತೋ ಒಂದೆಟ್ಟು ಕಾಡಡಿ ಜೊತ್ತೊಂದುಲ್ಲೇರ ಪೆರ್ಮರಿ ಬರ್ರೆ. ದುರ್ಗಕ್ಕ ಇನ್ನ ವಿಡಿಯೋ ತೂದು ಲೈಕ್ ಪಾಡಿ ಅವೇ, ಕಾಮೆಂಟ್ ಒಂಜಿ ಪಾಡ್ರೆ ಮರತದು ನೆಲ್ಲ ಪಾಡ್ವೆ. ಮುದ್ದು ಶ್ರೀ ನಾರಾಯಣ ಹಾಯ್ ಪಣೊಂದುಲ್ಲೇರು. ಕಾಮೆಂಟ್ಲ ಪಾಡೇನ ಅಂದು. ಪ್ರಿಯಾಂಕಾ ಏನು ಊಟಕ್ಕೆ ಕೇನೊಂದುಲ್ಲೇರು. ಹಾಯ್ ಸಿಸ್ ಪಣೊಂದುಲ್ಲೇರು. ಹಾವು ಬ್ರೋ ಬಂಡೇರು. ಥ್ಯಾಂಕ್ ಯು, ಬೈ ಬಾಯ್, ವೆಲ್ಕಮ್ ಟು ಲೈವ್. ಏರುಳ್ಳೇರು ಮಾತೆಲ್ಲ ಲೈಕ್ ಕೊರನ್ನಕ್ಕು ಲೈಕ್ ಕೊರಲಿ, ಅಂಚೆನೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ದ ಮನ್ನಗಳು ಮಾತೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಬಿಳೆ. ಹೆಲ್ಪಿಂಗ್ ಹ್ಯಾಂಡ್ ವ್ಲಾಗ್ಸ್ ಪಣೊಂದುಲ್ಲೇರು. ಬೊಕ್ಕ ಪ್ರಿಯಾಂಕಾ ಚಿಕನ್ ಪೆಪ್ಪರ್ ಡ್ರೈ ಆ್ಯಂಡ್ ಮಟನ್ ಬಿರಿಯಾನಿ ಪಣೊಂದುಲ್ಲೇರು. ಹಸಿರು ಹೂವ ಮುಡಿದು ಶಕುನಿಗಳ 100 ತಂತ್ರವಿಹುದು. ಸಂಪತ್ತನ್ನೇ ಕರೆಕ್ಟ್ ಬನ್ನಿ ಈರಿ ಏರಿನ ಕೇಳಿ. ಸಂಪತ್ ಅನ್ನನ ಎನ್ನ ಅನ್ನನ ಅಂದ ಏರು. ಸಂಪತ್ತನ್ನೇ ಪೂರ್ಣಿಮುಡು ಈ ಪೊಂಜು ಎಕಡು ಕೇಂಡು ಕೂಡ ಇತ್ತೆ ಕೇನುಡು ವನಸ ದಾದೆ ಅಂದ. ವಾ ಪೊಂಜುವಿ ಬೇತೆ ಗ್ರೂಪ್ಡಾ ಬೇತೆ ಎಂದೆಟ್ಟ ಲೈವ್ಡಾ. ನಾರಾಯಣ ಕುಲಾಲಿ ಶುಭರಾತ್ರಿ ಎಲ್ಲರಿಗೂ ಪಣದಲ್ಲಿರು. ಹೌದಾ ಮಲಗುವುದಾ ಇಷ್ಟು ಬೇಗ? ನಾಳೆ ನೀವು ಡ್ಯೂಟಿಗೆ ಹೋಗ್ತೀರಾ? ಇಲ್ಲಲ್ಲ, 10:30 ಆಯ್ತು ಅಷ್ಟೇ. ಇನ್ನೊಂದು ಅರ್ಧ ಗಂಟೆ ಕೂತ್ಕೊಳ್ಳಿ, ಎಲ್ಲರೂ ಇದ್ದಾರಲ್ಲ. ಆಗ ಸ್ವಲ್ಪ ಲೂಸ್ ಇತ್ತು ಮೆಸೇಜ್ ಎಲ್ಲ, ಈಗ ಸ್ವಲ್ಪ ಬರ್ತಾ ಉಂಟಲ್ಲ. ನೀವು ಸ್ವಲ್ಪ ಮೆಸೇಜ್ ಮಾಡಿ. ಮತ್ತೆ ನಿಮಗೆ ಚಾಕ್ಲೇಟ್ ಕೊಡುವ. ರನ್ನ ಸೂಪರ್ ಉಳ್ಳೇರು ಬಣ್ಣದಲ್ಲಿರು ಅಂದ. ಓಕೆ ಪ್ರಿಯಾಂಕಾ ಪಂದ್ ಸಂಪತ್ತನ್ನೇ ತಿಳ್ತೊಂದಿದ್ದೀರಿ. ಪ್ರಿಯಾಂಕಾ ಒಣದಿದ್ದೀರಿ. ಬನ್ನಿ ಜನರೇ ಬನ್ನಿ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಬಂದೊಂದು ಲೈಕ್ ಕೊಡಿ, ಹಾಗೆಯೇ ಸಪೋರ್ಟ್ ಮಾಡಿ. ನಮಗೆ ನಮ್ಮ ಚಾನೆಲನ್ನು ಸ್ವಲ್ಪ ಮೇಲೆ ಕೊಂಡೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಚಾಕ್ಲೇಟ್ ಬೇಡ, ಡೈಮಂಡ್ ಬೇಕು ಒಣದಿದ್ದೀರಿ. ಏನು ಚಾಕ್ಲೇಟ್ ಒಂದು ಪಂಡೇನಾ? ಮುದ್ದು ಅಲ್ಲೇ ನಾರಾಯಣನ ಜೆಪ್ಪು ಒಣದಿದ್ದೀರಿ. ಹೌದೌದು, ನಾರಾಯಣನ ಜೆಪ್ಪಬೇಡಿ ಒಣದಿದ್ದೀರಿ. ದುರ್ಗಕ್ಕ ಹೆಲ್ಪಿಂಗ್ ಹ್ಯಾಂಡ್ಸ್ ಸಿಸ್ ಗಿಫ್ಟ್ ಡನ್ ಮಾಡೋದಿಲ್ಲರು. ಓಕೆ, ಹೆಲ್ಪಿಂಗ್ ಹ್ಯಾಂಡ್ಸ್ ಅವರೇ, ನಿಮಗೆ ದುರ್ಗಕ್ಕನವರು ಗಿಫ್ಟ್ ಮಾಡಿದ್ದಾರೆ, ಅವರಿಗೆ ಸಹ ರಿಟರ್ನ್ ಕೊಟ್ಟು ಬಿಡಿ. ನಮ್ಮ ಟೊಪ್ಪಿ ಹೋಯ್ತು ಬಣ್ಣದಿಲ್ಲರು. ಹೌದಾ, ನಿಮ್ಮ ಟೊಪ್ಪಿ ಪ್ರಿಯಾಂಕನವರೇ ಸಿಕ್ಕಿದೆ. ಅವರು ಮೆಸೇಜ್ ಜಾಸ್ತಿ ಮಾಡ್ತಾ ಇದ್ರು ಇವತ್ತು, ಅದಕ್ಕೋಸ್ಕರ. ಓಕೆ, ನೋ ಪ್ರಾಬ್ಲಮ್. ಟೊಪ್ಪಿಯನ್ನು ಇಟ್ಕೊಳ್ಳಿ, ಬೇಕಾದರೆ ಅರ್ಧ ಗಂಟೆ ಕೂತು ಟೊಪ್ಪಿಯನ್ನು ಇಟ್ಕೊಳ್ಳಿ.
ಜೆಪ್ಪೊಡ್ಚಿ ನಾರಾಯಣನ್ನ ನಾನು ಮಲ್ಲ ವೇಷ ಬರ್ಪುಣ ನನ್ನ ಮಲ್ಲ ವೇಷ ಬರ್ಪುಣ ಅಂದ. ಓಕೆ ಓಕೆ ಓಕೆ. ಪ್ರಿಯಾಂಕಾ ಅಕ್ಕ, ನನಗೆ ನಿದ್ದೆ ಬರ್ತಾ ಇದೆ, ಆದರೆ ಸಂಪುಗೆ 1 hour ಇರ್ತೀನಿ ಅಂತ ಹೇಳಿದ್ದೀನಲ್ಲ ಅವನಂದ್ರೆ. ಹೌದೌದೌದೌದೌದು, ಮಾತು ತಪ್ಪಬಾರದು. ಸತ್ಯವೇ ನಮ್ಮ ತಂದೆ ತಾಯಿ, ಸತ್ಯವೇ ನಮ್ಮ ಬಂಧು ಬಲಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ದುರ್ಗಕ್ಕ ಇರು ದಾಲ ಪಲ್ನೆ ಮುದ್ದು ಅಕ್ಕ ಇರ್ನ ಬೀಡಿ ಒಯ್ತಿನೆಟ್ಟು ಪುಗೆ ಬೊಕ್ಕ ವಾ ಬೀಡಿ ಪೋಂಡಲ ಬರಂದತ್ತೆ ಒಯ್ತನಲ ಬರಂದತ್ತೆ ಅವನಲ್ಲಿರು. ಮುದ್ದುಶ್ರೀ ನಂಪತನ್ನ ಆವಣದಲ್ಲಿರು. ಪುಣ್ಯಕೋಟೆಯ ಕತೆ. ಹೌದು, ಥ್ಯಾಂಕ್ ಯು ಸಂಪತ್ತನ್ನ. ಪ್ರಿಯಾಂಕಾ ಥ್ಯಾಂಕ್ ಯು, ಎಂಕ್ ಮರ್ಯಾದೆ ಜಾಸ್ತಿ ಇಲ್ಲಿ ಒಣದಲ್ಲಿರು. ಪ್ರಿಯಾಂಕರವರೇ, ಪಿನ್ ಐಡಿಗೆ ಕನೆಕ್ಟ್ ಆಗಿದ್ದೀರಾ ನೀವು? ನಾವೊಂದು ಪಿನ್ ಮಾಡಿದ್ದೇವಲ್ಲ, ಅಲ್ಲಿ ಕನೆಕ್ಟ್ ಆಗಿದ್ದೀರಾ? ಇಲ್ಲ, ಕನೆಕ್ಟ್ ಆಗಿ ಆಯ್ತಾ. ಅವರು ನಮ್ಮ ಅಣ್ಣನ ಮಗಳವರು ಈಗಾಗಲೇ ಹೊಸತ್ತು ಇದು ಮಾಡಿದ್ದಾರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾವು ಒಬ್ಬೊಬ್ಬರನ್ನೇ ಯೂಟ್ಯೂಬ್ ಮಾಡಿಸಿ ಕರ್ಕೊಂಡು ಬರ್ತಾ ಇದ್ದೇವೆ ನಮ್ಮೊಟ್ಟಿಗೆ ಸೇರಲಿಕ್ಕೆ. ಅವರಿಗೆ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಾರದಲ್ಲಿ ಮತ್ತೆ ಯಾರು ಬರ್ತಾರೆ ನೋಡಿ, ಬರ್ಬೋದು. ಮುದ್ದಿಶ್ರೀ ಬನ್ನಿ ಜನರು ಲೈವಿಗೆ ಸಪೋರ್ಟ್ ಮಾಡಿ ಬಂದಿದ್ದಾರೆ. ಸಂಪತ್ತನ್ನ ಪ್ರಿಯಾಂಕಾ ನೀವು ಊಟಕ್ಕೆ ಕರೀಲಿಲ್ಲ ಬಂದಿದ್ದಾರೆ. ಊಟಕ್ಕೆ ಕರೆದಿದ್ದಾರೆ ಅವರು, ನಾವು ಟಿ ಮಾಡ್ಕೊಂಡು ಹೋಗುವ ಆಯ್ತಾ. ಬನ್ನಿ ಬಣ್ಣದಲ್ಲಿರಿ. ದುರ್ಗಕ್ಕ ಸೂಪರ್ 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 ಬಣ್ಣದಲ್ಲಿರಿ. ಥ್ಯಾಂಕ್ ಯು ಸೋ ಮಚ್ ದುರ್ಗಕ್ಕ ಸಪೋರ್ಟ್ ಮಾಡ್ಪಣಕ್ಕೆ. ಎಂಚೊಳ್ಳರು ಪೂರ ಎಲ್ಲ ದಾದೆ ಕಜಿಪು ದುರ್ಗಕ್ಕ ಮನಸ್ಸಾಳೆ ದಾದೆ ಕಜಿಪಿರೇಗ. ಭಾಗ್ಯದ ಬಳೆಗಾರ ಹೋಗಿ ಬಾನಂದವರಿಗೆ. ಬೀಟ್ರೋಟ್ ಕಜಿಪ್ಪು ಮಾಡೊಂದಿಲ್ಲೇರು. ಸಂಪು ಆರ್ ಯು ಮ್ಯಾರಿಡ್ ಕೇನೊಂದಿಲ್ಲೇರು. ಎಸ್ ನೋ ಗೊತ್ತಿಲ್ಲ ನನಗೆ, ಅವರು ಹೇಳಿದ್ರು ಇಲ್ಲ ಅಂತ ಹುಡುಕ್ತಾ ಇದ್ದಾರೆ. ಸಂಪತ್ತನ್ನ ನೋ ಸಿಂಗಲ್ ಹುಡುಗಿ ಉಂಟಾ ನಿಮ್ಮ ಕಡೆ? ಅವ್ರು ರೆಡಿ ಇದ್ದಾರೆ ನೋಡಿ. ಮಾಂಗಲ್ಯ ಬಿಗಿದಾಗ ಗಟ್ಟಿ ಮೇಲ ಬಡಿದಾಗ ಅಕ್ಷತೆಯಲೇ ಮದುವೆಯೇ, ನಿನಗಾಗಿ ನನಗೇನು ತೋಚದೆ ಬಾರಮ್ಮನಿ ಎಂದು ಹಾಡಿದೆ. ದುರ್ಗಕ್ಕ ಇನಿ ಕ್ಯಾಟರಿಂಗ್ ಇತ್ತಂಡು ಕೋರಿ ಕಜಿಪು ಎಂಕಳು ಇನಿ ಶುಕ್ರವಾರ ವೆಜ್ ಲತ್ತನೆ ಆಜ ದಿನ ದಾಲ್ ರೈಸ್. ಓ ಅಂದೆ. ಓಕೆ 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 ಓಕೆ, ವೆರಿ ಗುಡ್ ವೆರಿ ಗುಡ್. ನಿಕ್ಲೆ ಕ್ಯಾಟ್ರಿಂಗ್ ಇತ್ತನ ಇಲ್ಲ ಅಡ್ಜಸ್ಟ್ ಮಾಡ್ಬೋದು ನಿಜ ಅಲ್ಪದನೆ ಮನ ಸಾಪಣನೆ. ಪ್ರಿಯಾಂಕಾ ನೀವು ನಮ್ಮಿಗೆ 16 ವರ್ಷಕ್ಕೆ ಆಗಿದೆ ಬೇಜಾರು. ಆಗಿದ್ದು ಬೇಜಾರು ಇರ್ಲಿರಿ, ಅದು ಸುಮ್ಮನೆ ಯಾಕೆ ಹೇಳಿ ಬೇಜಾರು ಮಾಡೋದು. ಎಲ್ಲ ಆಗಿದೆ ಅಲ್ಲ, ಇನ್ನು ಮದುವೆ ಆಯಿತು, ಮಕ್ಕಳಾಯಿತು, ಇನ್ನೆಂತ ಹೇಳಿ ಏನು ಪ್ರಯೋಜನ ಉಂಟು. ಮುದ್ದುಗೆ ಫಿಕ್ಸ್ ಮಡಿಕೇರಿ, ಮುದ್ದುಗೆ ಫಿಕ್ಸ್ ಮಡಿಕೇರಿ 6 feet ಒಣದಲ್ಲಿ. ನಾರಾಯಣಗುಳ ಸೂಪರ್ 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 ಒಣದಲ್ಲಿ. ಹೆಲ್ಪಿಂಗ್ ಹ್ಯಾಂಡ್ಸ್ ಸೂಪರ್ ಕಜಿಪು ದುರ್ಗಾಸಿಸ್ ಪಣದಲ್ಲಿ. ಶ್ರೀದುರ್ಗ ಕಂದು ಬ್ರೋ ಪಣದಲ್ಲಿ. ಹೆಲ್ಪಿಂಗ್ ಹ್ಯಾಂಡ್ಸ್ ನಿಕ್ಲೆನ ಕ್ಯಾಟರಿಂಗ್ ಸರ್ವಿಸಸ್ ದ ಉಂಡೆ ದುರ್ಗಾಸಿಸ್ ಪಣದಲ್ಲಿ. ಅಂದ ಅಕ್ಲ ಕ್ಯಾಟರಿಂಗ್ ಸರ್ವಿಸ್ ಉಂಡು ಅರ್ನ ಪಪ್ಪನಗೆ. ಪ್ರಿಯಾಂಕಾ ಅಯ್ಯೋ ಅನ್ನ ಮನಸ್ಸಿನ ನೋವು ನೋಡಿ. ಒಂದು ಮದುವೆ ಆದಮೇಲೆ ನೀವು ಮನಸ್ಸಿನ ನೋವನ್ನು ಹೇಳಿದರೆ ತುಂಬ ಕಷ್ಟ ಆಗ್ಬೋದು. ಪಾಪ ನಿಮ್ಮ ಉಮೇಶ್ ಅಣ್ಣನವರಿಗೆ ಗೊತ್ತಾದರೆ ಬೇಜಾರಾಗಿಲ್ವಾ? ಮುದ್ದು ಸಂಪತ್ತನ್ನ ಬಣ್ಣದಲ್ಲಿ ಹೆಲ್ಪಿಂಗ್ ಅಸ್. ಓಕೆ ಓಕೆ ಬಣ್ಣದಲ್ಲಿ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ದುರ್ಗಕ್ಕ ಹೆಲ್ಪಿಂಗ್ ಸಿಸ್ಪನ್ನದಲ್ಲಿ. ಪ್ರಿಯಾಂಕಾ ಅವರ ಡೈಲಾಗ್ ನಾನು ಹೇಳ್ತಾ ಇದ್ದೀನಿ ಅಲ್ಲ, ಅವರ ಡೈಲಾಗಾ? ಅವರು 16 ವರ್ಷದಲ್ಲಿ ಮದುವೆ ಆಗಿದ್ದಾರಾ? ಇಬ್ಬರಿಗೂ 16 ಆಗಿತ್ತಾ? ಮುದ್ದು ಭಾಗಿಶ್ರೀ ಅನ್ನ ರೋಮಿ ಓಲ್ಡ್ ಉಂಡು. ರೋಮಿಗೆ ಒಂಜಿ ದಿನ ವೇಟ್ ಮಾಡ್ಕೊಡಿ. ರೋಮಿನ ಡೆಲ್ಲೇ ಪೋಪೆ ನಾವೇ
ಎಲ್ಲ ಪೋದು ರೋಮಿನ್ ತೊಜ್ಪವೆ ರೋಮಿನ್ ಒಂಜಿಷ್ಟು ಶಾರ್ಟ್ಸ್ ಪಾಡ್ರೆ ನಾನು ಪಾಡುವೆ ಅಂಡತ್ತೆ ರಾತ್ರಿ ಹಿಂಗೆ ನೆನಪಾರು ಪುಣಿಜ್ ಮಾರೆ ಶಾರ್ಟ್ಸ್ ಪಾಡ್ರೆ ಅಲ್ಲ 15 ವರ್ಷ ಗ್ಯಾಪ್ ಉಂಟು. ಹೌದಾ? ಓಕೆ 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 ಓಕೆ. ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಲಲಿ ಬಯಸಿದ್ದೆಲ್ಲ ಸಿಗದು ಬಾಲಲಿ ಓ ನನ್ನಾನೇ ನಿನ್ನ ಮಾತು ಸುಳ್ಳಲ್ಲ ಓ ನಿನ್ನಾನೇ ನನ್ನ ಮಾತು ಸುಳ್ಳಲ್ಲ. ಈ ಪದ್ಯ ನಿಮಗೋಸ್ಕರ ಆಯ್ತಾ? ಸಂಪಾದನೆ ಪ್ರಿಯಾಂಕಾ ಏನು ಆಗಲ್ಲ, ಆಗ ಟೈಮ್ ಹಾಗೆ ಇತ್ತು, ಯಾರು ಏನು ಮಾಡಲಿಕ್ಕೆ ಆಗ್ತದೆ. ಹೌದೌದು, ಐ ಆಮ್ 26, ನಮ್ಮ ಹಸ್ಬೆಂಡು 41. ಹೌದಾ? ಓಕೆ ಓಕೆ. ದುರ್ಗಕ್ಕ ನೈಸ್ ಡೇ ಅಂತಿದ್ದಾರೆ. ಸುಮಕ್ಕ, ಹಾಯ್ ಸುಮಕ್ಕ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮುದ್ದುಶ್ರೀ ಅನ್ನ ಸೂಪರ್ ಮಣದುಲೇರು. ಪ್ರಿಯಾಂಕಕ್ಕ ಮುಸ್ಸಂಜೆ ಮಾತು ಮಣದುಲೇರು. ಹೌದೌದೌದು. ಸಂಪತ್ತನೆ ದುರ್ಗ ಖುಷಿ ಉಳ್ಳೇರು ಮಣದುಲೇರು. ಬ್ಯುಸಿ ಉಳ್ಳೇರಾ? ಓಕೆ ಓಕೆ. ಮುದ್ದು ಸುಳ್ಳಲ್ಲ. ಸಂಗೀತ ಸಿಸ್ ಮಣದುಲೇರು. ದುರ್ಗಕ್ಕ ಹಾಯ್ ಸುಮ ಸಿಸ್ ಪಣದುಲ್ಲೇರು. ಸುಮ ಹೆಚ್ಚು ಮುದ್ದು ಪಣದುಲ್ಲೇರು. ಮುದ್ದು ಸುಮಕ್ಕ ಹಾಯ್ ಪಣದುಲ್ಲೇರು. ಮಾತೆಲ್ಲ ಬರ್ತದೆ, ಲೈಕ್ ಮಂತಂದುಲ್ಲೇರು, ಸಪೋರ್ಟ್ ಮಂತಂದಪ್ಲೆ ಬೊಕ್ಕ ಏರ್ ಮಾತ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡ್ತಿದ್ದಾರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಪ್ಲೆ, ಸಪೋರ್ಟ್ ಮಾಡ್ಪ್ಲೆ ಎಂಕ್ಲೆಗ್. नीना रहा जिसके लिए जाना कहाँ. ಯಾರಿಗೆ ಎಷ್ಟು ವರ್ಷ ಅಂತ ಕೇಳ್ತಿದ್ದಾರೆ. ವರ್ಷ ಯಾಕೆ ಬಿಡಿ, ವರ್ಷ ಬಿಡಿ, ವರ್ಷದ ಸುದ್ದಿ ಮಾತಾಡೋದು ಬೇಡ ನಾವು. ಏನಾಗಲಿ ಮುಂದೆ ಸಾಗು ನೀ ಅಂತ, ಇನ್ನು ಮುಂದೆ ಹಾಗೆ ಹೋಗ್ಬೇಕು ನೀವು. ಏನೇ ಆಗಲಿ ಮುಂದೆ ಸಾಗು ನೀ. ಬಯಸಿದ್ದೆಲ್ಲ ಸಿಗದು ಬಾಳಲಿ. ನಾವು ಎಂತಕ್ಕೆ ಆಸೆ ಪಡುತ್ತೇವೋ ಅದೆಲ್ಲ ನಮಗೆ ಸಿಗುವುದಿಲ್ಲ. ಸಿಕ್ಕಿದ್ದನ್ನು ನಾವು ಖುಷಿಯಿಂದ ತಗೊಂಡು ಮುಂದೆ ಹೋಗಬೇಕು. ನೋಡಿ, ಇವತ್ತು 33 ಲೈಕು, ನಿನ್ನೆ 49 ಲೈಕು. ನಾವು 50 ಲೈಕ್ ಆಗಬೇಕು ಅಂತ ಎಷ್ಟು ಕಾದು ಕೂತೆವು, ಆದರೆ ಆಗಲಿಲ್ಲ. ಸೊ ಬಯಸಿದ್ದೆಲ್ಲ ಸಿಗದು ಬಾಳಲಿ. ಸಂಪತ್ತನ್ನ ಎಂಕ್ 17 ಮಾರೆ ಒಣಂದಲ್ಲೇರಿ. ಮುದ್ದುಶ್ರೀ ತೆಳ್ತಂದಲ್ಲೇರಿ. ಸಂಪತ್ತನ್ನೇ ಹಾಯ್ ಪಣದಲ್ಲಿ. ಪ್ರಿಯಾಂಕಕ್ಕ ದೋಣಿ ಸಾಗಬೇಕು. ಹೌದೌದು, ದೋಣಿ ಸಾಗಬೇಕು. ಮೇಯ್ನಾಗಿ ಅದು ಎರಡು ಕೈಯಲ್ಲಿ ಜಲ್ಲ ಹಿಡಿದು ಒಚ್ಚಬೇಕು ನೀವು, ಹೀಗೆ ಹೀಗೆ ಅಂತ, ಆಯಿತಾ? ಒಚ್ಚುವಾಗ ನೀವು ಯೋಚನೆ ಮಾಡಬೇಡಿ, ನನಗೆ 20, ಅವರಿಗೆ 60, 40 ಹಾಗೆಲ್ಲ ಯೋಚನೆ ಮಾಡಬೇಡಿ. ಎಲ್ಲರೂ ಒಂದೇ ಥರ ಅಂತ ಮುಂದೆ ಹೋಗಿ ನಡೀತದೆ. ಆಗುತ್ತೆ ಅನ್ನ 50 ಲೈಕ್ ಮಾಡೋದಿಲ್ಲ. ಕೋಡೆ ಒಂಜಕ್ಕೆ ಏತು ಕಾತೀನಿ ಬೊಕ್ಕ ಬಂದ್ತೀನಿ ಸೀದಾ ಮಲ್ಲೆ ಜಂಚಿಂದು. ನನಗೆ 16 ಮಾಡೋದು. ಹೌದಾ ಸುಮಕ್ಕ? ಓಕೆ ಓಕೆ. ನೀವು ತುಂಬ ಚಿಕ್ಕವರ ಹಾಗಾದ್ರೆ. ಅದು ದೇವರಂತ ಗಂಡ ಸಿಕ್ಕಿದಾರ, ಸಖತ್ ಸಪೋರ್ಟ್. ಹೌದಾ? ಮತ್ತೆ ಎಂಥದ್ದು ನೀವು ದೇವರಂತ ಗಂಡ ಸಿಕ್ಕಿದಾಗ ನಿಮಗೆ ಮತ್ತೆ ಎಂಥದ್ದು? ದೇವರಂತ ಗಂಡ ಸಿಕ್ಕಿದ್ದಾರೆ, ದೇವತೆಗಳಂತ ಮಕ್ಕಳಿದ್ದಾರಲ್ಲ, ಮತ್ತೆ ಎಂಥದ್ದು? ಬನ್ನಿ ಜನರೇ, ಲೈಕ್ ಕೊಡಿ. ಯಾವುದೌದು, ಯಾರೆಲ್ಲ ಇದ್ದೀರಾ ಲೈವ್ಗೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಇನ್ನು ನಾವು ಸ್ವಲ್ಪ ಹೊತ್ತಿರುವುದು, ಮತ್ತೆ ಹೋಗಬೇಕು ನಾವು. ಕೋಡೆ ಬೊಕ್ಕ ಇತ್ತರ ಯಾನು ಫೋನಾಗ ನವೀನನ್ನ ಈರು ನೀರು ಬರೊಂದೆ ಉಪ್ಪುಳಿ ಈರು ನೀರು ಬರ್ಪಿನ ತುಯ್ಯರ ಜನಗಳು ಬರ್ಪೇರ್ಗೆ ನೀರು ಬರೊಂದೆ ಉಳ್ಳೆ ಹೆಂಗೆ ಬಚ್ಚಿಟ್ಟು ಹೋಗ್ಬಿಡು. ನೀರು ಬರ್ಜಿಂಡ ಆಪುಜಿ ಗಡಿ ಗಡಿ ಪಾತಿರೊಂದೆ ಉಪ್ಪು ಐಕ್ ಬೋಡಾದ್ರ ಬೊಕ್ಕ ಒಂಜಿ ಅಭ್ಯಾಸ ಅಲ್ಲ ಆತನ ಗಡಿ ಗಡಿ ನೀರು ಬರ್ಪಿನ. ನನ್ನ ಗಂಡ ಕೂಡ ದೇವರಂತೆ ನರಮಾನಿ ಒಣಂದಿಲ್ಲ. ದಿವಸ ಆಗಲು ಚಾಕ್ಲೇಟ್ ಕೇಕ್ ತರ್ತಾರಲ್ಲ ನಿಮಗೆ. ಹೌದೌದು, ನಾನು ನೋಡಿದ್ದೆ ಮೊನ್ನೆ. ಚಾಕ್ಲೇಟ್ ಬನ್ನ ದುರ್ಗಕ್ಕ ಬಣಂದರೆ ಕುಲ್ಲುಗೈ ಇರ್ನ ಪ್ರಾಯ ಪಿರದೆಪ್ಪುಳೆ ಒಣದಿಲ್ಲ ರಾವಾ. ಕುಲ್ಲುಗ ಯಾನ್ ರೆಡಿ ಉಳ್ಳಿ ಎಂಕೆ ಕಡೆ ಬೋರಾಣಿ ಏರ್ ಲಜ್ಜಾಣ ತಂಚಾದ ಪಂದಿತ್ತೇನೆ ಒಂಜಿ ಮ್ಯೂಟೆಡ್ ಅಂಡಲ್ಲಿ ದೀಪೆ ಬೊಕ್ಕ ಅಂತ. ಅಣ್ಣ ಮ್ಯೂಟೆಡ್ ದೀಪ ಪ್ರಯೋಜನ ಒಂಚ ಖುಷಿ.
ಬನ್ನಿ ಬನ್ನಿ ಜನರೇ, ರಂಜಿತನ್ನೇ ಬತ್ತೀರು ವೀಕೆಂಡ್ ಎನ್ನ ಪ್ಲ್ಯಾನ್ ಏನ ಪ್ಲ್ಯಾನ್ ವೀಕೆಂಡ್ ಎಲ್ಲ ಎಂಚಿನ ಗೊತ್ತುನೆ ನಾನು ಬೈಯಾಡು ಪಿದಾಡ್ದು ಅಣ್ಣನ ಕಡೆ ಪೋಪೆ ಅಣ್ಣನ ಕಡೆ ಪೋದು ಅವಳು ಕುಳ್ಳುದು ಬೊಕ್ಕ ಎಲ್ಲಂಜಿ ಗಣಪತಿ ಉಯರ ಪೋಯರಂಡು ಒಂಜಿ ಕೊಡೆ ಅಜ್ಮಾನದು. ಸೊ ಅವು ಒಂಜಿ ಪ್ಲ್ಯಾನ್ ಉಂಡು ರೆಡಿ ಆವೊಂದುಂಡು ತೂಕ ಎಂಚಿನ ಅಂದು ಯಾನು ವೀಡಿಯೋ ಪಾಡುವೆ ಪೋಯಂದಂಡ ಬೊಕ್ಕ ಎಲ್ಲ ಬೈಯಾಡ್ಲ ಒಂಜಿ ಗಣಪತಿ ಕರಾಮೋಡು ಒಂಜಿ ಉಂಡು ಬಣಂತೀರ ಅವೇನು ಇತ್ತುಂಡ ತುಯರಂಡು ಪೋದು ಇಜಿಂಡ ಹೆಚ್ಚೆಂಚ ಸುಮ ಹೆಚ್ಚು ಬಣ ತೇದಂದುಲೇರು ಮುದ್ದು ಶ್ರೀ ಲೈಕ್ ಕೊಡಿ ಬಣಂದುಲೇರು. ಮುದ್ದು ಇರೆಗ್ ನೀರು ಬೋಡಂಡ ನವೀನ್ ಬ್ರೋ ಉಡ ಕೇಳ್ನೆ ಗ್ಲಾಸ್ ಈರು 11 ಬಲೆ ಅರಡ ಒಂಜೆ ಅಂದೆ ಗ್ಲಾಸ್ ಎಂಡ ಒಂಜೆ ಪುಣಿ ನಾನು ಅವೇಟ ಪರಂದುಪ್ಪೆ ಇನಿ ಮಿಕ್ಚರ್ ಬೊಕ್ಕ ಕೇಕ್ ಓ ಅಂದ ಓಕೆ ಓಕೆ ನನ್ನ ದುಬೈಡ್ ಏಪ ಊರಿಗೆ ಬರೀಗೆ ಅಂದೆ ಯಾನು ನೆಕ್ಸ್ಟ್ ಇಯರ್ ನನ್ನ ನೂರಣಿ ಬತ್ತಿನಾತ್ರಿ 2 ತಿಂಗಳು ಆಯ್ನಾತ್ರಿ. ಮುದ್ದು ದುರ್ಗಕ್ಕ ಆಪ ಅಂತ ಹೇಳ್ತಂದಿಲ್ಲ ಸಂಪತ್ತನ್ನೇ ನಾನು ಬರುತ್ತನಕ ದೇವರದೇ ಬೇರೆಯವರದೇ ಹವ ನಾನು ಬಂದ ಮೇಲೆ ನಂದೇ ಹವ ಅನ್ನೋದಿಲ್ಲ ಅಂದಂದು ಯಾಕೆ ತಲೆನೋವು ಅನ್ನ ಕೇನೊಂದಿಲ್ಲ ತಲೆ ಸ್ವಲ್ಪ ನೋಯ್ತಾ ಉಂಟು ಅಂದರೆ ಜಾಸ್ತಿ ಇಲ್ಲ ಏನೋ ಸಿಗ್ನಲ್ ಕೊಡ್ತಾ ಉಂಟು ನೋವು ಆಗ್ಬೋದು ಇವತ್ತು ರಾತ್ರಿ ಅಂತ ತರೆಬೇನೆ ನೀರಿಗೆ ಕೇನೊಂದೊಳ್ಳೇದು ಒಂಚೂರು ಹೊರ ಆಪುಂಡಿ ಬಯ್ಯನಗ ಹೊರ ಆಪುಂಡು ತನ್ನಾತಿಗೆ ದಾದನ್ ಗೊತ್ತಾಪುಜಿ ಪ್ರಿಯಾಂಕಾ ಐನೋ ಬಣದಿಲ್ಲೇರು ಹೇಗಿದ್ದೀರಾ ಮತ್ತೆ ಸಂಪತ್ ಇರಡ ಯಾನು ಪಾತಿರ್ವೆ ಕೋಪ ಇಜ್ಜಾವೆ ಬಣದಿಲ್ಲೇರು ಸಂಪತ್ತನ್ನ ಹವ ಪಂಚರ್ ಮಲ್ಪುಗಾಡು ಹವ ಪಂಚರ್ ಮಲ್ಪೊಚ್ಚೆ ಪಾಪ ಒಪ್ಪಡೆ ಒಂತೆ ಹವ ಒಪ್ಪಡು ಆರಿತ್ತೆಡ ಒಂತೆ ಲೈವ್ ಒಂದು ಆಪುಣ ಇಂಚಿನ ಬೊಂಬಾಟ ಆಪುಣ ಅಂತೆ ಬೊಂಬಾಟ್ ಭೋಜನ ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಿಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಎಲ್ಲ ವೀಡಿಯೋಗಳನ್ನು ನೋಡಿ ಕಾಮೆಂಟ್ ಹಾಕುತ್ತಾ ಸಪೋರ್ಟ್ ಮಾಡ್ತಾ ಹೋಗಿ. ನಾನು ಲೈವ್ ಸ್ಟಾರ್ಟಿಂದ ಇದ್ದೀನಿ ಅಲ್ವಾ? ಹೌದೌದು ನೀವಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ತರೆಬೇನೆ ಮೈಗ್ರೇನ್ ಅವು ಪಂಡ ಏಪಲವರು ತನ್ನತಿಗೆ ಬರ್ಪುನಿಂಚ ಒಂಜಿ ಸೈಡ್ ಕುತ್ತೆರ ಶುರುವಾಪಿನಿ ಇತ್ತೆ ಇನಿ ಕಾಂಡೆಡ್ ದಿಂಚದ ಆಲೆಜ್ಜಾಂಡ್ ಇತ್ತೆ ಜಸ್ಟ್ ಒಂಜಿ ಶುರುವಾಣ 10-15 ನಿಮಿಷ ತುಂಬು 20 ನಿಮಿಷ ತುಂಬು ಸುಮ ಹೆಚ್ಚು ಬೀಡಿ ಇಜ್ಜ ಸಂಗೀತ ಅವರೇ ಪಣದಲ್ಲಿರು ಸಂಪತ್ ಅನ್ನೆ ಮುದ್ದು ದರ್ಪ ಮುಸುಂಟು ಗಿರ್ನ ಬೋಡ ಬೆರಿ ಕಿರ್ಮುಳಗೇನಂದಲ್ಲಿರು ಮುದ್ದು ಶ್ರೀ ಇತ್ತೆ ನೆರ್ಪೆ ತುಲೆ ಸಂಪತ್ ಅನ್ನೆ ಮಣದಲ್ಲಿರು ದುರ್ಗಕ್ಕ ಸಂಪತ್ ದುಂಬು ಸಪೂರ ಹವ ಓಡೆ ಜಿಂಜವನು ಮುದ್ದು ಅಯ್ಯೋ ದೇವರೇ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ನಲಿದಾಗ ಹೂವಂತೆ ಓಡಿದೆ. ಪ್ರೀತಿಯಲ್ಲಿ ಇರು ಸುಖ ಗೊತ್ತೇ ನಾರಾಯಣನ್ನೇ ಬತ್ತಿತ್ತೀರಿ ಯಾರು ಜೆತ್ತೇರ ಅಂದು ಅಕ್ಕಲೊಂಜಿ ಒರ್ಂಬರಕ್ಕೆ ಜೆಪ್ಪುನ ಪ್ಲ್ಯಾನ್ ಉಪ್ಪುಂಡು ದಿನವಲ್ಲ. ಸೊ ಅವು ಟೈಮ್ ಜೆಪ್ಪು ಅಕ್ಕಲು ಒರ್ಂಬರ ಮಂಡ ಊರ್ದ ಅತ್ತೆ 9 ಗಂಟೆ 10 ಗಂಟೆಗ ಬೊಕ್ಕ ಯಾನು ಪ್ರೆಷರ್ ಪಾಡಿ ಒಂಚೂರು ಬೊಕ್ಕ ಜೆತ್ತೇರ ಅಂದು ದುರ್ಗಕ್ಕ ಎನ್ನ ಚಲ್ಲು ಮಲ್ಪೊಡ್ಚಿ ಯಾನು ಮಲ್ಲ ಡೌನ್ ಬಣದಲ್ಲೇರು ದುರ್ಗಕ್ಕ ಬ್ರೀಡಿ ಕಟ್ಟುಡನೇ ಇಜ್ಜಿ ಸುಮಸಿಸಿ ಎಲ್ಲ ಕಾಂಡೆ ಇರ್ನುದು ಕಟ್ಟದು ಕೊರಡು ಬಣದಲ್ಲೇರು ಕಾಂಡೆ ಲೈವ್ ಇಜ್ಜಿ ಎತ್ತೆ ಇರ್ನ ಕಾಂಡೆ ಇನ್ನಿಲ್ಲ ತುಯ್ಯ ನಿಜ ಆಡದೆ ಅತ್ತಿತ್ತಾರ ಇನ್ನು ಬೈದ ನಾನು ಇತ್ತೆ ಬೈದೆ ಲೈಕ್ ಬಂತದೆ ಮೆಸೇಜ್ ಮಾಡಿದೆ ಓಕೆ ಸಜ್ಜಿಗೆ ಬಂತದೆ. ಮೈಗ್ರೇನ್ ಏಪ ಬರ್ಪುಂಡು ಅಪ್ಪಗ ಒಂಜಿ ಗ್ಲಾಸ್ ನೀರಿಗೆ ಅರ್ಧ ಸ್ಪೂನ್ ಉಪ್ಪು ಪಾಡ್ದು ಪರ್ಲೆ ಶೋರ ಇತ್ತೇನೆ ಬರ್ಪೆ ಕುಲ್ಲೆ ಬತ್ತೆ ಕುಲ್ಲೆ
ಒಪ್ಪ ದೇವ್ರೆ, ಬಂದೆ ಬಂದೆ, ಸಾರಿ ನಿಮ್ಮ ಮಿಸ್ ಆದ ಮೆಸೇಜನ್ನೆಲ್ಲ ಓದುತ್ತೇನೆ ಈಗ ನಾನು ಕೂತ್ಕೊಂಡು. ಅಂಬಿಕಾ ಸ್ವೀಟ್ಸ್ ಥಿಂಗ್ಸ್ ಬರ್ತೀರಾ? ಹಾಯ್ ಅಂಬಿಕಾ ಬ್ರೋ ಸಿಸ್, ಹೇಗಿದ್ದೀರಾ? ಮೈಗ್ರೇನ್ಗೆ ಸೋಡಿಯಂ ಕಂಟೆಂಟ್ ಡೌನ್ ಆನಾಗ ಬರ್ಪೀನಿ. ಓ ಅಂದೆ, ಓಕೆ 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 ಓಕೆ. ತೂಕ ಯಾನಿತ್ತದ ತೊಂಡೆ ಮುದ್ದು ಕುಳ್ಳೆ ಓಡೆಲ್ಲ ಪೋಚಿ ಮುದ್ದು ಆವಾ ಆವಾ. ಪ್ರಿಯಾಂಕಾ ಸಿಸ್ ಹಾಯ್ ಮಾಡೋದಿದೆ. ಸಂಪತ್ತನ್ನೇ ಪ್ರಿಯಾಂಕಾ, ನಾನು ಮಾತಾಡ್ತೀನಿ, ಬೆಸ್ಟ್ ಫ್ರೆಂಡ್ ನಂದು. ಅಂಬಿಕಾ ವೆಲ್ಕಮ್ ಟು ಲೈವ್. ನಮ್ಮ ಲೈವಿಗೆ ಬಂದು ಸಪೋರ್ಟ್ ಮಾಡಿ, ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ. ನಿಮ್ಮ ಚಾನೆಲ್ ಇದ್ದರೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಮುಂಚೆ ಬಂದಿದ್ದೀರಾ ಅಂತಲ್ಲ ನೀವು? ನಮ್ಮೂರ ಇವರನ್ನೆಲ್ಲ ಬಂದಿದ್ದೀರಾ? ಹೌದೌದು. ಮತ್ತು ದುರ್ಗಾಕ ನವೀನ್ ಬ್ರೋ ಈರು ಬಣಲೆಡು ಸಜ್ಜಿಗೆ ಪತ್ತೊಂದು ಬೈದಿತ್ತ ಅನ್ನಂದಿ ನೆನ್ಪೇಜಿ ಅಂಕ್ ಊಟ ಆಯ್ತಾ ಪ್ರಿಯಾಂಕಾ ಬಣಲೇಡು. ಅಂಬಿಕಾ ಸಿಸ್ ಲೈಕ್ ಕೊಡಿ. ಮುದ್ದು ಈರು ಪೋಯರಡ ಈರಿನ ಪಿರಾವುಡು ಬತ್ತದು ಬಾಂಬು ದೀಪ ಅನ್ನೋದಿಲ್ಲ. ಬಾನಲೆಡು ಸಜ್ಜಿಗೆ ಉಂಡು ಪಾರ್ದು ತಿನ್ನ ಅವ ಸೆಡ್ ಹಾಯ್ ಬಣದಿಲ್ಲೇರು. ದುರ್ಗಾಕ ಸುಮಾಸಿಸ್ ಬಣ್ಣದಿಲ್ಲ. ಸಂಪದನೆ ಪ್ರಿಯಾಂಕಾ ಯಾನು ಪೋಪುಜಿ ಮುಲ್ಪನೆ ಉಳ್ಳೆ ಬಣ್ಣದಿಲ್ಲ. ಓಕೆ ಸುಮಯಚ್ ಕಲ್ಲುಪ್ಪು ಆದುಪ್ಪು ಅನ್ನೋದಿಲ್ಲೇರು. ವೇದಾವತಿ ಎಕ್ಕ ಬತ್ತೇರು. ಹಾಯ್ ವೇದಾವತಿ ಡಿ ಕೆ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು ಲೈಕ್ ಕೊಡ್ದು ಸಪೋರ್ಟ್ ಬಂದ್ಪ್ಲೇ, ಥ್ಯಾಂಕ್ ಯು ಸೋ ಮಚ್. ಮುದ್ದು ಸಿಸ್ ಸಂಪತ್ತನ್ನ ಅನ್ನೋದಿಲ್ಲ. ಪ್ರಿಯಾಂಕಾ ಅಣ್ಣ, ನಾನು ಯಾವ ಮಾತಾಡಲ್ವ, ಭಾರಿ ತುಳುನಲ್ಲೇ ಮಾತಾಡ್ತೀರಾ, ನನಗೆ ಅರ್ಥ ಆಗಿಲ್ಲ. ಅದು ಅಲ್ಲ, ತುಳು ಅವರು ಮೆಸೇಜ್ ಹಾಕ್ತಾರಲ್ಲ ಅದು ತುಳುವಲ್ಲಿ ನಾನು ಮಾತಾಡೋದು. ಕನ್ನಡ ಮೆಸೇಜ್ ಹಾಕಿದ್ರೆ ಕನ್ನಡದಲ್ಲಿ ಮಾತಾಡೋದು. ಹಾಗೆ ಓದುದು ಮಾತಾಡೋದು ನಾವು ಕನ್ನಡದಿಂದಲೇ. 8 ಗಂಟೆಗೆ ಶುರು ಮಾಡಿದ್ದು ಕನ್ನಡದಿಂದಲೇ ಅಲ್ಲ. ಈಗ ತನಕ ಕನ್ನಡದಿಂದಲೇ ಮಾತಾಡೋದು, ಕನ್ನಡದಲ್ಲಿ. ತುಳುವಿನವರಿಗೆ ಸ್ವಲ್ಪ ತುಳುವಲ್ಲಿ ಮಾತಾಡಿದರೆ ಖುಷಿ ಆಗ್ತದಲ್ಲ, ಅದಕ್ಕೆ ತುಳು ಮಾತಾಡೋದು. ಇದು ಉಪ್ಪು ಹಾಕಿದ ನೀರು, ಇವರ ಮದ್ದು. ನನಗೆ ಮನೋಹರ್ ಬ್ರೋ ಮದ್ದು ಕೊಟ್ಟರು, ರಂಜಿತ್ ಮನೋಹರ್ ಅಂತ. ಸೊ ಆ ಮದ್ದನ್ನು ನಾನು ಕುಡಿತಾ ಇದ್ದೇನೆ, ನೋಡುವ ಏನಾಗ್ತದೆ ಅಂತ. ಹಾಯ್ 34 ಲೈಕ್ ಮಾಡೋದಿಲ್ಲ. ಹೌದು 35 ಆಯಿತು. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ವೇದಾವತಿ ಸಿಸ್. ಪ್ರಿಯಾಂಕಾ ಆಲ್ ಆಫ್ ಯು ಬಾಯ್. ಯಾಕೆ ಹೋಗಬೇಡಿ, ತುಸಿ ನಾ ಜಾವು, ಪರದೇಸಿ ನೈಜ ಜಾನ ನಹಿ. ನನ್ನ ಮೆಸೇಜ್ಗೆ ಬೆಲೆನೇ ಇಲ್ವಾ? ಓ ದೇವರ, ಪ್ರಿಯಾಂಕಾಕ್ಕೆ ಎಲ್ಲಿ ಹೋದ್ರು ನಿಮ್ಮ ಮೆಸೇಜ್? ನಾನು ಮಾತಾಡಿಸಿದ್ದು ಮನದಲ್ಲಿರು. ಪ್ರಿಯಾಂಕಾ ಸ್ಕಿಪ್ಪು ನೋಡಿ ಮಾರ್ರೆ ಮನದಲ್ಲಿರು. ಪ್ರಿಯಾಂಕನ ಸ್ಕಿಪ್ ಮಂತೇನೆ ಅಂದಾದವಂತೆ. ಅಣ್ಣ ಯಾರು ಮಾತಾಡಿಸಲ್ವಾ? ಭಾರಿ ತುಳುನಲ್ಲೇ ಮಾತಾಡ್ತಾ ಇದ್ದೀರಾ, ನನಗೆ ಅರ್ಥ ಆಗ್ತಿಲ್ಲ ಅವನದಲ್ಲಿರು. ಉಪ್ಪು ನೀರು ಕುಡಿದರೆ ಲೂಸ್ ಮೋಷನ್ ಆಗುತ್ತೆ ಅಂದ. ಓಕೆ ಓಕೆ, ಅವಳ ತೂಕ ಅವರ ಅದು ಸಹ ನೋಡುವ. ದಾದ ಸ್ಪೆಷಲ್ ಇರಗಿನಿ ಎಂಕ್ ಸ್ಪೆಷಲ್ ಪುಂಡಿಗಸಿ ಬೊಕ್ಕ ಬಾಯ್ಲ್ಡ್ ಎಗ್. ಪ್ರಿಯಾಂಕಾ ಯಾಕೆ ನಾನು ಮಾತಾಡಿಲ್ವಾ ಅನ್ಕೆನೋದಿಲ್ಲರು. ಪ್ರಿಯಾಂಕಾ ಇಲಿ ಒಂದೊಂದಿರು ಇಲಿ ಆತ ಇರಿ ಸಾರಿಯಾ. ಆಗಿರ್ಬೋದು, ಅದು ಅಯೋಡಿನ್ ಲೆವೆಲ್ ಕಮ್ಮಿ ಆದಾಗ ಒಮ್ಮೊಮ್ಮೆ ಇದಾಗ್ತದ ಅಂತ. ಡೆಫಿನೆಟ್ಲಿ ಹೌದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಇದ್ದೀರಲ್ವ ನೀವು, ಇರಿ ಎಲ್ಲರೂ ಇರುವಾಗ ನೀವು ಹೋದರೆ ಹೀಗೆ ಅವರಿಗೆ ಬೇಜಾರಾಗೋದಿಲ್ವಾ? ಇಷ್ಟೊತ್ತಿಗೆ ಮೆಸೇಜ್ ಇರಲಿಲ್ಲ, ಈಗ ಒಂದು ಪಾಪ 4 ಮಂದಿ ಬಂದು ಮೆಸೇಜ್ ಆಗ್ತಾ ಇದ್ದಾರೆ. ಸೊ ಅದಾದರೂ ಬರಲಿ ಸ್ವಲ್ಪ, ಆಯಿತಾ? ಇನ್ನೊಂದು ಅರ್ಧ ಗಂಟೆ ಕೂತ್ಕೊಳ್ಳಿ, ಮತ್ತೆ ನಾವು ಮಲಗುವ 10 ಗಂಟೆಗೆ. ನಿನ್ನೆ ಹಾಗೆ ಹುಲಿ ಬರುತ್ತೆ ಈಗ ಮನದಲ್ಲಿ. ಮುದ್ದು ಸಾರಿ ಪನದಲ್ಲಿ ಸಂಪತ್ತನ್ನು ಇರ್ನ ಪುದರ್ ಪರ್ಪುನ ಒಂದಿಟ್ಟು ಬೇತಿನದು ಓದುವರು. ಅವು ಹಂಚದೋಜಿನ ಹೆಂಗ್ ಗೊತ್ತ? ಪ್ರಿಯಾಂಕಾ ಮಾತಾಡಿ ಒಂದೊಂದಲ್ಲಿ. ಹೌದೌದು, ಮಾತಾಡಿ. ಓಕೆ ಪ್ರಿಯಾಂಕಾ ಸಿಸ್. ನನ್ನ ವಾನಸ್ 10 ಗಂಟೆ ನವೀನ್ ಬ್ರೋ. ನನ್ನ 10 ಗಂಟೆ ಅವು ಮುಳ್ಪದೆ. ಸಾರಿ ಅವೇ ಅವು ಹೆಂಗೆ ಮುಳ್ತ ಗಡಿ ತೂದು ಪಂಡಿ ನಾನು 3 ವರ್ಮರ ಏನಾದ್ರೆ ಐತೆ ಅಂಚ ಊರುಡು 15 ಆಂಡದೆ 15ಕ್ಕೆ 4 ನಿಮಿಷ ಉಂಡ.
ಎಂತ ಸರಿ ಅಡೆ ಇಲ್ಲ ಇಲ್ಲ ರೈ ಚಾನೆಲ್ ಇಲ್ಲ. ಅವರು ನಮಗೆ ಸಪೋರ್ಟ್ ಮಾಡೋದು, ನಮ್ಮ ಸಿಸ್ಟರ್ ಅವರು, ನಮ್ಮ ಸಿಸ್ಟರ್ ಹಾಸನದಿಂದ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಪ್ರಿಯಾಂಕಾ ಬೇಜಾರಾಯ್ತಾ? ಓಕೆ ಓಕೆ ಥ್ಯಾಂಕ್ ಯು. ಅವು ಯಾನೊಂಚೂರು ಪಂದಿ ಐತೆ, ಪಂದನಾಗ ಅವರವರ ಬ್ರೇಕ್ ಆಪು ಎಂಕೇನ ದುಂಬು ಮೇರಿ ನಮ್ಮ ಮಂದಾರಕ್ಕ ಪಂದಿತ್ತೀರಲ್ಲ ಲೈಬಿಡು ಪಂದು వచ్చి ಜಾಸ್ತಿ ಅಂತ. ಬನ್ನಿ ಜನರೇ ಬನ್ನಿ, ಯಾರೆಲ್ಲ ಲೈವಲ್ಲಿ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಬೇಜಾರು? ನೀವು ನಮ್ಮ ಫ್ರೆಂಡ್ ಅಲ್ವಾ? ಹೌದೌದೌದು. ಹೊರವರ ಬ್ರೇಕ್ ಆಪುಂಡು ಅಂದಂದು ಹೊರವರ ಅವು ಪಂಡ ನೆಟ್ಟತೆ ಪಂಡ್ರೆ ಆಪು ಜೋರ ಇಂಟರ್ನೆಟ್ ಹಿಡ್ದತ ಬೊಕ್ಕ ದುರ್ಗಕ್ಕ ಸುಮಸಿಸ್ ಕಜಿಪುದಾದೆ ಈರು ಮಾಲು ಅಂತ ಕಮ್ಮಿ ಕಮ್ಮಿ ಪಾಡ್ಲೆ ಸ್ಟಡಿ ಟುಪ್ಪುಂಡು ಪನ್ಪು ಸಾಂಗ್ ಹೇಳಿ ಅಣ್ಣ ಪಣದಲ್ಲಿ ಎಂಕ ಬಂಗುಡೆಗೆ ಸಾಂಗ್ ಯಾವ್ದು ಬೇಕು ನಿಮಗೆ? ನೀವು ಸಾಂಗ್ ರಿಕ್ವೆಸ್ಟ್ ಮಾಡಿ ಯಾವುದಾದ್ರು, ಆಗ ನನಗೆ ಗೊತ್ತಿದ್ರೆ ಹೇಳ್ತೇನೆ. ಹೆಲ್ಪಿಂಗ್ ಹ್ಯಾಂಡ್ಸ್ ಹಾಯ್ ಸುಮಕ್ಕ ಪಣಂದುಲ್ಲೆ ಹೊಸ ಸೀರೆ ಹೊಸ ಸೀರೆ ತೂವೋಡಿ ಆನಂಜಿ ಸೀರೆ ದೆತೊಂಡ್ರೆ ಪಂತೆ ತೂಕ ಸಂಪತ್ತನ್ನೇ ಇರೆಗ್ ಆಶೆ ಆಪುಂಡ ನವೀನ್ ಬ್ರೋ ಒಡ್ಕ ಪರ್ನಾಗ ಅಂದಿ ಚೂರ್ ರಟ್ಟಾವಡ ದುರ್ಗಕ್ಕ ಹೆಲ್ಪಿಂಗ್ ಹ್ಯಾಂಡ್ಸ್ ಇರೇನ ಪುದರ್ದಾದೆ ಭವ್ಯ ನಮ್ಮ ಮುರಣಿ ಭವ್ಯಪುರ ಬರೋಂತಲ್ಲತ್ತೆ ಆಲೆ ಅಲ್ಲಿ ಚಾನೆಲ್ ಮಂತಲ್ ಸೊ ಅಲ್ಲಿ ಪುದರ್ದಿತ್ತಲ್ಲ ಅಂಚ ಸೊ ಅಲ್ಲಿಗೆ ಸಪೋರ್ಟ್ ಮಾಡ್ಬಿಳೆ ಮಾತೆಲ್ಲ ಪಿನ್ ಐಡಿಗೆ ಅವೇ ಭವ್ಯ ಬಂದಿತ್ತಲ್ಲತ್ತೆ ಸುರುಕು ಮನಸಾಳೆ ಸುಮಕ್ಕ ಹೊಸ ಸೀರೆ ಸಾಂಗ್ ಎನ್ನ ಪುದರ್ ಭವ್ಯ ಓಕೆ ಶ್ರೀದುರ್ಗಕ್ಕ ಬಾಯ್ ಹಾಲ್ ಪಣೋದಿಲ್ಲ ಶೀತಲ್ ಕನ್ನಡ ವ್ಲಾಗ್ಸ್ ಬರ್ತೀರಾ? ಹಾಯ್ ಶೀತಲ್ ಬ್ರೋ ಹೇಗಿದ್ದೀರಿ? ಲೈಕ್ ಡನ್, ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು ಸೋ ಮಚ್. ಹೊಸ ಸೀರೆ ತುತ್ತು ದಲ್ಪ ಓಡೆ ಪೋಪ ಜಾತ್ರೆಗ ಪ್ರಿಯಾಂಕಾ ಪದವು ಪಾವಡಿಸು ಪರಮಾತ್ಮ ಸಾಂಗ್ ಹೇಳಿ. ಅದು ಕಷ್ಟ ಉಂಟು ಸರ್ ಮೇಡಮ್ ಸಿಸ್ಟರ್, ಅದು ಆಗಲ್ಲ. ಶೀತಲ್ ಊಟ ಆಯ್ತನ್ನ? ಹೌದು ನಮ್ಮದು ಊಟ ಆಯಿತು, ನಿಮ್ದು ಆಯ್ತಾ? ಎಂತ ಆಯಿತು ಸ್ಪೆಷಲ್ ಇವತ್ತು? ಒನಸಾಂಡೆ ಬಂಗುಡೆ ಕಾಜಿಪೀರ್ನ ಓಕೆ ಓಕೆ ದುರ್ಗಕ್ಕ ಓ ಅಂದೇ ಬಣೋದಿಲ್ಲ ಸಂಪತ್ತಕ್ಕ ಪ್ರಿಯಾಂಕಾ ಬಣೋದಿಲ್ಲ ಶೀತಲ್ ಹಾಯ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಐ ವಿಲ್ ಗಿವ್ ಯು ರಿಟರ್ನ್ ನೌ ಓನ್ಲಿ ಓಕೆ ಬಟ್ ಇಫ್ ಯು ಆರ್ ಗಿವಿಂಗ್ ರಿಟರ್ನ್ ಆಫ್ಟರ್ ವಾಚಿಂಗ್ ವಿಡಿಯೋ ಪ್ಲೀಸ್ ರಿಟರ್ನ್ ಅದರ್ವೈಸ್ ಇಟ್ ವಿಲ್ ಬಿ ಗೋ ಟುಮಾರೋ ಮಾರ್ನಿಂಗ್ ಓಕೆ ಥ್ಯಾಂಕ್ ಯು ಸೋ ಮಚ್. ಪ್ರಿಯಾಂಕಾ ಕೂ ಬಣೋದಿಲ್ಲ ಶೀತಲ್ ಕನ್ನಡ ವ್ಲಾಗ್ಸ್ ಐ ಆಮ್ ನಾಟ್ ಬ್ರದರ್ ಐ ಆಮ್ ಸಿಸ್ಟರ್ ಓಕೆ ಓಕೆ ಸಿಸ್ಟರ್ ಸಾರಿ ಶೀತಲ್ ಸಿಸ್ಟರ್ you can subscribe that pin id okay after watching video then she will put a comment and she will return to you okay bye bro bye kanda tikkuga
ಶೀತಲ್ ಆಯ್ತು ಬಂದ್ರೆ ಪ್ರಿಯಾಂಕಾ ವೆರಿ ಈಸಿ ಮುದ್ದು ದುರ್ಗಾ ಅಕ್ಕ ಬಾಯ್ ಪಣಂದ್ರೆ ಹೆಲ್ಪಿಂಗ್ ಎನ್ನ ಆಂಡಿ ಸುಮಕ್ಕ ಚಿಕ್ಕನ್ನು ಪಣದಲ್ಲೇರು ಓಕೆ ಅನ್ನ ಪಂದು ಶೀತಲ್ ಪಣದಲ್ಲೇರು ಸಂಪತ್ ಅಣ್ಣ ಮುದ್ದು ಯಾನು ಉಳ್ಳೆ ಪಣದಲ್ಲೇರು ಸುಮ ಎಚ್ ಹಾಯ್ ಪಣದಲ್ಲೇರು ಶೀತಲ್ ಓಕೆ ಓಕೆ ಪಣದಲ್ಲೇರು ಮುದ್ದು ಭಾಗ್ಯಶ್ರೀ ಗೊತ್ತುಂಟು ಸಂಪತ್ ಅನ್ನ ಪಣದಲ್ಲೇರು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇದ್ದೀರಾ ಲೈವಲ್ಲಿ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ಹಾಗೆಯೇ ಯಾರೆಲ್ಲ ಇಲ್ಲ ಬಂದು ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಪೋರ್ಟ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡೋದೇ ಕೆಲಸ ನಿಮಗೆ ಮತ್ತು ನಮ್ಮದು ಮೋನೋ ಆದರೆ ನಮಗೆ ನಾವು ಎಲ್ಲ ನಿಮಗೆ ಇದು ಸ್ಟಿಕ್ಕರ್ ಎಲ್ಲ ಕೊಡ್ತೇವೆ ಅದಕ್ಕೆ ಸಹ ನೀವು ಸಪೋರ್ಟ್ ಮಾಡಿ ಹಣ ಕೊಟ್ಟು ಅವು ಏನು ಮುರಡಿ ಕೇಂಡೆ ಮಾರ್ರೆ ಅವು ಅಂಚ ಕಾಸ್ಕೋರಂಡ ಮೆಂಬರ್ಶಿಪ್ ಪೂರ ಗೊತ್ತು ಜಂಜಿನ ಅಂದೆ ಮೆರಗು ಸಂಗೀತಕ್ಕ ಕಾಡೇಜಿನ ಪಣಂತೀರ ಮಾರೆ ಹೆಂಗೆ ಅರ್ಥ ಆಯ್ತು ರಾಜ್ಕುಮಾರ ಸಾಂಗ್ ಪನ್ನೆ ಬೆಳ್ಳಿ ಮೂಡಿತ್ತು ಕೋಲಿ ಕೂಗಿತ್ತು ಅವಡ ನಿದ್ರೆ ಪೋಪುಂಡು ಓಕೆ 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 ನೀವು ಮೆಸೇಜ್ ಪಾಡೊಂದು ಪೋಡ ಸಾಂಗ್ ಬಂದಾಗ ನಾನು ಎಂಕ ಗೊತ್ತಿತ್ತು ನಾತಿ ಪನ್ಪಿನಿ ತಲೆ ಎಡ್ಡಾಜಿನ ಬೇಜಾರು ಮನ್ಪೋಚಿ ಮೆಂಬರ್ಶಿಪ್ಗೆ ಕಾಸು ಉಂಡಿ ಅಂದಂದು ಅವು ಪಂಡ ಎಂಚ ನಂಗೆ ಕಾಸು ತಿಕ್ಕೊಂಡ ಅಂದತ ನಾನು ಐತ ಬಗ್ಗೆ ಜಾಸ್ತಿ ಸರ್ಚ್ ಮಂತಿದ್ದೆ ಅವನು ನಮ್ಮ ಆತಿ ಜಾತ ಮೋನೋನೆ ಪೊಕ್ಕಡೆ ದಾಯವೇನು ಪೂರ ತೆರೆಯೋ ನಿತ್ತೇನೆ ವೇದಾವತಿ ತೆಲ್ತೊಂದುಲ್ಲೇರು ಸಂಪತ್ತನ್ನೇ ಮುದ್ದು ಒಡ್ಕಾದು ಬೇಕಾಗೇನೊಂದುಲ್ಲೇರು ಶೀತಲ್ ಹೆಲ್ಪಿಂಗ್ ಹ್ಯಾಂಡ್ಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಓಕೆ ರಮೇಶ್ರೀ ಬರ್ತೀರಾ ಹಾಯ್ ಸರ್ ಪಣ್ಣದುಲ್ಲೇರು ಹಾಯ್ ವೆಲ್ಕಮ್ ಟು ಲೈವ್ ರಮೇಶ್ರೀ ಹೇಗಿದ್ದೀರಾ ಒಂದು ಲೈಕಿಗೆ ಒಂದು ಲೈವ್ ಕೊಡಿ ಲೈವಿಗೆ ಒಂದು ಲೈಕ್ ಕೊಡಿ ಹಾಗೆಯೇ ಸಪೋರ್ಟ್ ಮಾಡಿ ನಮಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವೊಂದು ಪಿನ್ ಐ ಡಿ ಮಾಡಿದ್ದೇವೆ ಅವರಿಗೆ ಸಹ ಸಬ್ಸ್ಕ್ರೈಬ್ ಮಾಡಿ ನಾವೊಂದು ಕನ್ನಡ ಪದ್ಯ ಹೇಳ್ತೇವೆ ಖುಷಿ ಆದರೆ ಸಪೋರ್ಟ್ ಮಾಡಿ ಬೆಳ್ಳಿ ಮೂಡಿತೋ ಕೋಲಿ ಕೂಗಿತೋ ಬೆಳ್ಳಿ ಮೂಡಿತೋ ಕೋಲಿ ಕೂಗಿತೋ ಬಾನಾಗೆ ರಂಗು ಚೆಲ್ಲಿ ತೆರ ನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತೋ ಕೋಲಿ ಕೂಗಿತೋ ಆಹಾ ಬೆಳ್ಳಿ ಮೂಡಿತೋ ಕೋಲಿ ಕೂಗಿತೋ ಎಲೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆ ಮ್ಯಾಗಿನ ಮಂಜು ಹನಿ ಪಲ್ಗುಟ್ಟೈತೆ ಎಲೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆ ಮ್ಯಾಗಿನ ಮಂಜು ಹನಿ ಪಲ್ಗುಟ್ಟೈತೆ ಹಕ್ಕಿ ಹಾರುತ್ತಿದೆ ಕಿಚಿ ಕಿಚಿ ಎನ್ನುತ್ತಿದೆ ಹಕ್ಕಿ ಹಾರುತ್ತಿದೆ ಕಿಚಿ ಕಿಚಿ ಎನ್ನುತ್ತಿದೆ ಮಂಗ ಮರ ಏರುತ್ತಿದೆ ಕೊಂಬೆ ಕೊಂಬೆ ಎಗರುತ್ತಿದೆ ಬೆಳ್ಳಿ ಮೂಡಿತೋ ಕೋಲಿ ಕೂಗಿತೋ ಬೆಳ್ಳಿ ಮೂಡಿತೋ ಕೋಲಿ ಕೂಗಿತೋ ಬಾನಾಡಿ ರಂಗ ಮೆಲಿ ತೆರ ನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತೋ ಕೋಲಿ ಕೂಗಿತೋ ಯಾಕ್ಲೆ ಹನುಮಂತನ ಗುರ್ಗುಡ್ತೀಯಾ ಮಂಗ ಮರ ಏರುತ್ತಿದೆ ಕೊಂಬೆ ಎಗರುತ್ತಿದೆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಾಗೆ ರಂಗು ಚೆಲ್ಲಿ ತೆರ ನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಆಕಾಶದಾಗೆ ಬಣ್ಣ ಬಳ್ದೋನ್ಯಾರು ಈ ಬೆಟ್ಟ ಗುಡ್ಡಗಲ ಮಡ್ಗೋನ್ಯಾರು ಮರದ ಮ್ಯಾಗೆ ಹಣ್ಣನ್ನ ಇಟ್ಟವನ್ಯಾರು ಅನ್ನ ಒಳಗೆ ರುಚಿಯನ್ನ ತುಂಬವನ್ಯಾರು ಓಹೋ ಹೋ ಓ ಕಾಲ ಓ ಕರಿಯ ಓ ಮುನಿಯ ಓ ಮರಿಯ ಓ ಕೆಂಚ ಓ ಜವರ ಇಂದು ಈ ಭೂಮಿಗೆ ಮ್ಯಾಗೆ ನನ್ನ ನಿಮ್ಮ ತಂದವರು ಯಾರು ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಆಹಾ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಾಗೆ ರಂಗು ಚೆಲ್ಲಿ ಸೂರ್ಯ ಮುಡಿ ಓಡಿ ಬಂದ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬೀರಪ್ಪನು ಕುಂತವನ್ನೇ ಗುರಿಯ ಒಳಗೆ ಬೇಡಿದ ವರದಾನ ಕೊಡುವ ನಮಗೆ ಬಕುತರನ್ನು ಕಂಡಾರೆ ಆಸೆ ಅವಗೆ ಕೆಟ್ಟೋರ ಕಂಡಾರೆ ರೋಸ ಅವಗೆ ಓಹೋ ಓ ವೀರ ಓ ಮಾರ ಓ ನಂಜ ಓ ಕೆಂಪ ಬರಲೆ ಗೊತ್ತಾಯ್ತು ಹೊಟ್ಟೆ ಚುರುಗಟ್ಟೈತೆ ರಾಗಿ ಮುದ್ದೆ ಉಣ್ಣವತ್ತು ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು ಆಹಾ ಬೆಳ್ಳಿ ಮೂಡಿತೋ ಕೇಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿ ತೆರ ನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು ಥ್ಯಾಂಕ್ ಯು ಸೋ ಮಚ್
ಕೋಳಿ ಕೂಗುಂಡತ್ತು ಪೂರ ಲಕ್ಕಿಯರ ಅಂದ್ಮಾರೆ ಬರೀತಾರೆ ರೂಮ್ ದಾಕುಲ ಗೊತ್ತುಚ್ಚಿ. ಅಯ್ಯೋ ದೇವ್ರೆ. ಲೈಕ್ ಡಾನ್ಸರ್ ಓಕೆ, ಹೆಲ್ಪಿಂಗ್ ಹ್ಯಾಂಡ್ಸ್ ಓಕೆ ಶೀತಲ್, ಮುದ್ದು ಕನ್ಫ್ಯೂಸ್ ಪನ್ನೊಂದುಲ್ಲೆರ್, ವಾವ್ ಪನ್ನೊಂದುಲ್ಲೆರ್, ಇರ್ನ ಕುಚಿಪುಡಿ ತೂರೆ ಯಾನು ತಾರಾಯ್ದ ಮರಾಠ್ ಓಕೆ ಸಿಸ್ಟರ್ ಪನ್ನೊಂದುಲ್ಲೆರ್, ಮುದ್ದು ತೆಲ್ತೊಂದುಲ್ಲೆರ್, ಸಂಪದನ್ನ ನೈಸ್ ಸಾಂಗ್ ಆ್ಯಂಡ್ ವಾಯ್ಸ್ ಪನ್ನೊಂದುಲ್ಲೆರ್, ಥ್ಯಾಂಕ್ ಯು ಶೀತಲ್. ರಿಟರ್ನ್ ಗಿಫ್ಟ್ ಕೊಟ್ಟಿದ್ದೇನೆ, ಸೂಪರ್ ಅನ್ನ. ಓಕೆ, ಕೋಳಿ ಗುಂಡಿಗೆ ಹೋಗಿದೆ. ಓ ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಅಕ್ಕಲೇಡ ಅಕ್ಕಲು ವೀಡಿಯೋ ತೂವಂದೆ ಮಂತೆಡ ಬೊಕ್ಕ ಮನದಾನಿ ಪೋಪುಂಡವ ನಿಕ್ಕುಲ್ಲಾಂಚಿನಿ ವೀಡಿಯೋ ತೂವಂದೆ ಲೈವ್ ಏರ್ದನ ಚಾನೆಲ್ ದಕ್ಲೆಗ್ ಸಬ್ಸ್ಕ್ರೈಬ್ ಅಂತಡವ ಪೋಪುಂಡವ ಕಾಂಡನ ಪೋಪುಂಡು. ಕೋಳಿ ಗೂಡಿಗೆ ಹೋಗಿದೆ ಅವನಂದ್ರೆ. ಓಕೆ 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 ಮಕ್ಕ ಓಕೆ. ಸಂಪತ್ತನ್ನ ಕೂಗಿದ್ರು ಪಿಚ್ಚಿ ಪಿಚ್ಚಿ ಸೂಪರ್ ಒಂದೊಂದು. ಥ್ಯಾಂಕ್ ಯು ಸೋ ಮಚ್. ಓಕೆ ಸೂಪರ್. ಸಂಪತ್ತನ್ನ ಒಂದೊಂದು ಎಂಕ್ಲು ಮ್ಯೂಸಿಕ್ ಕಡೆ ಫಾನ್ ನೋಡಿ ಬಾರಿ ಖುಷಿ ಅವು ಎಂಕ್ ನೆನ್ಪೇಜಿ ಪದ್ಯ ಪುರ ಇತ್ತೆ ಗೊತ್ತಾಂಡು ಪೂರ. ಪೆರಡೆ ಮುಂಚೆ ಪುಂಜೆ ಹೋಯ್ತು ಗೂಡಿಗೆ ಐಕ್ ಪುರ ನೆತ್ತದ ಪೆತ್ತದ ಪುರ ಶಬ್ದದ ಪೆರಂಡು ಅಂಬೇ ಪುರ ಪಂಡ್ರೆ ಅವು ಮ್ಯೂಸಿಕ್ ದಟ್ಟೆ ಖುಷಿ ಅವು ನನ್ನವರ ಟ್ರೈ ಮಾಡ್ಬೋದು ಊರು ಹಿಡ್ಬೋದು ಮದ್ಮೆದಪ್ಪಾಗ ಮೀನ್. ಸಂಪತ್ತನ್ನೇ ಹಾಯ್ ಪನ್ನೊಂದುಲ್ಲೇರು. ಓಕೆ ಜನಪುರ ಖಾಲಿ ಒಂದುಲ್ಲೇರು ತಾನೆ. ಬೆಲ್ಲಿ ಮುಡಿದು ಕೋಳಿಗೆ ಹೋಗಿತ್ತು ಬಲ್ತೇರೆ ಅಂಚೆ ಮರ ಪದ್ಯಗೆ ಎಂದು. ಎಲ್ಲರಿಗೂ ಶುಭರಾತ್ರಿ ಅಲ್ಲ ಮುದ್ದಕ್ಕಲ ಪೋಂದುಲ್ಲೇರು. ಓಕೆ ಶುಭರಾತ್ರಿ ನಿಕ್ಲೆ ಪೂರೇರೆಗಳ. ನನ್ನ ಸಂಪತ್ತನ್ನೇ ಪಲ್ನಕ ಚೂರು ಪೊರ್ತು ಉಂತುಂಡ ಉಂತುಗ 10 ಗಂಟೆ ಮುಟ್ಟ ನಾನು ಒಂದು 20 ನಿಮಿಷ ಇಜ್ಜಿನಡ ಪೋಪಿನಿ ಇಜ್ಜಿಂಡ ಯಾನು ಮ್ಯೂಟ್ ಇದು ಕುಲೋನು ಯಾನು ಪದ್ಯಪುರ ಪಾಡು ಒಂದು ಉಪ್ಪೆ ಬೊಕ್ಕೆನ್ನ ಭಜನೆ ಶುರು ಆಪು ಲಾಸ್ಟಿಗೆ ಒರಿಯ ಕೊಲೊಂದು ಮುದ್ದು ದಾನೆ ಬೇಗ ಇನ್ನಿ ಜಾಸ್ತಿ ಬರ್ತಿತ್ತೀರಿ ಮುದ್ದು ಇಜಿನ ಬೇಗ ಲೇಟ್ ಬರ್ಪಿನಾರು ಮುದ್ದು ನಿದ್ರೆ ಬರ್ಪುಂಡಿ ಅನ್ನ. ಓಕೆ ಓಕೆ ಜಪ್ಳೆ ಜಪ್ಳೆ ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಈತು ಬರ್ತಿತ್ತಿನೇ ಕಾವೆ 11 ಗಂಟೆ ನಂದು 11 ಗಂಟೆ ಕುಳ್ಳುಗ. ಓಕೆ ಸುಮಕ್ಕಲ ಬಾಯ್ ಪಣಂದ್ರೆ. ಥ್ಯಾಂಕ್ ಯು ಸುಮಕ್ಕ, ಥ್ಯಾಂಕ್ ಯು. ಸಪೋರ್ಟ್ ಮಲ್ಪುನ ಮಾತೆರೆಗಳ ಬುರ್ಜಿ ಖಲೀಫಾ ಹೋಟೆಲ್ ಲಂಚ್ ಲೆಪ್ಪುಲೆ ಎಂಕುಲು ಪೂರ ಬರ್ಪ ಇಜ್ಜೆ ಆತ್ಮಲ್ಲ ಜನ ಅತ್ಯಾನ್ ಅಂಡಲ ಊರುಡು ಬತ್ತದೊಂಜಿ ಬೋಡಲ್ಲ ಮಾತ ನಮ್ಮ ಸಬ್ಸ್ಕ್ರೈಬರ್ ಏತ್ ಜನಕ್ಕೆ ನಂಗೆ ಸಪೋರ್ಟ್ ಮಂತಂದಿಲ್ಲ ರಕ್ಲೆಗೆ ಒಂಜಿ ಮನಸ್ಕೊರೊಳ್ಳಿ ಅವೇ. ಸೊ ದುಬೈಡ್ ಬುರ್ಜಿ ಖಲೀಫಾ ಕೊರೋಡನ್ನ ಯಾನ್ ಎನ್ನ ದಾದ ಮಾರಲ ಆಟಲ್ ಒಂದಿಲ್ಲ ಕಿಡ್ನಿ ಪೂರ ಮಾರೋಡ ಕಿಡ್ನಿಲ ಯಾವಂದು ಪ್ರಿಯಾಂಕ ಪೋಯಿ ಒಂದೊಂದು ಪ್ರಿಯಾಂಕ ಪೋಯರಾಗೇನಂದ್ರೆ ಆರು ಪೋಯರ ಅಂದಿ ಪದ್ಯಗೆ ಅಂದೆ ಬಲ್ತೇರ ಅಂದು. ಸುಮಕ್ಕ ತೆಲ್ತೊಂದುಲ್ಲೇರು, ವೇದತೆ ಕಳ ತೆಲ್ತೊಂದುಲ್ಲೇರು, ಮುದ್ದು ಶ್ರೀಲ ತೆಲ್ತೊಂದುಲ್ಲೇರು. ಸಂಪತ್ತನ್ನು ಎನ್ನ ಬಂಗಾರುಡ ಈ ಶರ್ಟ್ ಟೀ ಶರ್ಟ್ ಬಂತೆ ಅತ್ತೆ ಒಣೊಂದುಲ್ಲೇರು ಬಂಗಾರದ ಟೀ ಶರ್ಟ್ ಅಂದಂದ ಇನ್ನ ಬಂಗಾರದ ಟೀ ಶರ್ಟ್ ತೂಕ ಬಂಗಾರ ಕಣಯಾರು ಬುಡುಪುಜೇರಿತ್ತೆ ತೂಕ ಏತ್ ಬುಡುಪೇರನ್ನು. ಸಂಪತ್ತನ್ನೇ ಎನ್ನ ಬಂಗಾರಡು. ಓಕೆ ಸಂಪತ್ತನ್ನೇ ಮುದ್ದು ಪೋಪುಜೇರಿ ಯಾರಿಗೆ ಮನಸ್ಸಿಜ್ಜಿ ಪೋಯಾರೆ ಒಣಂದಲ್ಲೇರಿ ಅವೆ ಅಕ್ಕಲ ಮನಸ್ಸಿಗೆ ಪೂರ ಮಂತ್ರ ಬಾಡೆ ಬೂಮ್ 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 ನನಗೆ ಅರ್ಧ ಗಂಟೆ ಉಂತುಲಕ್ಕ ಇರೇನ ಮ್ಯಾರೇಜ್ ಡೇ ಅಪ್ಪ. ಎನ್ನ ಮ್ಯಾರೇಜ್ ಡೇ ಡಿಸೆಂಬರ್ 12ಗೆ ಡಿಸೆಂಬರ್ 12. ಒಂಜಿ ದಿನ ಬೈದನು 2012 ಅವರ ಬತ್ತಿತ್ತನು. ಮುದ್ದು ಉಳ್ಳೇರಲ್ಲೇ ಮುದ್ದು ಉಳ್ಳೇರು. ಓಕೆ 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 ಹೋ ಗೊಂಬೆ ಯಾವುದು ಲಾ 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 ಲಾ.
ಮಾತಾಡಿ ಮಾತಾಡಿ, ಯಾರಿದ್ದೀರಿ ಮಾತಾಡ್ತಾ ಇರಿ, ಸ್ವಲ್ಪ ಮೆಸೇಜ್ ಆಗ್ತಾ ಇರಿ. ನಮ್ಮ ಡೈಲಿ ಮೆಸೇಜ್ ಹಾಕುವವರು ಮಲಗಿದ್ದಾರೆ. ಭಸ್ಮ ರಂಜಿತ್ ದಕ್ಕೊಂತೀರಿ ಇರೇಗ್ ಆರೆ ಎಸ್ಕೇಪ್ ಆತೀರಿ ಮುದ್ದು ದಕ್ಕುವೇರು ಭಸ್ಮ ಅತ್ತೆ ಯಾರ್ದಾದ್ರಿ ಪಂಡ ಬುಡ್ದು ಪೇರ ಯೂಟ್ಯೂಬ್ ಪುರ ತೂಪಿನೇನೆ ಅತ್ತು ಬಿಸಿ ಉಪ್ಪೇರಲ್ಲ ಪಿದೆ ಮೀನು ಪಿದೆ ಊರು ಮೀನು ಪೋತಾರ ಮೀನು ಪಿದೆ ಊರು ಬೋಂಡಲ್ಲ ಒಂದು ಈತು ದಿನ ವರಂಡಲ್ಲ ಒಂದು ಮೆಸೇಜ್ ಪಾಡ್ಯಾರ ಬರ್ತದೆ. ಸಂಪತ್ತೇನೆ ದಾದನ ಸುದ್ದಿಜ್ಜಿ ಮಾರೆ ಓಡೆಗೆ ಪೋತೆರ ಗೊತ್ತು ಜತೆ ಬೇತೆ ಒಂದು ಐಡಿ ಮಂತ್ ಬೈದಿನ ಆಗ್ತದೆ ಮೇರೆ ರಂಜಿತನ್ನ ಆರಣ ಪಾತಿರ್ದಿರತ್ತೆ ಅತ್ತ ತಾರತ್ ಓಹೋ ಹೋ ಲಾ 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 ಲಾ. ಒಂಜಿ ಚಾಕ್ ಬುರ್ಜಿಡು ಆತ ರಾತ್ರೆ ಒಂಜಿ ಚಾಕ್ ಬುರ್ಜಿಡು ಏತ್ ರೇಟ್ ಅಂದೆ ಅವು ಅಂಚೆ ಪುರ ಚಾ ಇಜ್ಜಿ ಅವಳು ಪುರ ಅವಳು ಪಂಡ ಎಡ್ಡೆ ಒಂದು ಉಂಡು ಹೋಟೆಲ್ಸ್ ಪುರ ಉಂಡು ಅವಳು ರೇಟ್ ಜಾಸ್ತಿ ಎಂಕುಲು ಪುರ ಆಯ್ತಾ ಮಂಡೆಡೆ ದಿವೊಂದು ಜಲ್ಪ ಏತ್ ಚಾಕ್ ದಾದ ಅಂದ ಅವು ಪುರ ಒಂದು ಎಜ್ಜಿ ಕಟ್ಟಿಂಗ್ ಚಾ ಬೊಂಬೈಗೆ ಬೋಡು ನಮ್ಮ ರಂಜಿತ್ ಅನ್ನ ಬಣದಲ್ಲಿ ಭಾಗ್ಯಶ್ರೀ ಅಂದೆ ರಂಜಿತ್ ಅನ್ನ ಸುದ್ದಿ ಇಜ್ಜತಿ ದಾದ ಅನ್ಕೊನಿ ಏರ್ನ ಲೈವ್ಗೆಲ್ಲ ಬೈಜಿರದೆ ಓಹೋ ಹೋ ಮುದ್ದು ದಾದೆ ಅವು ಮುಸುಂಡು ಬಾಡುನು ಕಟ್ಟಿಂಗ್ ಚಾಯ್ ಕಟ್ಟಿಂಗ್ ಚಾಯ್. ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಲಿನ ಮೂಲವೆಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು. ರಕ್ಷನ್ ಬೈಜಿ ಇಜ್ಜಿ ಚೆಂಡೆಗೆ ಪೋತೆ ನಾಂದಿನಿ ಅಂಚಾದು ಬೈಜಿ ಕನ್ಫರ್ಮ್ ಇಜ್ಜಿ ಎಂಕ್ ಮೆಸೇಜ್ ಮಂತಿಜ್ಜಿ ಜಾಲ ಅಲ್ಲ ಭವ್ಯ ಪಂಡಲ್ಲ ಚೆಂಡೆಗೆ ಪೋತು ತೋಜೋಡು ಉಡುಪಿಗೆ ಅದನ್ನ ಇನ್ನಿ ಪಂಡ ಬಿಜಿ ಆತೇಗಲು ಗಣಪತಿ ಆತ ಅಂಚ ಆಯನ ಚೆಂಡೆ ಟೀಮ್ ಉಂಡಾಕಲೇನ ಎಂಗಲ ಊರುಡೆ ಸೊ ಹೊರ ಪೋಪೆ ಮರುಳುಗಾಡೆ ಇರಲಿ ಭೂಮಿಗೆ ಸೂರ್ಯನಿಳಿದು ಬರಲಿ ಪ್ರೀತಿಸ ಜೀವಿಗಳು ಬಾಡಲಾರದಂಥ ಹೂವುಗಳು ರಾಜಕೀಯವಿರಲಿ ಶಕುನಿಗಳ 100 ತಂತ್ರವಿರಲಿ ಪ್ರೇಮದ ರಾಜ್ಯದಲ್ಲಿ ಸಾವಿಗೆಂದು ಭಯ ಕಾಣದಿಲ್ಲಿ ಲೋಕವ ಕಾಡುವ ಕೋಟಿ ರಾಕ್ಷಸರಿದ್ದರೂ ಭೂಮಿ ಕೇಳಲಿಲ್ಲ
ಬಾಯ್ ತೆರಲಿಲ್ಲ, ಮಾತಾಡಲಿಲ್ಲ. ಪ್ರೇಮಿಗಳಿಬ್ಬರು ಇಲ್ಲಿ ಪ್ರೀತಿಸಿ ಬಾಳೋದು ನೀವು ಸಹಿಸಲಿಲ್ಲ. ಬಾಯ್ ಬಿಟ್ಟಿರಲ್ಲ, ಹೂಳಿಟ್ಟಿರಲ್ಲ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ರೋಮಿಯೋ ದ್ವೇಷವೆಂಬ ವಿಷವ ಸೇವಿಸುತ್ತ ಖಡ್ಗಮಸೆಯುತ್ತಿರುವ ಅಂಧರ ಕಣ್ಣಿಗೆ ಈ ಪ್ರೀತಿಯ ಸ್ವರೂಪ ಕಾಣಿಸದು. ಮನಸ್ಸು ಕಣ್ಣು ತೆರೆದು ನೋಡಿದರೆ ಎಲ್ಲ ಶೂನ್ಯವಿಹುದು. ಪ್ರೀತಿಯ ನಂಬಿದರೆ ಅಂಧಕಾರದಲ್ಲೂ ಕಾಣುವುದು. ರಾಜಗಳಿದ್ದು ಕೋಟೆ ಕೊಟ್ಟಿಲು ಉರುಳಿದವು ಹೆಣ್ಣಿಗಾಗಿ, ಈ ಮಣ್ಣಿಗಾಗಿ, ಈ ಹೊಣ್ಣಿಗಾಗಿ. ಜೀವದ ಆಸೆಯ ಬಿಟ್ಟು ವಿಶ್ವ ಕುಡಿದಿರಲಿ ಪ್ರೀತಿಗಾಗಿ. ಆನಂದವಾಗಿ, ಆಶ್ಚರ್ಯವಾಗಿ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ವಿಷವ ಕುಡಿಯಬಾರದು. ಬೊಕ್ಕ ಎಂಚತ್ತಿನಿ ಗಣಪತಿಪುರ ಎಡ್ಡೆತ್ತರ ಲಕ್ಕ ಒಲ್ಪದ ಗಣಪತಿ ತೆತ್ತೇರು ಫೋಟೋ ತೆತ್ತಾರ ಇರಿಜ್ಜ ಸಂಪತನ್ನಿ ವೇದಾವತಿ ಅಕ್ಕನ ಅಲ್ಪ ಒಲ್ಪಲಂದು ಇಜ್ಜ ಗಣಪತಿ ಇಜ್ಜಾಣೇನಿ ಅಲ್ಪ ಒಂತೆ ಪೂರ ತಿನ್ಪುಜೇರ ದುಬೈಡ್ ಒಂಟೆ ತಿನ್ ಒಂಟೆದ ಕಜಿಪು ಪೂರ ಒಪ್ಪುಂಡು ಮಕ್ಕಂಚ ಅಂಗಡಿ ಇಡ್ಲ ತಿಕ್ಕುಡಿರೆ ಬೋರ್ಡಂಡ ಮಾಸ ಒಂಟೆದ ಮಾಸ ದಾದೆ ಹೇಗೇನೊಂದುಲ್ಲಿರು ಅತ್ತೆ ಈರು ಗಣಪತಿ ಪೋದು ಫೋಟೋ ದೇಜ್ಜರ ಅಂದ್ ಗಣಪತಿ ಅಲ್ಪ ಪಂಡರ್ತೆ ಗಣಪತಿ ಲಕ್ಕ ಅವರಂಡೆ ಪೋಪೆ ಆಯ್ನಿ ಇಂದು ಅವಳು ಫೋಟೋ ಪೂರ ದೇಜ್ಜರ ಅಂದ್ ವೇದಾವತಿ ತಿಳ್ತೋದುಂಡರಿ ಕಾದರ್ ಬಿಲಾಲ್ ಬರ್ತೀರಿ ಹಾಯ್ ಕಾದರ್ ಬ್ರೋ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಬೊಕ್ಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಆತಾಡ ಓಕೆ ಆತಿ ಜಾಟ ಒಂಜಿ ಸಬ್ಸ್ಕ್ರೈಬ್ ಮನ್ಪ್ಲೆ ಬೊಕ್ಕ ವನಸಾಂಡೆ ಇರ್ನ ದಾದೆ ಕಜ್ಜಿಪು ಬೊಕ್ಕ ದಾ ಎಂಚತ್ತ ನೀನಿತ್ತ ದಿನ ಸಂಪತ್ತನ್ನಿ ತೂಕ ಬೇತಕುಲು ವಾಟ್ಸಪ್ ಮಲ್ತಂಡ ಪಾಡ್ವೆ ಓಕೆ 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 ನಿಜ ಇಜ್ಜೆ ನಿಜ ನೀಜೆ ಇಜ್ಜೆ ಅಲ್ಪ ನೀಜೆ ಬಂಡ ನೀಜ್ಯ ನೇಜ್ಯ ಸುಮಕ್ಕಲ್ಲ ಪೋದು ಲೈವ್ ಬರ್ತೀರಿ ಮ್ಯೂಟ್ ಲೈವ್ ಅಂತ ಲೈಕ್ ಆಪುಂಡತೆ ಏಮಣದಲ್ಲಿ ಲೈಕ್ ಏತಾನು 30 ಆಜಾಂಡು ಯಾವ ಆತ ಯಾವು ಇನ್ನಿತ್ತ ದಿನಕ್ಕೆ ಯಾವ ಆತ ಲೈಕ್ ಆಪುಜ ಅಂದ್ ಲೈಕ್ ಆಪುಜ ಲೈಕ್ ಆಪುಜ ಆಪುಜ ಮಲ್ಲೆಜ್ಜಪ್ಪ ಆತ್ಯಾವ ಆಯ್ನಾತ್ಯಾವ ಇದ್ದದ್ರಲ್ಲಿ ಖುಷಿಯಲ್ಲಿರೋಣ ಕಾಂದ ಕಾಂದ ಇಜ್ಜೆ ಅಲ್ಪ ಕಾಂದ ನೀರುಳ್ಳಿಯ ಕಂದ ಕಂಡನ ಕಂಡಜ್ಜಿ 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 ಬಟ್ ನಮ್ಮಂಚೂರು ಅಂಚೆ ಅಂಚೆ ಪೋನಗ ದೂರ ದೂರ ಅಲ್ಪ ಪುರ ಬಾರೆ ತೋಟ ಅವು ಪುರ ಉಂಡು ಬೊಕ್ಕಂದೆತ್ತ ತೋಟ ನಮ್ಮ ಪದಪೆ ತೋಟ ಮನ್ಪುವೇರು ಪದಪೆದ ಪುರ ತರಕಾರಿದ ಬೊಕ್ಕ ಖರ್ಜೂರದ ಪರಂದದ ಮನ್ಪುವೇರು ಐತ ಪುರ ತೋಟ ಪುರ ಉಂಡು ಎಂಕುಳಾರ ಒಂದೇ ಪೋದಿತ್ತ ಒಮಾನಗ್ ಅಲ್ಪ ಪೂರ ಜಾಸ್ತಿ ತೋಟ पद्मा भी जो रात को है ना उधर 3 आदमी उसका भी नाम कल का इसमें आना चाहिए कल का शेड्यूल में आना चाहिए कौसर फिर नहीं है ना 2 आदमी उधर इसका भी नाम लिखो
ಸಂಪತ್ತನ್ನ ಎಂಕ್ ಆಸೆ ಐವ ಆವಡೊಂದು ದಾದ ಮಲ್ಪುನು ಏರ್ಲ ಬರ್ಪುಜೇರು ಅಂದಿ ಇನಿ ಮಸ್ತ್ ಜನ ಬೈಜೇರಿ ಅಂಚಾದ ಏತೋ ಜನ ಬೈಜೇರಿ ಏಪಲ ಬರ್ಪಿನಾಕುಲು ತೂಕ ಮಲ್ಲೆಜ್ಜಪ್ಪ ಅಂಚ ದಿನೋಲ ಐವ ಆವಡೊಂದು ಇಜ್ಜಿ ಅಂಚದಾಲೆಜ್ಜಿ ನಂಗೆ ಒಂಜಿ ಎಂಜಿನ ಗೊತ್ತುಂಡೆ ಅಟ್ಲೀಸ್ಟ್ ಒಂಜಿ ನಮ್ಮ 2-3 ಗಂಟೆ ಅಂತ ಮೆಸೇಜ್ ಪಾಡೊಂದು ಪತ್ತೊಂದು ಪಾತೆರೊಂದು ಒಂದು ಪುರ ಕಡಪ್ರೊಂದು ಅಂಚ ಇತ್ತಂಡ ಒಂತೆ ವಾಚ್ ಅವರ್ ಒಂಜಿ 15 ಗಂಟೆ ಪುರ ಬರ್ಪುಂಡು ಅವರ ಅಂಚ ಬತ್ತ ಆತು ಬತ್ತಂದೆ ಇಂಚೇನು ದುಂಪೋಪುನು ಅಂತೆ ತೂಕ ಆನಗ ಆಪುಂಡು ಆಯ್ತಿಂಡ ದಾದ ಅನ್ಪರ ಆಪುಂಡು ಇನ್ನಿತ್ತ ಮಸ್ತ್ ಜನ ಬೈದು ಅಂಚಾದ ಯಾನ್ ಈತಲ ಆಪುಂಡು ಅಜ್ಜಿಂದ ಅಂತಿತ್ತೆ 1 ಗಂಟೆ ಡೆಂಕ ಖಾಲಿ 15 ಲೈಕ್ ಆದಿತ್ತಿನ ಆತೆ ಸ್ಟಾರ್ಟಿಂಗ್ 1 ಗಂಟೆ ಏರ್ಲ ಜಾಸ್ತಿ ಜನ 4 ಜನ ಐತಿ 4-5 ಜನ ಆತೆ ನಾರಾಯಣ ಬಾವೆಲ್ಲ ಬೊಕ್ಕ ಬತ್ತೀನಿ ಅಂದೇ ಹಾ ಬಣದಲ್ಲಿ ಹೊರ ಎಂಕುಲು ಪಾತೇರಿ ಒಂಜರ ಎಂಟು ಬಂದು ಮನ್ಪುಗ ಅಂತ ಬೊಕ್ಕಾಣ ಕೂಡ ಬಂದು ಮನ್ಪರ ಮನಸ್ಸಿಜ್ಜಿ ದಾದ ಅನ್ಪುಣು ಜೆತ್ತಿನ ಬೊಕ್ಕ ನಿದ್ರೆ ಬರ್ಪುಜಿ ಬಂದು ಅಂತದ್ದು ಕರೆಕ್ಟ್ ಟೈಮ್ ಇಟ್ಟು ಬಂದು ಅಂತಂದ್ರೆ ಸರಿ ನಿದ್ರೆಲ್ಲ ಅನ್ಪುಣು ಬೊಕ್ಕ ಜೆತ್ತಿ ಸತಿಗೆ ಎನ್ನ ಲೈಕ್ ಮಿಸ್ ಆಪುಜಿ ಏಪಲ್ಲ ಅಂದಂದು ಈರು ಬರ್ಪಾರ ಕರೆಕ್ಟ್ ಥ್ಯಾಂಕ್ ಯು ನಿಕ್ಲೆ ಪೂರ ಸಪೋರ್ಟ್ ಮಂತಿನೆಕ್ ಏನಾರ್ದು ನಿಕ್ಲೆ ಜಾಸ್ತಿ ಸಪೋರ್ಟ್ ಆವೊಂದು ಇಜ್ಜಿ ಆಂಡಲ ನಿಕ್ಲೆ ಹೆಂಗೆ ಸಪೋರ್ಟ್ ಮಂತೊಂದುಲ್ಲಾರು ಆಂಡಲ ಬತ್ತಿನ ವೀಡಿಯೋನ ಪುರ ಅಂತದ್ದು ಲೈಕ್ ಕೊರೊಂದು ಉಪ್ಪೆ ಎಲ್ಲೆಲ್ಲ ವೀಡಿಯೋ ಶಾರ್ಟ್ಸ್ ಅವು ಪುರ ಬೊಕ್ಕ ಮಲ್ಲ ವೀಡಿಯೋ ಪ್ಲೇ ಲಿಸ್ಟ್ ಮಂತ್ಲೆ ಪಂತೆ ಅನಿರಡ ಇರು ಮಂತದಾಡ ಇಜ್ಜೆ ಬೊಕ್ಕ ತೂತುಜಿ ಅನ್ ಮಂತದಾಡ ಪಲ್ನೆ ಪ್ಲೇ ಲಿಸ್ಟ್ ಮಂತಾಡನೆ ಚಾಲು ದಿಯಾರ ಆಪುನೆಂಕ್ ಬೊಕ್ಕ ಲೈವ್ಗೆ ಪುರ ಬರ್ರೆ ಆವೊಂದು ಜಿ ಬೇಜಾರು ಮನ್ಪೋಚಿ ಏ ಪಂಡಲ ಫ್ರೀ ಉಪ್ಪುನಾಗ ತಿಕ್ಕಂಡ ಬರ್ಪೆ ನಾವೇ ಬೊಕ್ಕ ಸಂಪತ್ತನ ಇಂಕ ಚಾನಲ್ ತಿಕ್ಕೊಂದುಜ್ಜಿ ಈರೊಂಚು ಕಾಮೆಂಟ್ ಪಾಡಿ ರೆಡ್ ಆಯ್ತಾನ ಒಯ್ಟಂಡಲ್ಲ ಎಲ್ಲದ ಒಂಜಿ ಓನ ಕೋಡೆ ಪಾಡ್ದಿನ ವೀಡಿಯೋ ಮೀನು ಒಂಜಿ ಕಾಮೆಂಟ್ ಪಾಡ್ಲೆ ಅವೇ ಕೈ ಭಾಷೆಗೆ ಸ್ಕಿಪ್ಪು ಬಂದು ಮಲ್ಪೊಡ್ಚಿ ಯಾನು ಬರ್ಪುಜೇನ ಅಂಚನೆ ನೆಂತೆ ಅಂಡಲ್ಲ ಇರು ಬೊಕ್ಕ ಇರು ಪಂಡರತೆ ನಮ್ಮ ಒಂದು ಪಂಡ ಪನಿಯರ ಆಪುಜಿ ಯಾನು ಗಣಪತಿ ಪೋಪೆ ಅಂತ ಪಂದಿತ್ತಾರತೆ ಬೊಕ್ಕ ಒಂದು ಡೌಟ್ ಆಣೆಂಕ್ ಒಲ್ಲ ಪಂಡ್ರೆ ಆಪುಂಡೆ ಲೇಟ್ ಆಂಡಿತ್ತೆ ಎಂಕ್ಲ ಅಲ್ಪದ ಗಣಪತಿ ನಲ್ಲ ಮುಗಿದಿಜ ಅವಳು ಅಂಚ ಬೊಕ್ಕ ಬತ್ತದ ಬಚ್ಚಿಂಡ ಬತ್ತನ ಏರ್ ಲೈವ್ ಕುಲ್ಲುಂಡು ಕೂಡ ಬತ್ತದ ಏರ್ ಸಪೋರ್ಟ್ ಮನ್ಪುಂಡು ಆಪುಜ ನಿಕ್ಕಲಲ್ಲ ಒಂಜಿ ಪ್ರಾಬ್ಲಮ್ಸ್ ಉಪ್ಪುನತೆ ದಾದಂಡನ ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ ಕತೆಯು ಮುಗಿಯದೆ ಹೋದರೆ ಬರೆದೆನು ಯಾನ್ ಪನ್ಪೆ ಬತ್ತಿಜಿಂಡ ಆಪುಜಿ ಬರ್ರೆ ನಂದ ಥ್ಯಾಂಕ್ ಯು ಪಂಡ ಒಂಜಿ ನಂಗೆ ನೋಟಿಫಿಕೇಶನ್ ತಿಕ್ಕದಿತ್ತು ನೆಡ್ಡ ಆರು ಬರ್ಪುಜಿ ಇರಂದಂಡ ಪಕ್ಕ ನಮ್ಮ ಒಂಜಿ ಇನ್ನೂ ನೆನಪುಲಿ ಈ ಮೇರ್ ಬತ್ತು ಜಡ್ಡ ಈತು ಕಮ್ಮಿ ಆಪುಂಡು ಮೆಸೇಜ್ ಕಮ್ಮಿ ಆಪುಂಡು ಈತು ಪಾತೆರ್ನ ಕಮ್ಮಿ ಆಪುಂಡು ಅಣ್ಣ ದೇವ್ರ ತೊಂದರೆ ಇಜ್ಜಿ ನಮ್ಮ ಪ್ರತಿ ಲೈವ್ ಇಡ್ಲ ಜನ ಬರೋಂದುಲ್ಲೇರು ಏತು ಬರ್ಪೇರು ಆತು ಬರೋಂದುಲ್ಲೇರು ನಾಳೆ ಹೆಚ್ಚೆಲ್ಲ ಬರ್ಪೇರು ಹೊರವರ ರೋಮಿ ಎಲ್ಲೇನೆ ಬರ್ಪುನಾ ರೋಮಿ ಬರ್ಪೆ ಅಲ್ಲೇ ರೋಮಿನೊಂಜಿ ಶಾರ್ಟ್ಸ್ ಪಾಡ್ರೆ ಉಂಡು ನಾನು ಆಂಡ ಪಾಡುವೆ ಅರ್ಧ 30 ಸೆಕೆಂಡ್ ಆತ ಇಲ್ಯ ನೆನಪು ಆಂಡ ಪಾಡು ಹೆಂಗೆ ದಿನಮೂಲ ನೆನಪು ಅಭಿನಯಿಸಿ ಮಾರೆ ಎಲ್ಲ
ಸಂಪತ್ತನ್ನೇ ಇರ್ನ ಇನ್ಸ್ಟಾಗ್ರಾಮ್ ಪಾಡುವೆ ಬತ್ತಿಜಿಂಡಾವೆ ಓಕೆ ಓಕೆ ಇನ್ಸ್ಟಾಗ್ರಾಮ್ ಮೆಸೇ ತೂಪೆ ನೇಪಲ ಪಂಡ ಕಂದು ಬತ್ತು ಪುಂಡದ ಐಟ್ ಅಂಡ ದಿನೋಲ ಬಲೆ ಇರು ಅಂಚಿನ ದಿನನೇ ಬೊಡ್ಚಿ ಬರಪ್ಪಿನ ಬೊಡ್ಚಿಂದ ಪ್ರಿಯಾಂಕ ಪೋಯರತ ತಾನೇ ಪೋಯಿನಿ ನಮ್ಮ ಟೈಮ್ ಆವಂದು ಬರ್ತೀನಿ ನಮ್ಮ ಬಂದ್ ಮನ್ಪಾತೆ ಯಾವ ಅಂದದೆ ಎಂಕ್ಲ ಒಂಚೂರು ನಿದ್ರೆ ಬರೋದುಂಡಿತ್ತೆ ಎಲ್ಲ ದಿಕ್ಕ ನಾ ಕೋಲಿಕೆ ರಂಗ ಕೋಲಿಕೆ ರಂಗ ತೆಪ್ಪನ್ ಮಗಳು ಅಣ್ಣನ ಮಗಳು ಅಕ್ಕನ ಮಗಳು ಮಾಮನ ಮಗಳು ಅಲ್ಲಿ ಗಿಲ್ಲಿ ಕಲ್ಲಿ ಕೋಲಿಕೆ ರಂಗ ನಾ ಕೋಲಿಕೆ ರಂಗ ಪತ್ತೊಂಜಿ ರಾಂಡ್ ಅಣ್ಣ ಅಂದಂದು ಓಕೆ ಓಕೆ ಪತ್ತೊಂಜಿ ರಾಂಡ್ ನಮ್ಮ ಜೆಪ್ಪುಗ ಯಾವ ಮಲ್ಲೆಚ್ ಥ್ಯಾಂಕ್ ಯು ಸೋ ಮಚ್ ನಿಕ್ಲೆ ಪೂರ ಸಪೋರ್ಟ್ ಮಂತಿನಕ್ಲೆಗ್ ಸೊ ಎಲ್ಲ ತಿಕ್ಕಗ ದೇವಿ ರೆಡ್ಡಿ ಅನ್ಪಂಡಿಗ್ಲೆ ಮಾತೆರಿಗಳ ಹಿಂಗೆ ಕೊಂಚ ಬತ್ತು ಸಪೋರ್ಟ್ ಮಂತೊಂದಿಲ್ಲ ರೈಕ್ ಬೇರೆ ಪಿನ್ನು ಕಂತಾಗ ಅನ್ಪಿನ್ ಮನ್ಪಗ ಇರ್ನ ಮಂಡೆ ಅಂಚನೆ ಆವಡ್ ಅಂದು ಇರ್ನ ಮಂಡೆ ಅಂಚನೆ ಆವಡ ಪಂಡ ಎಂಜಿನ ಆವಡಿ ಇರ್ನ ಮಂಡೆ ಅಂಚನೆ ಆವಡತ್ತು ಯಾನ್ ಪಂಡಿನ ಅಂಚನೆ ಆವಡಂದ ಎನ್ನ ಆಶೀರ್ವಾದ ಏಪಲ ಇಪ್ಪುಣಿರಿ ಗುಡ್ ನೈಟ್ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಮಾತಿರಗಲ ಬಾಯ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಅಲ್ಲಿ ಪೋಯರನ ಗೊರಿಯರು ಬರೋದಿಲ್ಲ ತುಲೆ ಬಾಯ್ ಬನ್ನಿ ఒక రెడ్డి ಜನ ಬತ್ತೀರು ಬತ್ತ ತಿರ್ತು ಬರ್ಪಾರ ಬಲೆ ಲೈಕ್ ಕೊರ್ಲೆ ಪೋಲೆ ಮಲ್ಲೆಚ್ ಅದೇ ಅಲ್ಲಿ ಎನ್ಮ ಜನ ಇರುತ್ತೆ ಅಲ್ಲಿ ಇಂಥ ಕುಲ್ಲೋಡೆ ಹಾಕೊಂಡಿದ್ದೀನ ನಾನು ಎನ್ಮ ಜನ ಇರು ಒಂತೆ ಉಂತೋನಡ ನಾನು ಉಂತೊಂಡ ಬಚ್ಚುನಿ ಅವು ಒಂದು ಕುಲ್ಲುಗನ ಒಂದು 10 ನಿಮಿಷ ಎನ್ಮ ಜನ ಉಳ್ಳೇರಿ ಎನ್ಮ ಜನ ಪೋಯ್ನೆಟ ಕುಲ್ಲುಗನ ಭಾಗ್ಯದ ಬಳೆಗಾರ ಹೋಗಿ ಬಾನಂತ ಪೋಯ್ರಿ ಅಕ್ಕಳು ಪೋಯ್ರಿ ಅಕ್ಕಳು ಪೋಯರು ಬಾ ನಮ್ಮ ಮೇರೊಂದು ಪಿಕ್ಚರ್ ತೋರ ಪೋತೇರಿ ಯಾರು ಬೈಚರ ಮುಪ್ಪತ್ತೇಳು ಲೈಕ್ ಅಂಡ್ ಯಾರ ಒಂದು ಲೈಕ್ ಕೊರಿಯರ ಅಂದ್ ಇರೇ ನಿದ್ರೆ ಅರ್ಪುಜ ನಿದ್ರೆ ಬರ್ಪುಜಿನ ಪಾತಿರ್ಗ ಕುಲ ಒಂದು ಅರ್ಧ ಗಂಟೆ ಪಾತಿರ್ಗ ತೊಂದರೆ ಹೆಚ್ಚು ಎರಡೆಲ್ಲ ವ್ಯೂಸ್ ಅಂಡಲ್ಲ ಹಾಪಣಂತ ಬತ್ತು ತೂ ಒಂದು ಫೋನ್ ಪೇರು ಶುಭರಾತ್ರಿ ಓಕೆ ಶುಭರಾತ್ರಿ ವೇದಾಸಿಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪ್ರೀತಿ ಅಕ್ಕ ಲೈವ್ಡು ಈತಲ ಆಪುಜಿ ಅನ್ನಂದಿ ಆ ಒಂಜೊಂಜಿ ಜನ ಬರ್ಪೇರಿ ಒಂಜೊಂಜಿ ಜನ ಬರ್ಪುಜಿ ಅಂದ ಅನ್ಪರ ಬೊಕ್ಕ ನಮ್ಮ 2 ಜನ ಒಂಜೇ ಟೈಮ್ ಇಜಿನ ನಮ್ಮಿಕ್ಕೆ ನಲ್ಲಂತ ಜನ ಬೈದಿರ ಅಂದ ನಿಖಲ್ ಪೂರ ಉಳ್ಳಾರತ್ತೆ ಅಂಚಾತ ಥ್ಯಾಂಕ್ ಯು ಸೋ ಮಚ್ ನಿಖಲೆ ಪೂರ ಹೆಂಗೆ ಸಪೋರ್ಟ್ ಮಸ್ತ್ ಮಂತೊಂದಿಲ್ಲ ಮಾತೆಲ್ಲ ಥ್ಯಾಂಕ್ ಯು ಸೋ ಮಚ್ ಯಾನ್ ಎಲ್ಯಾತೀನಿ ಬಟಾಣಿ ಕಡ್ಲೆನೆ ತಿಂದಾತೀನಿ ಈರು ತಿಕ್ಕೊಡು ಊರು ಬನ್ನಾಗ ಶೋರ್ 100%.
Akash Ram, bro, what do you do? Panandane. Thank you so much, Akash Ram. Welcome to live. Uh, job or business? Job. I am doing job. No business. कैसे है आप? खाना हो गया आपका? थैंक यू सो मच लाइव में आने के लिए. एक लाइक दे के सपोर्ट करो. एक लाइक करो, डबल टैप करो स्क्रीन को, लाइक हो जाएगा. और चैनल में सब्सक्राइब नहीं किया होगा तो प्लीज़ सब्सक्राइब करो, सपोर्ट करो मुझे. थँक यू सो मच. आम्ही तुमची आभारी आहे. मला लाईक करा, सबस्क्राईब करा. येस, व्हॉट जॉब? माय जॉब इज ऑफिस ॲडमिन. ಸ್ಕಿಪ್ ಅಂದೇನಾ? 11:40 ಮುಟ್ಟ ಉಳ್ಳೇನಾ? ಓಕೆ. 11:40 ಅತ್ತೆ ನಿಖಿಲ್ ಫೋನಾಗ ಬೊಕ್ಕೆ ಎಲ್ಲ ಪೋಪಿನಿ. ಆಕಾಶ್ ರಾಮ್, ಥ್ಯಾಂಕ್ ಯು. ವಾಟ್ ಯು ಡೂ ಬ್ರೋ? ಆರ್ ಯು ವರ್ಕಿಂಗ್ ಆರ್ ಸ್ಟೂಡೆಂಟ್? वो छोटी सी जिंदगी है, रात लंबिया लंबिया रे आजा घर परदेसी. वो एक मेरा तेरी जिंदगी, वो आजा घर परदेसी. वो तेरी मेरी एक जिंदगी. उड़ जा काले कावा तेरा खुद की कंड पावा. ए जादू संदेशा मेरा जावा. में तो ढूंढे उड़ गया दब गया जिंदिया रबिया. ए छोटी सी जिंदगी है, रात लंबिया लंबिया रे आजा घर परदेसी. ओ घर मेरे को जिंगड़ी, ओ घर आजा परदेसी. यावे చెప్పుగా పోయేరి పూరా మల్లేజీ. అదే హిందీ సాంగా ಬೋಡ ಪಂಡ್ರೆ ಪಂಪಿನ ತಾವೇನು ಪಂಡಿನ ಹಿಂದಿ ಸಾಂಗ್ ಅಂತ. ಹಿಂದಿ ಸಾಂಗ್ ಕೆಲವು ಗೊತ್ತುಂಡು ಇಂಕ ಅವು ಇತ್ತೆ ಇಂಕ ನೆನಪರ್ಪುಜಿ ಇಂಕ ಅವು ಗೊತ್ತುಂಡು ಅವು ಪ್ರಾಬ್ಲಮ್. ರೇಡಿಯೋ ಪೂರಕ್ಕೇನ ಬಾಯ್ ಬಡ ಬರ್ಪುಂಡು ಕೆಲವು ಹಿಂದಿ ಸಾಂಗ್. ಎಲ್ಲರೂ ಬರೆದಿವೋಡು ಗೊತ್ತಿತ್ತಿ ನೀನು ಪೂರ ಒಂದು ಬೂಕೊಡು ಬರೆದಿವೋಡು. छू कर मेरे मन को किया तूने क्या इशारा. मस्त. तेरे मेरे प्यार में तेरे ये लड़का है दीवाना. सोना कितना सोना है, सोना जैसा तेरा मन. सोना कितना सोना है. आमच्या पूरावर पूजी
सोना कितना सोना है, सोना जैसा तेरा मन, सुन जरा सुन क्या रखती है दीवाना दिल की धड़कन। सोना कितना सोना है, सोना जैसा तेरा मन, सुन जरा जन का कहती है दीवाना दिल की धड़कन। तू मेरा तू मेरा तू मेरा तू मेरा तू मेरा हीरो नंबर वन, तू मेरा तू मेरा तू मेरा तू मेरा तू मेरा हीरो नंबर वन। ना कितना सोना అవే రెండు సతి ఉండు। हीरो तू मेरा हीरो है, विलन से जैसा काम न कर, सपनों की इस रानी को इसके बदना आम न कर। हीरो तू मेरा हीरो अंदर कितनी गर्मी है, बाहर कितनी सर्दी है, तूने बर्दद मेरी हालत कैसी कर दी है। उफ अंदर कितनी गर्मी है। ಅದು ಗೊತ್ತು ಜಿ ಅಷ್ಟು ಗೊತ್ತಿಲ್ಲ, ಅದೆಲ್ಲ ಮ್ಯೂಸಿಕ್ ಇದ್ದರೆ ಸ್ವಲ್ಪ ಮಾಡಲಿಕ್ಕೆ ಆಗ್ತದೆ, ಹೀಗೆ ಖಾಲಿ ಓದಲಿಕ್ಕೆ ಸರಿ ಆಗಲ್ಲ. माहिरे माहिरे तेरे बिनु अधूरा, जीना 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 रे उड़ा गुलाल। वही तेरे चूनरिया चेहरा ओ जीना 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 रे। ಓಕೆ ಬಾಯ್, ಎಲ್ಲ ಮಸ್ತ್ ಬರ್ತು ಕುಲ್ಲಗ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಬಾಯ್. ಎಲ್ಲ ಬಂದು ಅನ್ಪೇವೆ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್, ಗುಡ್ ನೈಟ್.